ಸೊ ಇದು ಶ್ರೀ ಚೈತನ್ಯ ಚರಿತಾಮೃತದಿಂದ ಅಂತ್ಯಲೀಲೆ, ಅಂತ್ಯಲೀಲಾ 3ನೇ ಭಾಗ, ಅಂತ್ಯಭಾಗ, ಅಧ್ಯಾಯ 6ರಿಂದ ಶ್ರೀ ಚೈತನ್ಯ ಮಹಾಪ್ರಭು ಮತ್ತು ರಘುನಾಥ ದಾಸ ಗೋಸ್ವಾಮಿಗಳ ಸಮಾಗಮ. ಸೊ ಅವ್ರ ಮೀಟಿಂಗ್. ಸೊ ರಘುನಾಥ ದಾಸ ಗೋಸ್ವಾಮಿ ಯಾರು? ರಘುನಾಥ ದಾಸ ಗೋಸ್ವಾಮಿ 6 ಗೋಸ್ವಾಮಿಗಳಲ್ಲಿ ಒಬ್ಬರು. ಎಸ್, ಧನ್ಯವಾದ. 6 ಗೋಸ್ವಾಮಿಗಳಲ್ಲಿ ಒಬ್ಬರು ಇವರು, ರಘುನಾಥ ದಾಸ ಗೋಸ್ವಾಮಿ. ಈ ಅಧ್ಯಾಯದ ಸಾರಾಂಶವನ್ನು ಭಕ್ತಿ ವಿನೋದ ಠಾಕೂರರು ತಮ್ಮ ಅಮೃತ ಪ್ರವಾಹ ಭಾಷ್ಯದಲ್ಲಿ ಈ ಕೆಳಗಿನಂತೆ ನೀಡಿದ್ದಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಪರಮಾನಂದ ಪ್ರೇಮದ ಅಲೌಕಿಕ ಸ್ಥಿತಿಗೆ ಒಳಗಾದಾಗ ರಾಮಾನಂದರಾಯ ಮತ್ತು ಸ್ವರೂಪ ದಾಮೋದರ ಗೋಸ್ವಾಮಿ ಅವರನ್ನು ಭೇಟಿ ಮಾಡಿ ಅವರು ಬಯಸಿದಂತೆ ಅವರನ್ನು ತೃಪ್ತಿಪಡಿಸಿದರು. ರಘುನಾಥ ದಾಸ ಗೋಸ್ವಾಮಿ ಬಹಳ ಸಮಯದಿಂದ ಶ್ರೀ ಚೈತನ್ಯ ಮಹಾಪ್ರಭುಗಳ ಪಾದಕಮಲಗಳ ಬಳಿಗೆ ಬರಲು ಪ್ರಯತ್ನಿಸುತ್ತಿದ್ದರು ಮತ್ತು ಅಂತಿಮವಾಗಿ ಅವರು ತಮ್ಮ ಮನೆಯನ್ನು ತೊರೆದು ಭಗವಂತನನ್ನು ಭೇಟಿಯಾದರು. ಶ್ರೀ ಚೈತನ್ಯ ಮಹಾಪ್ರಭುಗಳು ವೃಂದಾವನಕ್ಕೆ ಹೋಗುವ ದಾರಿಯಲ್ಲಿ ಶಾಂತಿಪುರಕ್ಕೆ ಹೋದಾಗ ರಘುನಾಥ ದಾಸ ಗೋಸ್ವಾಮಿ ಶ್ರೀ ಚೈತನ್ಯ ಮಹಾಪ್ರಭುಗಳ ಪಾದಕಮಲಗಳಲ್ಲಿ ತಮ್ಮ ಜೀವನವನ್ನು ಅರ್ಪಿಸಲು ಮುಂದಾದರು. ಆದರೆ ಈ ಮಧ್ಯೆ ಒಬ್ಬ ಮುಸ್ಲಿಂ ಅಧಿಕಾರಿ ಹಿರಣ್ಯದಾಸರ ಮೇಲೆ ಅಸೂಯಪಟ್ಟರು. ಸೊ ಹಿರಣ್ಯ ಇವರು ರಘುನಾಥ ದಾಸ ಗೋಸ್ವಾಮಿ ಅವರ ತಂದೆ ಅನ್ಸುತ್ತೆ, ಇವರು ತಂದೆ ಅಂಕಲ್, ಚಿಕ್ಕಪ್ಪನ ಇವರು ಹಿರಣ್ಯ ಮಜುಮ್ದಾರ್ ಮತ್ತೆ ಗೋವರ್ಧನ ಮಜುಮ್ದಾರ್. ರಘುನಾಥ ದಾಸ ಗೋಸ್ವಾಮಿ ಚಿಕ್ಕಪ್ಪ. ಓಕೆ, ಹಿರಣ್ಯದಾಸ ಇವರಂದ್ರೆ ಇವರು ರಘುನಾಥ ದಾಸ ಗೋಸ್ವಾಮಿ ಚಿಕ್ಕಪ್ಪ. ಮತ್ತು ಆಸ್ಥಾನದ ಕೆಲವು ದೊಡ್ಡ ಅಧಿಕಾರಿಗಳನ್ನು ಅವರನ್ನು ಬಂಧಿಸುವಂತೆ ಪ್ರೇರೇಪಿಸಿದರು. ಹೀಗೆ ಹಿರಣ್ಯದಾಸರು ತಮ್ಮ ಮನೆಯನ್ನು ತೊರೆದರು. ಆದರೆ ರಘುನಾಥ ದಾಸರ ಬುದ್ಧಿ ಮತ್ತೆಯಿಂದ ತಪ್ಪು ತಿಳುವಳಿಕೆ ಶಮನವಾಯಿತು. ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು ಸ್ವಲ್ಪ, ಅದು ರಘುನಾಥ ದಾಸ್ ಗೋಸ್ವಾಮಿ ಅವರ ಪ್ರಯತ್ನದಿಂದ ಸರಿ ಹೋಯಿತು. ನಂತರ ರಘುನಾಥ ದಾಸರು ಪಾಣಿಹಟ್ಟಿಯ ಬಳಿಗೆ ಹೋದರು ಮತ್ತು ನಿತ್ಯಾನಂದ ಪ್ರಭುವಿನ ಆದೇಶವನ್ನು ಅನುಸರಿಸಿ ಮೊಸರಿನೊಂದಿಗೆ ಬೆರೆಸಿದ ಅವಲಕ್ಕಿ ಚಿಪ್ಡ್ ರೈಸ್ ವಿತರಿಸುವ ಮೂಲಕ ಚಿಡಾದಯಿ ಮಹೋತ್ಸವ ಆಚರಿಸಿದರು. ಹಬ್ಬದ ಮರುದಿನ ನಿತ್ಯಾನಂದ ಪ್ರಭುಗಳು ರಘುನಾಥ ದಾಸರಿಗೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಆಶ್ರಯವನ್ನು ಶೀಘ್ರದಲ್ಲೇ ಪಡೆಯುವುದಾಗಿ ಆಶೀರ್ವಾದ ನೀಡಿದರು. ಈ ಘಟನೆಯ ನಂತರ ರಘುನಾಥ ದಾಸರು ಯದುನಂದನ ಆಚಾರ್ಯ ಎಂಬ ಹೆಸರಿನ ತನ್ನ ಪುರೋಹಿತರ ಸಹಾಯದಿಂದ ಕುತಂತ್ರದಿಂದ ತಮ್ಮ ಮನೆಯಿಂದ ಹೊರಬಂದು ಓಡಿ ಹೋದರು. ಸಾಮಾನ್ಯ ಮಾರ್ಗವನ್ನು ಮುಟ್ಟದೆ ರಘುನಾಥ ದಾಸ ಗೋಸ್ವಾಮಿ ರಹಸ್ಯವಾಗಿ ಜಗನ್ನಾಥಪುರಿಗೆ ಹೋದರು. 12 ದಿನಗಳ ನಂತರ ಅವರು ಜಗನ್ನಾಥಪುರಿಗೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಪಾದಕಮಲದ ಬಳಿಗೆ ಬಂದರು. ಶ್ರೀ ಚೈತನ್ಯ ಮಹಾಪ್ರಭುಗಳು ರಘುನಾಥ ದಾಸ ಗೋಸ್ವಾಮಿಯನ್ನು ಸ್ವರೂಪದ ದಾಮೋದರ ಗೋಸ್ವಾಮಿಗೆ ಒಪ್ಪಿಸಿದರು. ಆದ್ದರಿಂದ ರಘುನಾಥ ದಾಸ ಗೋಸ್ವಾಮಿಯ ಇನ್ನೊಂದು ಹೆಸರು ಸ್ವರೂಪೇರ ರಘು ಅಥವಾ ಸ್ವರೂಪ ದಾಮೋದರರ ರಘುನಾಥ. 5 ದಿನಗಳ ಕಾಲ ರಘುನಾಥ ದಾಸ ಗೋಸ್ವಾಮಿ ದೇವಾಲಯದಲ್ಲಿ ಪ್ರಸಾದ ಸೇವಿಸಿದರು. ಆದರೆ ನಂತರ ಅವರು ದ್ವಾರದಲ್ಲಿ ನಿಂತು ಭಿಕ್ಷೆಯಿಂದ ಸಂಗ್ರಹಿಸಬಹುದಾದದ್ದನ್ನು ಮಾತ್ರ ತಿನ್ನುತ್ತಿದ್ದರು. ನಂತರ ಅವರು ವಿವಿಧ ಛತ್ರಗಳಿಂದ ಅಥವಾ ಆಹಾರ ವಿತರಣಾ ಕೇಂದ್ರಗಳಿಂದ ಭಿಕ್ಷೆ ತೆಗೆದುಕೊಂಡು ವಾಸಿಸುತ್ತಿದ್ದರು.
ರಘುನಾಥನ ತಂದೆಗೆ ಈ ಸುದ್ದಿ ತಿಳಿದಾಗ ಅವರು ಕೆಲವು ಜನರನ್ನು ಮತ್ತು ಹಣವನ್ನು ಕಳುಹಿಸಿದರು. ಆದರೆ ರಘುನಾಥ ದಾಸ ಗೋಸ್ವಾಮಿ ಹಣವನ್ನು ಸ್ವೀಕರಿಸಲು ನಿರಾಕರಿಸಿದರು. ರಘುನಾಥ ದಾಸ ಗೋಸ್ವಾಮಿ ಛತ್ರಗಳಿಂದ ಭಿಕ್ಷೆ ಬೇಡುತ್ತಾ ಬದುಕುತ್ತಿದ್ದಾರೆಂದು ಅರ್ಥ ಮಾಡಿಕೊಂಡ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರಿಗೆ ತಮ್ಮದೇ ಆದ ಗುಂಜಾಮಾಲೆ ಮತ್ತು ಗೋವರ್ಧನ ಬೆಟ್ಟದಿಂದ ಬಂದ ಒಂದು ಶಿಲೆ, ಗೋವರ್ಧನ ಶಿಲೆಯನ್ನು ಉಡುಗೊರೆಯಾಗಿ ನೀಡಿದರು. ನಂತರ ರಘುನಾಥ ದಾಸ ಗೋಸ್ವಾಮಿ ತಾವು ಸಂಗ್ರಹಿಸಿ ತೊಳೆದ ತಿರಸ್ಕೃತ ಆಹಾರವನ್ನು ತಿನ್ನುತ್ತಿದ್ದರು. ಈ ತ್ಯಾಗದ ಜೀವನವು ಸ್ವರೂಪ ದಾಮೋದರ ಗೋಸ್ವಾಮಿ ಮತ್ತು ಶ್ರೀ ಚೈತನ್ಯ ಮಹಾಪ್ರಭು ಇಬ್ಬರಿಗೂ ಬಹಳ ಸಂತೋಷವನ್ನುಂಟು ಮಾಡಿತು. ಒಂದು ದಿನ ಶ್ರೀ ಚೈತನ್ಯ ಮಹಾಪ್ರಭುಗಳು ಅದೇ ಆಹಾರವನ್ನು ಬಲವಂತವಾಗಿ ಸೇವಿಸಿದರು. ಹೀಗಾಗಿ ರಘುನಾಥ ದಾಸ ಗೋಸ್ವಾಮಿಯನ್ನು ತಮ್ಮ ತ್ಯಾಗಕ್ಕಾಗಿ ಆಶೀರ್ವದಿಸಿದರು. ಓಕೆ. ತನ್ನ ಅವಿವೇಕದ ಕರುಣೆಯ ಹಗ್ಗಗಳಿಂದ ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭುಗಳು ರಘುನಾಥ ದಾಸ ಗೋಸ್ವಾಮಿಯನ್ನು ತಿರಸ್ಕರಾರ್ಹ ಕುಟುಂಬ ಜೀವನದ ಕುರುಡು ಬಾವಿಯಿಂದ ಬಿಡಿಸಲು ಒಂದು ತಂತ್ರವನ್ನು ಬಳಸಿದರು. ಅವರು ರಘುನಾಥ ದಾಸ ಗೋಸ್ವಾಮಿಯನ್ನು ತಮ್ಮ ವೈಯಕ್ತಿಕ ಸಹಚರರಲ್ಲಿ ಒಬ್ಬರನ್ನಾಗಿ ಮಾಡಿ ಅವರನ್ನು ಸ್ವರೂಪ ದಾಮೋದರ ಗೋಸ್ವಾಮಿ ಉಸ್ತುವಾರಿಯಲ್ಲಿ ಇರಿಸಿದರು. ನಾನು ಅವರಿಗೆ ನನ್ನ ನಮನಗಳನ್ನು ಅರ್ಪಿಸುತ್ತೇನೆ. ಭಗವಾನ್ ಚೈತನ್ಯ ಮಹಾಪ್ರಭುಗಳಿಗೆ ಎಲ್ಲಾ ಕೀರ್ತಿಗಳು ಜಯವಾಗಲಿ. ಭಗವಾನ್ ನಿತ್ಯಾನಂದರಿಗೆ ಜಯವಾಗಲಿ. ಶ್ರೀ ಅದ್ವೈತಾಚಾರ್ಯರಿಗೆ ಜಯವಾಗಲಿ. ಮತ್ತು ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳ ಎಲ್ಲಾ ಭಕ್ತರಿಗೆ ಜಯವಾಗಲಿ. ಓಕೆ, ಸೊ ಈ ಅಧ್ಯಾಯ ಇದೆ ಚೈತನ್ಯ ಚರಿತಾಮೃತದಲ್ಲಿ. ಅಂತ್ಯಲೀಲಾ ಅಧ್ಯಾಯ 6. ಸೊ ಇದನ್ನ ಓದ್ಬೋದು ಯಾರು ಕೂಡ. ಇದನ್ನ ಇವತ್ತು ಈ ದಿವಸ ಡೀಟೇಲ್ ಆಗಿ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿಯರು ಅದನ್ನ ಕೊಟ್ಟಿದ್ದಾರೆ ನಮ್ಗೆ. ಶಿಲಾ ಪ್ರಭುಪಾದರು ಅದನ್ನ ಭಾಷಾಂತರ ಮಾಡಿ ಅನುವಾದ ಭಾವಾರ್ಥಕ್ಕೆ ಕೊಟ್ಟಿದ್ದಾರೆ. ಕೃಪಾ ಗುಣೈರ್ಯ ಕುಗೃಹಾಂಧ ಕೂಪಾತ್ ಉದ್ಧೃತ್ಯ ಭಂಗ್ಯ ರಘುನಾಥ ದಾಸಂ ನ್ಯಸ್ಯ ಸ್ವರೂಪೇ ವಿದಧೇ ಅಂತರಂಗಂ ಶ್ರೀಕೃಷ್ಣ ಚೈತನ್ಯಂ ಅಮಂ ಪ್ರಪದ್ಯೆ. ಓಕೆ, ಸೊ ಬ್ರೀಫ್ ಆಗಿ ಗುರುಗಳ ಗುರು ಭಕ್ತಿವಿನೋದ್ ಠಾಕೂರರು ಸಂಪೂರ್ಣ ಈ ಅಧ್ಯಾಯದ ಸಾರವನ್ನು ಬಹಳ ಸೊಗಸಾಗಿ ಕೊಟ್ಟಿದ್ದಾರೆ. ಬಟ್ ಎನಿವೆ, ಸೊ ನಮಗೆ ಎಷ್ಟು ಆಗುತ್ತೆ ಅದನ್ನ ಆ ಚಟುವಟಿಕೆಗಳನ್ನ ಮತ್ತೆ ನಾವು ನೆನೆಸ್ಕೊಳ್ಳೋಣ. ಸೊ ರಘುನಾಥ ದಾಸ ಗೋಸ್ವಾಮಿ, ಸೊ ಅವರ ಹಿನ್ನೆಲೆ ಹೇಳ್ತಾರೆ, ತುಂಬಾ ಶ್ರೀಮಂತರು, ಬಹಳ ಶ್ರೀಮಂತರು. ಅಂದ್ರೆ ಇವಾಗ ತುಂಬಾ ಶ್ರೀಮಂತರಿರೋರಿಗೆ ಭಕ್ತಿ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅನ್ಬಿಡೋದು ಒಂದ್ಸಲ. ಹಿಂದೆ ಇರ್ತಾ ಇದ್ರು, ಹಿಂದೆ ಮಹಾರಾಜರು ರಾಜರ್ಷಿಗಳು ಇರ್ತಾ ಇದ್ರು. ಆದ್ರೆ ಅದು ಬಿಟ್ರೆ ಸಾಮಾನ್ಯವಾಗಿ ಈ ಬ್ರಾಹ್ಮಣರು ಯಾರು ಆಧ್ಯಾತ್ಮಿಕ ಉನ್ನತಿ ಸಾಧಿಸ್ಬೇಕು ಅಂತಾರೆ, ಅವರು ಬಡತನದಲ್ಲೇ ಅವರು ಇರ್ತಾ ಇದ್ರು. ಮತ್ತೆ ಅದು ಸಹಕಾರ ಮಾಡಲ್ಲ, ಭಗವಂತನ ಭಕ್ತಿ ಮಾಡಕ್ ಸಹಕಾರ ಮಾಡುತ್ತೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ, ಭೋಗೈಶ್ವರ್ಯ ಪ್ರಸಕ್ತಾನ ತಯಾ ಅಪರತ ಚೇತಸ. ಆಮೇಲೆ ಏನದು ಶ್ಲೋಕ? ಭೋಗೈಶ್ವರ್ಯ ಪ್ರಸಕ್ತಾನ ತಯಾ ಅಪರತ ಚೇತಸ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧೌ ನ ವಿಧೀಯತೆ. ಕೃಷ್ಣ ಗೀತೆಯಲ್ಲೇ ಹೇಳಿದ್ದಾರೆ, ತುಂಬಾ ಶ್ರೀಮಂತಿಕೆ, ತುಂಬಾ ಇಂದ್ರಿಯ ಸುಖ ಪಡೆಯುವ ಒಂದು ಅವಕಾಶಗಳಿದ್ರೆ ಏನಾಗುತ್ತೆ, ನಮಗೆ ಮನಸ್ಸು ಅಲ್ಲೇ ಸಿಕ್ಕಿಬಿಡುತ್ತೆ. ನಾವು ನಮ್ಮ ಜೀವನದ ಧ್ಯೇಯ, ನಮ್ಮ ನಿಜವಾದ ಧರ್ಮ ಇದನ್ನು ಮರೆತು ಬಿಡ್ತೇವೆ ನಾವು. ಭೋಗ ಐಶ್ವರ್ಯ, ಜನ್ಮ ಐಶ್ವರ್ಯ ಶ್ರುತ ಶ್ರೀಭಿರ್ ಏಧಮಾನ ಮಧಾಪಮಾನ್ ನೈವಾರ್ಹತೆ ಅಭಿದಾತಂ ವೈ ತ್ವಾಂ ಅಕಿಂಚನ ಗೋಚರ. ಕುಂತಿಮಾರಣಿಯವರು ಹೇಳ್ತಾರೆ, ಕೃಷ್ಣ ನಿನ್ನನ್ನು ಈ ತರ ತುಂಬಾ ಒಳ್ಳೆ ಜನ್ಮ, ಒಳ್ಳೆ ಐಶ್ವರ್ಯ, ಒಳ್ಳೆ ಮನೆತನ, ತುಂಬಾ ಸಂಪತ್ತು, ತುಂಬಾ ಒಳ್ಳೆಯ ಸುಂದರ ರೂಪ, ಜನ್ಮ ಐಶ್ವರ್ಯ ಶ್ರುತಶ್ರೀ, ಮತ್ತೆ ವಿದ್ಯಾಭ್ಯಾಸ, ವಿದ್ಯೆ, ಭೌತಿಕ ವಿದ್ಯೆ. ಸೊ ಇದೆಲ್ಲವೂ ಇದೇನ್ ಮಾಡ್ಬಿಡುತ್ತೆ, ಇದು ವ್ಯಕ್ತಿಗೆ ಒಂದು ಮದ, ಅಹಂಕಾರವನ್ನು ತುಂಬಿಸ್ಬಿಡುತ್ತೆ. ಸೊ ಇದರಿಂದ ಅವರು ನಿನ್ನನ್ನು ಒಂದು ಭಕ್ತಿ ಭಾವದಿಂದ ನಿನ್ನನ್ನು ಕೃಷ್ಣ ಅಂತ
ಹೇಳ್ಬೋದು, ಹರೇ ಕೃಷ್ಣ ಮಂತ್ರ ನಾವು ಹೇಳ್ಬೋದು, ಆದ್ರೂ ಕೂಡ ಅದು ಆ ಭಾವನೆ ಬರೋದಿಲ್ಲ, ಭಕ್ತಿ ಭಾವನೆ, ಅದು ನಿಸ್ಸಹಾಯಕ ಆ ಭಾವನೆ, ಭಗವಂತನಿಗೆ ಸಂಪೂರ್ಣ ನಾವು ಅವಲಂಬಿಸುವ ಭಾವನೆ ಬರೋದಿಲ್ಲ ಅಂತ ಕೂಡ ಅವ್ರು ಹೇಳ್ತಾರೆ. ಸೊ ಆದರೆ ಇಲ್ಲಿ ನಾವು ಕೇಳೋದು, ಇಲ್ಲಿ ರಘುನಾಥ ದಾಸ ಗೋಸ್ವಾಮಿ ಅವ್ರ ಮೊದಲ ಹೆಸರು ಅವರು ರಘುನಾಥ್, ರಘುನಾಥ. ಸೊ ಅವರ ತಂದೆ ಮತ್ತೆ ಅವರ ಚಿಕ್ಕಪ್ಪ ಅವರ ಏಕೈಕ ಪುತ್ರ ಅಂತ ಹೇಳ್ತಾರೆ. ಸೊ ಒಬ್ಬರ ನೆಕ್ಸ್ಟ್ ಜನರೇಷನ್ ಪೀಳಿಗೆ, ಸೊ ತಂದೆ ತಾಯಿಯರು ನೆಕ್ಸ್ಟ್ ಮಕ್ಕಳಿಗೆ ಬರುತ್ತೆ, ಅವ್ರದ್ದು ಅವ್ರ ಮಕ್ಕಳಿಗೆ ಬರುತ್ತೆ. ಸೊ ಹೀಗೆ, ಸೊ ಇವರು ಹೇಳ್ತಾರೆ ಅವ್ರ ತಂದೆ ಮತ್ತೆ ಚಿಕ್ಕಪ್ಪ ದೊಡ್ಡ ಶ್ರೀಮಂತರು, 15ನೇ ಶತಮಾನದ ಬಂಗಾಲ ಇದು. ಸೊ ನಾವು ಕೇಳೋದು ಇತಿಹಾಸದಲ್ಲಿ 15ನೇ, ಅದೇ ಇವರು ಹುಟ್ಟಿದ ಜನ್ಮ 1489, ಚೈತನ್ಯ ಮಹಾಪ್ರಭು ಹುಟ್ಟಿದ್ದು 1486, 1489 ಅನ್ಕೊಳ್ತೇನೆ. ಇಲ್ಲ 89 94 ಎನಿವೆ ಚೆಕ್ ಮಾಡಿ, ಯಾರು 1494 ಇರ್ಬೋದು ಇವ್ರು, ಮೋಸ್ಟ್ಲಿ ಸ್ವಲ್ಪ 1489 ಮೋಸ್ಟ್ಲಿ ರೂಪ ಗೋಸ್ವಾಮಿ ಅನ್ಸುತ್ತೆ, 1484 ಮೋಸ್ಟ್ಲಿ ಸನಾತನ್ ಗೋಸ್ವಾಮಿ ಅನ್ಸುತ್ತೆ. ಶಿಲ ಪ್ರಭುಪಾದರಿಗೆ ಹಿರಿಯರಾಗಿ ಅವರು 2 ವರ್ಷ ಏನಿರ್ಬೇಕು, ರೂಪ ಗೋಸ್ವಾಮಿ ಸ್ವಲ್ಪ ಕಿರಿಯರಾಗಿರ್ಬೇಕು, 1499 ಇರಬೇಕು. 1495 ಮಾತಾಜಿ ಹೇಳ್ತಾ ಇದ್ದಾರೆ ರಘುನಾಥ್ ದಾಸ್ ಗೋಸ್ವಾಮಿ, ರಘುನಾಥ್ ಅವರು ಹುಟ್ಟಿತ್ತು. ಸೊ ಚೈತನ್ಯ ಮಹಾಪ್ರಭುಗೆ 9 ವರ್ಷ ಅವ್ರ ಕಿರಿಯರು. ಸೊ ಹಾಗೆ, ಆದರೆ ಅವರ ತಂದೆ ಎಷ್ಟು ಶ್ರೀಮಂತರು ಅಂದ್ರೆ ಹೇಳ್ತಾರೆ, ಆ ದೊಡ್ಡ ಬಂಗಾಲ ಪ್ರದೇಶ, ದೊಡ್ಡ ರಾಜ್ಯ, ಅದು ಇಂಡಿಪೆಂಡೆಂಟ್, ಸ್ವತಂತ್ರ ದೇಶ ಇದೆ. ಡೆಲ್ಲಿ ಸುಲ್ತಾನೇಟ್ ಇತ್ತು ಐತಿಹಾಸಿಕವಾಗಿ, ಆದ್ರೆ ಆಗಲೇ ಇದು ಈ ಪೂರ್ವ ಬಂಗಾಲ, ಇಲ್ಲಿ ಇನ್ನೊಂದು ರಾಜ್ಯವನ್ನೇ ಇವರು ಮುಸ್ಲಿಂ ಆಳ್ವಿಕೆಯಲ್ಲಿ ಇತ್ತು. ಅದು ಎರಡು, ಈಸ್ಟ್ ಪೂರ್ವ ಬಂಗಾಲ, ಪಶ್ಚಿಮ ಬಂಗಾಲ, ಈ ಕೆಲವು ಬಿಹಾರ, ನಾರ್ತ್ ಈಸ್ಟ್, ಅಸ್ಸಾಂ ಇದೆಲ್ಲ ಸೇರಿದ್ರೆ ತುಂಬಾ ದೊಡ್ಡ ದೇಶ ಅದು. ಸೊ ಅಲ್ಲಿಗೆ ಅದು ಇದು. ಸೊ ಅಲ್ಲಿ ಇವರು ಒಂದು ಮುಖ್ಯ ಜಮೀನ್ದಾರ್ ಅಂದ್ರೆ ಒಂದು ರೀತಿಯ ಚಿಕ್ಕ ಪುಟ್ಟ ರಾಜರಂತಾನೆ ಹೇಳ್ಬೋದು ಹಿಂದೆ ಸಮಯದಲ್ಲಿ. ಸೊ ಅವ್ರಿಗೆ ಅಲ್ಲಿ ಇರ್ತದೆ ಎಷ್ಟೋ ಗ್ರಾಮಗಳು, ಎಷ್ಟೋ ಹಳ್ಳಿಗಳು, ಎಷ್ಟೋ ನಗರಗಳು ಅವ್ರ ಕೆಳಗಿರ್ತವೆ. ಹೀಗೆ ಅವರ ಮಗ ಇವರು. ಸೊ ಟ್ಯಾಕ್ಸ್ ಕಲೆಕ್ಷನ್ ಎಲ್ಲ ಇವ್ರಿಗೆ ಒಪ್ಪಿಸ್ತಾ ಇದ್ರು. ಸೊ ಅಂತ ಒಂದು ಸಾಹುಕಾರನ ಮಗ ರಘುನಾಥ. ಆದ್ರೆ ಹೇಳ್ತಾರೆ ರಘುನಾಥ ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ, ಅವರು ಶ್ರೀ ಚೈತನ್ಯ ಮಹಾಪ್ರಭುಗಳ ನಿತ್ಯ ಪಾರ್ಷದರು, ನಿತ್ಯ ಸಂಗಡಿಗರು. ಸೊ ನಾರಾಯಣ ಕೃಷ್ಣನ ನಿತ್ಯ ಸಂಗಡಿಗರು ವೈಕುಂಠ ಲೋಕದಲ್ಲಿ. ಸೊ ಹಾಗೆ ಅವರು ಭೌತಿಕ ಜಗತ್ತಿನಲ್ಲಿ ಹೀಗೆ ಬರ್ಬೋದು ಅವರು, ಆದರೆ ಅವರ ಮೂಲ ಸ್ವರೂಪ ಅವರು ಭಗವಂತನ ಶುದ್ಧ ಭಕ್ತರು. ಯಾಕಂದ್ರೆ ಆ ರೀತಿಯ ಒಂದು ವೈರಾಗ್ಯ, ಆ ರೀತಿಯ ಒಂದು ದೃಢ ಭಕ್ತಿ ಅದು ತೋರಿಸ್ಬೇಕು ಅಂದ್ರೆ ಅದು ಸಾಮಾನ್ಯ ವ್ಯಕ್ತಿಗೆ ಸಾಧ್ಯ ಇಲ್ಲ. ನೋಡ್ತೀವಿ ಈಗ ಅವರ ಜೀವನದಲ್ಲಿ ನೋಡ್ಬೋದು ನಾವು, ರಘುನಾಥ ದಾಸ್ ಗೋಸ್ವಾಮಿ ಅವರ ಜೀವನದಲ್ಲಿ. ಸೊ ಮೊದಲಿಂದಲೂ ಅವ್ರು ಹಾಗೆ, ಅಷ್ಟು ಶ್ರೀಮಂತ ಕುಟುಂಬ, ಆದರೆ ಅವರಿಗೆ ಸಂಪೂರ್ಣ ವೈರಾಗ್ಯ ಭಾವ ಇದೆ ಅವ್ರಿಗೆ. ಸೊ ಮೊದಲಿಗೆ ಹೇಳ್ತಾರೆ ಅವರಿಗೆ ಜೀವನದಲ್ಲಿ ಮೊದಲ ಇನ್ಫ್ಲುಯೆನ್ಸ್ ಆ ರೀತಿ, ಆ ತರ ಈ ಜನ್ಮದಲ್ಲಿ ಆ ರೀತಿ ಕಾಣೋದಂದ್ರೆ ಹರಿದಾಸ್ ಠಾಕೂರ್ ಅವರು ಬರ್ತಾರೆ. ಸೊ ನಾಮಾಚಾರ್ಯ ಹರಿದಾಸ್ ಠಾಕೂರ್ ನಾವು ಹೇಳ್ತೇವೆ. ಸೊ ಇವರು ಚಿಕ್ಕ ಮೋಸ್ಟ್ಲಿ ಅವರು ಬಾಲಕನಾಗೇ ಇರ್ತಾರೆ ಅನ್ಸುತ್ತೆ. ಆ ಸಮಯದಲ್ಲಿ ಹರಿದಾಸ್ ಠಾಕೂರ್ ಅವರು ಇವರ ಗ್ರಾಮಕ್ಕೆ ಬರ್ತಾರೆ. ಮತ್ತೆ ಇವರ ತಂದೆ ಮತ್ತೆ ಚಿಕ್ಕಪ್ಪ ಅವರಿಗೆ ಒಂದು ದೊಡ್ಡ ಇದನ್ನು, ಅವ್ರನ್ನ ಒಂದು ಗೌರವದಿಂದ ಆಹ್ವಾನಿಸಿ ಅವರಿಗೆ ಆಶ್ರಯ ಕೊಟ್ಟು, ಮತ್ತೆ ಅವ್ರು ಬಂದಿದ್ದಾರೆ ಅಂತ ಒಂದು ದೊಡ್ಡ ಸಭೆಯನ್ನೇ ಕರೀತಾರೆ. ಎಲ್ಲ ವಿದ್ವಾಂಸರು, ಪಂಡಿತರು, ಬ್ರಾಹ್ಮಣರು ಎಲ್ಲ ಬಂದು ಅಲ್ಲಿ ಇದೆಲ್ಲ ಒಂದು ಸಮಾಗಮ ದೊಡ್ಡ ಇದೆಲ್ಲ ಆಗುತ್ತೆ. ಸೊ ಹೇಳ್ತಾರೆ ಅಲ್ಲಿ ಕೆಲವು ದಿವಸ ಅವರು ಹರಿದಾಸ್ ಠಾಕೂರ್ ಇರೋ ಸಮಯದಲ್ಲಿ ರಘುನಾಥರಿಗೆ ಆಗ ಅವರು ಮೊದಲಿಗೆ ಅವ್ರಿಗೆ ಆ ಒಂದು ದಿವ್ಯ ಚೇತನವನ್ನು, ಅದನ್ನು ಸ್ಫೂರ್ತಿಯನ್ನು ಕೊಡ್ತಾರೆ ಮೊದಲಿಗೆ ಈ ಜನ್ಮದಲ್ಲಿ. ಇದೆ ಅವರು ನಿತ್ಯ ಭಕ್ತರು, ಭಗವಂತ ನಿತ್ಯ ಸೇವಕ, ಆದ್ರೆ ಈ ಜನ್ಮದಲ್ಲಿ ಹರಿದಾಸ್ ಠಾಕೂರರ ಇದು ಸಿಗುತ್ತಾರೆ ಸಂಘದಿಂದ ಅವರು ಇದಾಗುತ್ತಾರೆ. ಸೊ ನಂತರ ಅನ್ಸುತ್ತೆ ಮತ್ತೆ ಕೆಲವು ವರ್ಷಗಳೇ ಆಗುತ್ತೆ. ಮತ್ತೆ ಕೆಲವು ವರ್ಷಗಳ ನಂತರ ಇಲ್ಲಿ ಹೇಳಿದಾಗೆ ಸಾಕ್ಷಾತ್ ಚೈತನ್ಯ ಮಹಾಪ್ರಭು ಅವರ ಹಳ್ಳಿಗೆ ಬರ್ತಾರೆ. ಮೊದಲಿಗೆ ಹರಿದಾಸ್ ಠಾಕೂರ್ ಬಂದಿರ್ತಾರೆ. ಸೊ ಮತ್ತೆ ಅಲ್ಲಿ ಅದ್ವೈತಾಚಾರ್ಯರು ಎಲ್ಲ ಬರ್ತಾ ಇದ್ರು ಅನ್ಸುತ್ತೆ, ಅವ್ರ ಸಂಪರ್ಕ ಇತ್ತು ಅನ್ಸುತ್ತೆ. ಬಟ್ ಎನಿವೆ ನೆಕ್ಸ್ಟ್ ಚೈತನ್ಯ ಮಹಾಪ್ರಭು. ಸೊ ಮತ್ತೆ ಹೇಳ್ತಾರೆ ಇವರ ತಂದೆ ಇವ್ರ ಬಗ್ಗೆ, ಇವರ ಒಂದು ದಾನ ಧರ್ಮದಿಂದ ಮತ್ತೆ ಇವರ ಒಂದು ಬೆಂಬಲದಿಂದ ಅಲ್ಲಿ ಎಷ್ಟೋ ಗ್ರಾಮ, ಎಷ್ಟೋ ನಗರಗಳ ಬ್ರಾಹ್ಮಣರು ಅವರ ಇದು ಏನ್ ಹೇಳ್ತಾರೆ ಜೀವನೋಪಾಯ ನಡೀತಾ ಇತ್ತು. ಯಾಕಂದ್ರೆ ಬ್ರಾಹ್ಮಣರಂದ್ರೆ ಈಗ ಆಗಿಲ್ಲ, ಈಗ ಯಾರಿದ್ದಾರೆ, ಈಗ ಎಲ್ಲೋ ಕೆಲವು ಸಂಸ್ಥೆಗಳು ಇರ್ಬೋದು. ಅದ್ ಬಿಟ್ರೆ ಈ ಎಲ್ಲರೂ ಕೂಡ ಕೆಲಸ ಮಾಡ್ಲೇಬೇಕು, ಏನೋ ಜಾಬ್ ಬೇಕೇ ಬೇಕು, ಜಾಬ್ ಇಲ್ಲ. ಈಗ ಬ್ರಾಹ್ಮಣ ಅಂದ್ರೆ ವೈದಿಕ ಸಂಸ್ಕೃತಿಯಲ್ಲಿ ಜಾಬ್ ಇಲ್ಲ,
ಅವ್ರಿಗೆ ಇಲ್ಲ, ಅಯ್ಯೋ ನನ್ನ ಇದಾಯ್ತು, ನಾನು ಜಾಬ್ ಹುಡುಕ್ಬೇಕು, ಜಾಬ್ ಸಿಗ್ಲಿಲ್ಲ ಅಂದ್ರೆ ಆಯ್ತು, ನಾವು ಹೀಗೆ ನಾವು ಎಷ್ಟು ಕಲ್ತಿದ್ರು ಏನ್ ಮಾಡಿದ್ರು ಜಾಬ್ ಬೇಕು ನಮ್ಗೆ, ಒಂದ್ ಕಡೆ ಎಲ್ಲಾದ್ರೂ ಒಂದು ಸೇರ್ಬೇಕು, ನಾವು ಕಂಪನಿ ಎಲ್ಲ ಒಂದು ಆಗ್ಬೇಕು. ಹಿಂದೆ ಬ್ರಾಹ್ಮಣ ಅಂದ್ರೆ ಇಲ್ಲ, ಬ್ರಾಹ್ಮಣ ಅಂದ್ರೆ ಸ್ವತಂತ್ರನು, ಅವನು ಭಗವಂತನ ಮೇಲೆ ಸಂಪೂರ್ಣವಾಗಿ ಅವಲಂಬಿಸಿದ್ದಾನೆ. ಸೊ ಅವರು ಅವರ ತಮ್ಮ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ತೊಡಗ್ತಾರೆ ವಿನಃ ಅವರು ಭೌತಿಕವಾಗಿ ಈ ಜಾಬ್ ಬೇಕು, ಇನ್ನೊಂದು ಬೇಕು, ಅಲ್ಲಿ ಡ್ಯೂಟಿ ಇಷ್ಟು ಗಂಟೆ ಕೆಲಸ ಮಾಡಬೇಕು, ಓವರ್ ಟೈಮ್ ಇದಿಲ್ಲ ಇಲ್ಲ. ಸೊ ಹಾಗೆ ಎಷ್ಟೋ ನಗರಗಳು, ಎಷ್ಟೋ ಜಿಲ್ಲೆಗಳು. ಆಮೇಲೆ ಪ್ರಾಮಾಣಿಕ ಬ್ರಾಹ್ಮಣರು ಇರ್ತಾ ಇದ್ರು ಹಿಂದೆ ಕಾಲದಲ್ಲಿ. ಬ್ರಾಹ್ಮಣರಂದ್ರೆ ಸಂಪೂರ್ಣ ಮನಸ್ಸು ಇಂದ ನಿಗ್ರಹಿಸಿ ಶಮ ಧಮ ತಪ ಶೌಚಂ ಶಾಂತಿರ ಆರ್ಜಮೇವಚ ಜ್ಞಾನಂ ವಿಜ್ಞಾನ ಮಾಸಿಕ್ಯ. ಸೊ ಹಾಗಾಗಿ ಅವರು ಸಂಪೂರ್ಣ ವೈದಿಕ ಧರ್ಮವನ್ನು, ವರ್ಣಾಶ್ರಮವನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾ ಇದ್ರು. ಜೀವನೋಪಾಯಕ್ಕೆ ಈ ರಾಜರು, ಇತರ ಜಮೀನ್ದಾರರು ಇವರು ಅವರಿಗೆ ಕಾಣಿಕೆ ಕೊಡ್ತಾ, ಸೊ ಇದರಿಂದ ಅವರ ಜೀವನೋಪಾಯ, ಅವರ ದಿನನಿತ್ಯ ಅಗತ್ಯಗಳು ಕೂಡ ಬಹಳ ಕಡಿಮೆ ಇತ್ತು. ಹೀಗೇನೀಗ ಇವಾಗ ನಮಗೆ ಹೇಳೋದು ಬ್ರಾಹ್ಮಣ ಅಂದ್ರೆ, ಈಗ ನಾವು ಕಲಿಯುಗ ಎಲ್ಲರಿಗೂ ಕೂಡ ನಂಗೆ ಒಂದು ದೊಡ್ಡ ಮನೆ ಬೇಕು, ಮತ್ತೆ ನನಗೆ ದೊಡ್ಡ ಒಂದು ಕಾರ್ ಬೇಕು, ನನಗೆ ಒಂದು ಕಾರ್ ಇದ್ದು ಸಾಕಾಗಲ್ಲ, ಇನ್ನೂ 2 ಕಾರ್ ಬೇಕು, ನನ್ನ ಹೆಂಡತಿಗೆ ಒಂದು ಕಾರ್ ಬೇಕು, ನನ್ನ ಮಕ್ಕಳಿಗೆ ಒಂದು ಕಾರ್ ಬೇಕು. ಸೊ ಇದೆಲ್ಲ ಬ್ರಾಹ್ಮಣ ಅಲ್ಲ ಹೀಗೆ. ಸೊ ಎನಿವೆ, ಸೊ ಹೀಗೆ ಹಿಂದೆ ಬ್ರಾಹ್ಮಣ ಅಂದ್ರೆ ತುಂಬಾ ಅತಿ ಚಿಕ್ಕ ಅಗತ್ಯಗಳು, ಮತ್ತೆ ಒಂದು ಸರಳ ಜೀವನ, ಒಂದು ಬಡತನದಲ್ಲೇ ಇರ್ತಾರೆ. ಸೊ ಈ ರೀತಿ ಅವರ ದೃಷ್ಟಿ, ಅವರ ಆನಂದ ಬೇರೆ. ಆಧ್ಯಾತ್ಮಿಕದಲ್ಲಿ ಅವರ ಆನಂದ, ಭೌತಿಕ ವಸ್ತುಗಳಲ್ಲಿ ಅವರಿಗೆ ಆನಂದ ಇಲ್ಲ. ಸೊ ಈ ರೀತಿಯ ಬ್ರಾಹ್ಮಣ ಇರ್ತಾರೆ. ಸೊ ಈ ತರ ಎಷ್ಟೋ ಜಿಲ್ಲೆಗಳು, ಎಷ್ಟೋ ನಗರಗಳಿಗೆ ಇವರೇ ಆಧಾರ. ಯಾರು? ರಘುನಾಥ ಅವರ ತಂದೆ ಮತ್ತೆ ಚಿಕ್ಕಪ್ಪ. ಸೊ ಹಾಗೆ ಅವರು ಒಳ್ಳೆ ಭಕ್ತರು ಕೂಡ, ಆತರ ಭಕ್ತರನ್ನ ಅವರು ಬೆಂಬಲಿಸ್ತಾ ಇದ್ರು, ದಾನ ಧರ್ಮ ಮಾಡ್ತಾ ಇದ್ರು. ಹಾಗೆ ಆದರೂ ಕೂಡ ಡೆಫಿನೆಟ್ಲಿ ಅಷ್ಟೆಲ್ಲ ಇದ್ರು ಕೂಡ ಒಂದು ಶ್ರೀಮಂತಿಕೆ ಇದ್ರೆ ಅದ್ರ ಜೊತೆಗೆ, ಅವ್ರ ಜೊತೆಗೆ ಅವ್ರಿಗೆಲ್ಲ ಭೌತಿಕ ಇಂದ್ರಿಯ ಸುಖವನ್ನು ಅನುಭವಿಸುವ ಒಂದು ಸೌಲಭ್ಯ ಇರುತ್ತೆ. ಅವರ ವಸ್ತ್ರಾಭರಣಗಳಾಗ್ಬೋದು, ಮತ್ತೆ ಅವರ ಒಂದು ಕುಟುಂಬ ಆಗ್ಬೋದು, ಮತ್ತೆ ಆ ರೀತಿ ಒಂದು ವೈಭವದಲ್ಲಿ ಆ ರೀತಿ ಅವರ ಸೌಕರ್ಯಗಳಿರುತ್ತೆ. ಹೌದು. ಸೊ ಹಿಂದೆ ರಘುನಾಥರು ಆ ಒಂದು ಇದರಲ್ಲಿ ಹುಟ್ಟದ್ದು. ಮತ್ತೆ ಹಿನ್ನೆಲೆ ಹೇಳ್ತಾರೆ, ಅವರ ಎಷ್ಟೋ ಇದಕ್ಕೆ ಇತರ ಜಿಲ್ಲೆಗಳು, ಇದಕ್ಕೆ ಇವರೇ ಒಂದು ರೀತಿ ತೆರಿಗೆ ಅಧಿಕಾರಿ, ಟ್ಯಾಕ್ಸ್ ಕಲೆಕ್ಟರ್. ಸೊ ಆ ಟ್ಯಾಕ್ಸ್ ಕಲೆಕ್ಷನ್ ಹಿಂದೆ ಹೇಗಿರ್ತಾ ಇತ್ತು ವೈದಿಕ ಇದ್ರಲ್ಲಿ ಕೂಡ ಸಾಮಾನ್ಯವಾಗಿ, ಅಂದ್ರೆ ನೀವು ಏನ್ ಮಾಡಿದ್ರು, ನೀವು ಏನ್ ಬಿಸ್ನೆಸ್ ಮಾಡಿದ್ರು, ನೀವು 25% ಪ್ರಾಫಿಟ್ ನ ನೀವು ಸರ್ಕಾರಕ್ಕೆ ಕೊಡ್ಬೇಕು. ಇದು ಸಾಮಾನ್ಯವಾಗಿ ಇದು ವೈದಿಕ ಇದರಲ್ಲೂ ಕೂಡ ಹಾಗೆ ಇದೆ. ಸೊ ಮೋಸ್ಟ್ಲಿ ಆ ಸಮಯದಲ್ಲಿ ರಾಜರು ಕೂಡ, ಅವ್ರು ಮುಸ್ಲಿಂ ರಾಜರು ಕೂಡ, ಅವರು ಕೂಡ ಅದೇ ರೀತಿ ಪಾಲನೆ ಮಾಡ್ತಾ ಇದ್ದಾರೆ. ಸೊ ಎಷ್ಟಾದ್ರೂ ನಿಮ್ಗೆ ಲಾಭ, ನೀವು ಎಷ್ಟು ಬಿಸ್ನೆಸ್ ಮಾಡ್ತೀರಾ, ನೀವು ಆ ಬಿಸ್ನೆಸ್ ಮಾಡಿದ್ಮೇಲೆ ಅದರಲ್ಲಿ, ಯಾಕಂದ್ರೆ ಬಿಸ್ನೆಸ್ ಮಾಡೋದಕ್ಕೆ ನಿಮಗೆ ಎಷ್ಟೋ ಸೌಕರ್ಯಗಳು ಸರ್ಕಾರ ಕೊಡಬೇಕು, ಅವ್ರ ರಕ್ಷಣೆಯಿಂದನೇ ನಿಮ್ಗೆ ಆಗೋದಿಲ್ಲ. ಆದ್ಮೇಲೆ ಅದರಲ್ಲಿ ಬರೋ ಪ್ರಾಫಿಟ್ 25% ನೀವು ಸರ್ಕಾರ ಕೊಡಬೇಕು. ಬೆಸ್ಟ್ ಇದು ಟ್ಯಾಕ್ಸ್ ಸಿಸ್ಟಮ್. ಸೊ ಹೀಗೆ ಅಕಸ್ಮಾತ್ ನಿಮ್ಗೆ ಏನಾದ್ರು ಏನು ಇಲ್ಲ ಅಂದ್ರೆ, ಲಾಭ ಇಲ್ಲ ಅಂದ್ರೆ ನೋ ಟ್ಯಾಕ್ಸ್, ಲಾಸ್. ಈ ವರ್ಷ ಎಲ್ಲ ಲಾಸ್ ಆಯ್ತು, ನಷ್ಟ ಆಯ್ತು. ಸೊ ಎನಿವೆ, ಹೀಗೆ ಇವರಿಗೆ ಹೇಳ್ತಾರೆ, ಇವರು ತೆರಿಗೆ ಅಧಿಕಾರಿಗಳಾದ್ರಿಂದ ಇವರ ಮೊದಲು ಸ್ವಲ್ಪ ಸಮಯ ಒಬ್ಬ ಮುಸ್ಲಿಂ ಒಬ್ಬ ವ್ಯಕ್ತಿ ಇದ್ದ ಅನ್ಸುತ್ತೆ, ಅವನಿಗೆ ಸ್ವಲ್ಪ ಗ್ರಾಮಗಳೇನೋ ಕೊಟ್ಟಿದ್ರು. ಆದ್ರೆ ಸ್ವಲ್ಪ ಅವನು ಭ್ರಷ್ಟಾಚಾರ ಮಾಡಿದ್ದ, ಇನ್ನೊಂದು ಮಾಡಿ ಅವನನ್ನು ಅದರಿಂದ ತೆಗೆದುಬಿಟ್ರು. ಮುಸ್ಲಿಂ ರಾಜ ತೆಗೆದುಬಿಟ್ಟು ಆ ಮುಸ್ಲಿಂ ಅಧಿಕಾರಿನ ಆ ಗ್ರಾಮಗಳು 5 ಕೂಡ ಇವರಿಗೆ ಕೊಟ್ಬಿಟ್ರು. ಯಾರಿಗೆ? ರಘುನಾಥರ ಚಿಕ್ಕಪ್ಪ ಮತ್ತೆ ಇವರಿಗೆ. ಸೊ ಎನಿವೆ, ಇದೆಲ್ಲ ಹಿನ್ನೆಲೆ ನಡೆಯುತ್ತಿದೆಲ್ಲ. ಆಮೇಲೆ ಎಷ್ಟು ವರಮಾನ ಇತ್ತು ಅವರ ಚಿಕ್ಕಪ್ಪ ತಂದೆಗೆ? ಯಾರಿಗಾದ್ರೂ ಅಧ್ಯಾಯ ಓದಿರೋರ್ಗೆ ನೆನಪಿರೋರು? ಎಷ್ಟು? ಯಾರಿಗಾದ್ರೂ ಹೇಳ್ತಾರೆ? ಇಲ್ಲಿ ಈ ಅಧ್ಯಾಯದಲ್ಲಿ ಆಕ್ಚುಲಿ ಅವರು ಟ್ಯಾಕ್ಸ್ ಕಲೆಕ್ಷನ್ ಅವ್ರು ಮಾಡ್ತಾ ಇದ್ದು 20,000 ಚಿನ್ನದ ನಾಣ್ಯಗಳು. 20,000 ಅಲ್ಲಲ್ಲ, 20 ಲಕ್ಷ. 20 lakh ಗೋಲ್ಡ್ ಕಾಯಿನ್ಸ್. ಟ್ಯಾಕ್ಸ್ ಎಷ್ಟೆಷ್ಟು ಬೇರೆ ಬೇರೆ ಬಿಸ್ನೆಸ್ ವ್ಯಾಪಾರದಲ್ಲಿ ಇರ್ತಾರೆ, ಇಲ್ಲಾಂದ್ರೆ ಇನ್ನೊಂದು ಇದರಲ್ಲಿ ಇರ್ತಾರೆ. ಸೊ ಅವರಿಂದ ಇವ್ರು ಟ್ಯಾಕ್ಸ್ ತಗೊಳ್ಳೋದು ಎಷ್ಟು? 20 lakh ಗೋಲ್ಡ್ ಕಾಯಿನ್ಸ್ ಅಂದ್ರೆ ಗೊತ್ತಿಲ್ಲ ನಮ್ಗೆಲ್ಲ, ಇದೆಲ್ಲ ಅನುಭವ ಅಷ್ಟಿಲ್ಲ ನಮ್ಗೆ. ಸೊ ಅದೆಷ್ಟು ಒಂದೊಂದು ಕಾಯಿನ್ ಎಷ್ಟು ತೂಕ ಇರುತ್ತೆ ಎಷ್ಟು ಗೊತ್ತಿಲ್ಲ. ಎಷ್ಟಿರ್ಬೋದು ಸಾಮಾನ್ಯವಾಗಿ ಒಂದು ಗೋಲ್ಡ್ ಕಾಯಿನ್? ಎನಿವೆ 20 lakh ಗೋಲ್ಡ್ ಕಾಯಿನ್ಸ್. ಸೊ ಅಷ್ಟು ಅವರು ತೆರಿಗೆಯನ್ನು ಅವರು ಕಲೆಕ್ಟ್ ಮಾಡ್ತಾ ಇದ್ರು ಸರ್ಕಾರದ ಪರವಾಗಿ. ಎಷ್ಟೋ ಗ್ರಾಮಗಳು, ಎಷ್ಟೋ ಜಿಲ್ಲೆಗಳು, ಎಷ್ಟೋ ನಗರಗಳನ್ನ ಕರೀತಾರೆ. ಅದ್ರ ಮಾಡಿ ಎಷ್ಟು ಕೊಡ್ಬೇಕು ಹಾಗಿದ್ರೆ ಅವರು ಸರ್ಕಾರಕ್ಕೆ? 20 lakh ಗೋಲ್ಡ್ ಕಾಯಿನ್ಸ್ ಕಲೆಕ್ಷನ್ ಮಾಡಿದ್ರು ಅವರು. ಇವಾಗ ಅವ್ರಿಗೂ ಸ್ವಂತ ಪ್ರಾಫಿಟ್ ಇಟ್ಕೊಳ್ಬಹುದು ಅವರು.
ಪ್ರಾಫಿಟ್ ಅಂದ್ರೆ ಸಾರಿ, ಇದು ಬಿಸ್ನೆಸ್ ತರ ಅಲ್ಲ, ಇದು ಸರ್ಕಾರದ ಪರವಾಗಿ ಅವ್ರು ತಗೊಳ್ಳೋದು. ಹಾಗಾಗಿ ಇಲ್ಲಿ ಲೆಕ್ಕಾಚಾರ ಬೇರೆ. ಇದು ಲೆಕ್ಕಾಚಾರ ಅಂದ್ರೆ 75% ಅವ್ರು ಗೌರ್ಮೆಂಟ್ ಕೊಡ್ಬೇಕಾಯ್ತು, 25% ಇವ್ರು ಇಟ್ಕೊಳ್ಬಹುದು ಪ್ರಾಫಿಟ್. ಯಾಕಂದ್ರೆ ಇದು ಗೌರ್ಮೆಂಟ್ಗೆ ಹೋಗ್ಬೇಕು, ಏನೇ ಹೋದ್ರು ಕೂಡ ಇದು ಟ್ಯಾಕ್ಸ್ ಇವ್ರು ಕೆಲಸ, ಇವ್ರು ಸ್ವಂತ ಬಿಸ್ನೆಸ್ ಮಾಡ್ತಾ ಇಲ್ಲ, ಬೇರೆದು ಇತ್ತೇನೋ ಬಿಸ್ನೆಸ್, ಆದ್ರೆ ಈ ಒಂದು ಕೂಡ ಅವರ ವ್ಯಾಪಾರ, ಇದೊಂದು ಕೂಡ ಅವರು ಇದು ಕೂಡ ಅವರು ಇದರಲ್ಲಿ ಅವ್ರಿಗೆ 75% ಗೌರ್ಮೆಂಟ್ ಕೊಡ್ತಾರೆ, 25% ಅವ್ರು ತಗೊಳ್ಬಹುದು. ಸೊ 25% ತಗೊಳ್ಬೇಕಂದ್ರೆ ಅವ್ರು ಎಷ್ಟು ಇಟ್ಕೊಳ್ಬಹುದು, ಅವರು 20 lakhs ಅಂತ ಹೇಳಿದ್ರೆ 5 lakhs ಇಟ್ಕೊಳ್ತಾರೆ. 5 lakhs ಇಟ್ಕೊಳ್ಬೇಕು. ಇದು ಸರ್ಕಾರದ ಜೊತೆಗೆ ಅವ್ರು ಮಾಡ್ತಾ ಇರೋ ಇದರಲ್ಲಿ ಕರೆಕ್ಟ್ ಇದು. ಆದ್ರೆ ಇವ್ರೇನ್ ಮಾಡ್ತಾ ಇದ್ರು, ಇವ್ರು ಸರ್ಕಾರಕ್ಕೆ ನಾನು ಕಲೆಕ್ಷನ್ ಮಾಡೋದು 16 ಲಕ್ಷ ಅಂತ ತೋರಿಸ್ತಾ ಇದ್ರು. ಕಲೆಕ್ಷನ್ ಮಾಡೋದೇ ಇವ್ರು ಸ್ವಲ್ಪ ಕಡಿಮೆ, ಕಲೆಕ್ಷನ್ 20 ಲಕ್ಷ ಆಗ್ತಾ ಇದೆ ಗೋಲ್ಡ್ ಕಾಯಿನ್. ಆದ್ರೆ ಇವರು ಈ ವ್ಯಾಪಾರದಲ್ಲಿ ನಡೆಯುತ್ತೆ, ವ್ಯಾಪಾರ 100% ಇದಾಗಿ ಮಾಡೋದಿಲ್ಲ, ಸ್ವಲ್ಪ ಆಚೆ ಈಚೆ ಇರುತ್ತೆ ವ್ಯಾಪಾರ ಅಂದ್ರೆ. ಆಮೇಲೆ ಅಲ್ಲಿ ಅಷ್ಟು ಹಣವನ್ನು ನೋಡಿದ ಮೇಲೆ ಕೂಡ ಮನಸ್ಸಾಗತ್ತೆ, ಏನು ಯಾಕೆ ಸರ್ಕಾರಕ್ಕೆ ಯಾಕೆ ಕೊಡ್ಬೇಕು, ನಾನು ಕೆಲಸ ಮಾಡ್ತಾ ಇರೋದು ನಾನೇ ಇಟ್ಕೊಳ್ಬೋದಲ್ಲ, ಸರ್ಕಾರ ಅವ್ರು ಏನ್ ಮಾಡ್ತಾರೋ, ಅವ್ರು ಏನ್ ದುರುಪಯೋಗ ಮಾಡ್ತಾರೋ, ಇನ್ನೊಂದು ಮಾಡ್ತಾರೋ, ನಾನೇ ಇಟ್ಕೊಳ್ಳೋಣ, ನಾನೇ ಮಾಡಿ. ಆಮೇಲೆ ಇವರು ಸ್ವಲ್ಪ ಧರ್ಮ ಮಾಡ್ತಾ ಇದ್ರು. ಸೊ ಇವರು ಬಹುಶಃ ಯೋಚನೆ ಮಾಡಿರ್ಬೋದು, ಅಲ್ಲಿ ಒಂದು ದೊಡ್ಡ ದೇವಸ್ಥಾನ ಆಗ್ತಾ ಇದೆ, ಅಲ್ಲಿ ಇನ್ನೊಂದು ಇಲ್ಲಾಂದ್ರೆ ಆ ಬ್ರಾಹ್ಮಣರು ಇದ್ರಲ್ಲಿ ತೊಡಗಿದ್ದಾರೆ ಅಂತ, ಅವ್ರ ಇದ್ರಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ, ಇನ್ನೊಂದಲ್ಲಿದ್ದಾರೋ, ಸೊ ಅವ್ರಿಗೆ ಕೊಡೋಣ, ಏನೋ ಯಾವ ಕಾರಣನೂ ಗೊತ್ತಿಲ್ಲ ನಂಗೆ. ಸೊ ಇವ್ರು ಯೋಚನೆ ಮಾಡ್ತಾ ಇವ್ರೇನ್ ಮಾಡ್ತಾ ಸರ್ಕಾರಕ್ಕೆ 15 ಲಕ್ಷ ಮಾತ್ರ ಕಲೆಕ್ಷನ್ ಮಾಡ್ತಾನೆ. ಸಾರಿ, ಹಾಗೇನೋ 16 ಲಕ್ಷ ನಾನು 16 ಲಕ್ಷ ಅಂದ್ರೆ ಈ 4 ಲಕ್ಷ ಗೋಲ್ಡ್ ಕಾಯಿನ್ ಇವರು ಕಲೆಕ್ಷನ್ ಮಾಡಿದ್ದಾರೆ. ಆದ್ರೆ ಇವರು ಗೌರ್ಮೆಂಟ್ಗೆ ಹೇಳ್ತಾ ಇರೋದು ನಾನು 20 ಲಕ್ಷ ಮಾಡಲಿಲ್ಲ, 16 ಲಕ್ಷನೇ ಮಾಡಿದ್ದು. ಸೊ ಈಗ ಎಷ್ಟು ಕೊಡ್ಬೇಕು ಗೌರ್ಮೆಂಟ್ಗೆ ಅವರು? 12 ಕೊಡ್ಬೇಕಾಗತ್ತೆ. 12 ಕೊಡ್ಬೇಕು ಅವರು. ಸೊ 12 ಕೊಟ್ರೆ ಏನಾಗುತ್ತೆ, 12 ಕೊಡ್ತಾ ಇದ್ರು 3 ಲಕ್ಷ ಎಕ್ಸ್ಟ್ರಾ ಪ್ರಾಫಿಟ್. 3 ಲಕ್ಷ ಎಕ್ಸ್ಟ್ರಾ. ಅವ್ರಿಗೆ ಆಕ್ಚುಲಿ 5 ಲಕ್ಷ ಅಷ್ಟೇ ಅವ್ರದ್ದು ಪ್ರಾಫಿಟ್, ಧರ್ಮದ ಅವ್ರ ಅಗ್ರಿಮೆಂಟ್ ಪ್ರಕಾರ, ಒಪ್ಪಂದದ ಪ್ರಕಾರ. ಆದ್ರೆ ಇವ್ರೇನ್ ಮಾಡ್ತಾರೆ, ಬಟ್ ಇವ್ರಿಗೆ 4 ಲಕ್ಷ ಬರುತ್ತೆ, 1 ಲಕ್ಷ ಇಲ್ಲೂ ಕಮ್ಮಿ ಬಂದಿರುತ್ತೆ. ಓವರ್ ಆಲ್ ದೇ ವಿಲ್ ಗೆಟ್ 2 lakhs more. ಹೌದು, 3 lakhs more ಸಿಗುತ್ತೆ ಅವ್ರಿಗೆ. 12 ಮಾಡ್ಬಿಟ್ಟಲ್ಲ, ಇದು 12 ಆಯ್ತು, 20 ತೋರಿಸಿದ್ರೆ 15 ಕೊಡ್ಬೇಕಾಯ್ತು. 4 ಆಗುತ್ತೆ, 4 ಆದಾಗ 1 ಲಕ್ಷ ಅವ್ರಿಗೆ 15ರಲ್ಲಿ 1 ಕಮ್ಮಿ ಆಯ್ತಲ್ಲ ಪ್ರಭು. ಸೊ 2 lakhs ಆಗತ್ತೆ ಅವಾಗ. ಇಲ್ಲ ಅವ್ರು ಒಟ್ಟಿಗೆ ಅವರು 16 ತೋರಿಸ್ತಾ ಇದ್ದಾರೆ. 16 ತೋರಿಸ್ತಾ ಇದ್ದಾರೆ. ಇವರಿಗೆ ಆಕ್ಚುಲಿ 4 ಬರುತ್ತೆ, ಈಗ 4 ಬರುತ್ತಲ್ಲ ಪ್ರಭುಜಿ. 3 ಎಕ್ಸ್ಟ್ರಾ ಬರುತ್ತೆ, 5 ಬರುತ್ತೆ, ಇವಾಗ 8 ಬರುತ್ತೆ ಈಗ. ಅಲ್ಲ ಯೂಶಲ್ ಆಗಿ ಬರ್ಬೇಕಾಗಿದೆ ಅವ್ರಿಗೆ 5 ಬದಲಿ 4 ಬರುತ್ತೆ ಈಗ. ಸೊ 1 ಲಕ್ಷ ಇವ್ರಿಗೆ ಕಮ್ಮಿ ಬರುತ್ತೆ ಇಲ್ಲಿ, ಅಲ್ಲಿ 3 ಲಕ್ಷ ಜಾಸ್ತಿ ಬರುತ್ತೆ. ಸೊ the difference is 2 lakhs. ನೀವು ನೋಡಿ, ಲೆಕ್ಕ ನೋಡಿ, ಒಟ್ಟು ಎಕ್ಸ್ಟ್ರಾ ಪ್ರಾಫಿಟ್ ಮಾಡ್ತಾ ಇದ್ದಾರೆ ಅಷ್ಟೇ, ಎಕ್ಸ್ಟ್ರಾ ಪ್ರಾಫಿಟ್ ಮಾಡ್ತಾ ಇದ್ದಾರೆ, ಎಕ್ಸ್ಟ್ರಾ ಪ್ರಾಫಿಟ್ ಆಗ್ತಾ ಇದೆ. ಸೊ ಹೇಗೆ ಹೇಳ್ತಾರೆ, ಇದು ವ್ಯಾಪಾರದೆಲ್ಲ ಆಗುತ್ತೆ ಇದು. ಸೊ ಇದಾದ್ಮೇಲೆ ಈ ತರ ಮಾಡಿದ್ಮೇಲೆ ಇದ್ದಾರೆ, ಎಷ್ಟೋ ಜನ ಇದ್ದಾರೆ, ನಾನೇನೋ ಕೇಳ್ತಾ ಇದ್ದಲ್ಲ ನಮ್ಮ ಅಸೂಯೆ ಪಡೋರು, ಇವ್ರು ಎಕ್ಸ್ಟ್ರಾ ಇದು ಮಾಡ್ತಾ ಇದ್ದಾರೆ ಇವರು. ಇದು ಸೊ ಭೌತಿಕ ಜಗತ್ತು ಅಂದ್ರೆ ಹೀಗೆ. ಸೊ ಅವ್ರ ಮುಸ್ಲಿಂ ಅಧಿಕಾರಿ ಏನ್ ಮಾಡ್ತಾನೆ, ಇವ್ರಿಗೆ ಕಂಪ್ಲೇಂಟ್, ಇವರು ಈ ತರ ಎಲ್ಲ ಮಾಡ್ತಾ ಇದ್ದಾರೆ. ಅವ್ನಿಗೆ ಗೊತ್ತಾಯ್ತು, ಅವ್ನಿಗೆ ಹೆಂಗೋ ಕಂಡಿಡ್ಬಿಟ್ಟ, ಅವ್ನು ಯಾರಿಂದನೋ ಮಾಹಿತಿ ಸಿಕ್ಬಿಡ್ತು ಅವನಿಗೆ, ಈ ತರ ಇವರು ಎಕ್ಸ್ಟ್ರಾ ಮಾಡ್ತಾ ಇದಾರೆ ಹಣ ಅಂತ. ಸೊ ಅವಂದು ಮೊದಲೇ ಕಿತ್ಕೊಂಡ್ಬಿಟ್ಟಿದ್ರು ಅವಂದು. ಈಗ ಅವನು ಮತ್ತೆ ಇವ್ರ ಮೇಲೆ ದೂರ ಹಾಕಿ ಇವ್ರನ್ನ ಬಂಧಿಸಿ ಅವನು ಮಾಡ್ಬೇಕು ಅಂತ ಅವನ ಇಚ್ಛೆ. ಸೊ ಹಾಗೆ. ಸೊ ಎನಿವೆ ಇದು ನಡೆಯುತ್ತೆ. ಇದ್ರ ಮುಂಚೆ ಹೇಳ್ತಾರೆ, ಶ್ರೀ ಚೈತನ್ಯ ಮಹಾಪ್ರಭುಗಳು ಸನ್ಯಾಸ ಸ್ವೀಕರಿಸಿದ ಮೇಲೆ ಅವರು ಮೊದಲ ಬಾರಿ ವೃಂದಾವನಕ್ಕೆ ಹೋಗಕ್ ಆಗ್ಲಿಲ್ಲ. ಮೊದಲ ಬಾರಿ ಅವ್ರು ಸನ್ಯಾಸ ಸ್ವೀಕರಿಸಿದ ತಕ್ಷಣ ಹೋಗ್ಬೇಕು ಅಂತಿದ್ರು. ನಿತ್ಯಾನಂದ ಪ್ರಭುಗಳು ಬಿಡ್ಲಿಲ್ಲ. ಅಯ್ಯೋ, ನಿಮ್ಮ ತಾಯಿಯನ್ನ ಕೊನೆಯ ಬಾರಿ ಇನ್ನೊಂದು ಬಾರಿ ನೋಡ್ಬೇಕು ನೀವು ಅಂತ ಸನ್ಯಾಸ ಸ್ವೀಕರಿಸಿ ಹಾಗೆ ತಕ್ಷಣ ಹೋಗ್ಬಿಟ್ರೆ ಅಂತ ನಿತ್ಯಾನಂದ ಪ್ರಭು ಅವರ ಒಂದು ಇದರಿಂದ, ಕೃಪೆಯಿಂದ ಮತ್ತೆ ಚೈತನ್ಯ ಮಹಾಪ್ರಭು ತಾಯಿಗೆ, ಚೈತನ್ಯ ಮಹಾಪ್ರಭುಗೆ ಭೇಟಿ ಮಾಡೋದು, ಮತ್ತೆ ಅವರಿಗೆ ಆಹಾರ ತಯಾರಿ ಮಾಡಿ ಸೇವೆ ಮಾಡೋ ಒಂದು ಅವಕಾಶ ಸಿಕ್ಕಿ ಮತ್ತೆ ಅವರೇ ಆಶೀರ್ವದಿಸ್ತಾರೆ. ಹೋಗು, ನೀನು ಬೃಂದಾವನಕ್ಕೆ ಹೋಗ್ಬೇಡ, ನೀನು ಬೃಂದಾವನಕ್ಕೆ ಹೋಗು, ಭೇಟಿ ಮಾಡಿಕೊಟ್ಟು ಬಾ, ಆದ್ರೆ ನೀನು ಜಗನ್ನಾಥ್ಪುರಿಯಲ್ಲಿ ಇರು ನೀನು ಅಂತ ಅವರು ಆದೇಶಿಸ್ತಾರೆ. ಸೊ ಅದು ಮೊದಲನೇ ಬಾರಿ ಫೇಲ್ಯೂರ್ ಆಗುತ್ತೆ. ಎರಡನೇ ಬಾರಿ ಚೈತನ್ಯ ಮಹಾಪ್ರಭು ಬೃಂದಾವನ ಹೋಗೋದು, ನಾನು ಬಂಗಾಲದ ಮೂಲಕ ಹೋಗ್ತೀನಿ, ಗಂಗಾ ನದಿ ಮೂಲಕ. ಗಂಗಾ ನದಿ ಈಗ ಹೋಗೋಣ ಅದು ಈಗ ಬಂದಿರ್ತಾರೆ. ಆ ಟೈಮಲ್ಲಿ ರಘುನಾಥರು ಸಿಗ್ತಾರೆ. ಆಗ ರಘುನಾಥ್ ಆಗ್ಲೂ ಕೂಡ ಮೋಸ್ಟ್ಲಿ ರಘುನಾಥರು ಆಗ ನೀವು ಹೇಳಿ 1495 ಅಂದ್ರೆ ಚೈತನ್ಯ ಮಹಾಪ್ರಭು ಆ ಸಮಯ ಮೋಸ್ಟ್ಲಿ 1512 ಅನ್ಸುತ್ತೆ. ಸೊ ಇವರು 17 ವರ್ಷ ಬಾಲಕ ಇರ್ಬೇಕಷ್ಟೇ, 16-17 ವರ್ಷ ಬಾಲಕ ಅಷ್ಟೇ, ಚಿಕ್ಕ ಹುಡುಗ, ಇನ್ನು ಕೂಡ ಚಿಕ್ಕ ವಯಸ್ಸೆ. ಸೊ ಆಗ ಚೈತನ್ಯ ಮಹಾಪ್ರಭು ಭೇಟಿ ಮಾಡಿದ್ರೆ ಚೈತನ್ಯ ಮಹಾಪ್ರಭು ಆಗ್ಲೂ ಅವ್ರಿಗೆ ಅವರ ಮಹಾಪ್ರಸಾದ ಎಲ್ಲ ಅವ್ರಿಗೆ ಸಿಗುತ್ತೆ. ಅವ್ರಿಗೆ ನಂತರ ಅವರು ಹೇಳ್ತಾರೆ ಚೈತನ್ಯ ಮಹಾಪ್ರಭುಗೆ, ನಾನು ನಿಮ್ಮ ಜೊತೆಗೆ ನಾನು ಕೂಡ ಬಂದ್ಬಿಡ್ತೇನೆ, ಸೊ ನಿಮ್ಮ ಸೇವೆಯಲ್ಲಿ ನನಗೆ ಸ್ವೀಕರಿಸಿ. ಸೊ ಆಗ ಚೈತನ್ಯ ಮಹಾಪ್ರಭು ಅವ್ರಿಗೆ ಹೇಳೋದು, ನೀನು
ಆಂತರ್ಯವಾಗಿ ಕೃಷ್ಣನನ್ನು ಚಿಂತಿಸು, ಬಾಹ್ಯವಾಗಿ ನೀನು ಎಲ್ಲರೂ ಇರೋ ರೀತಿಯಲ್ಲಿ ಇರು. ಸೊ ಎಲ್ಲ ಹುಡುಗರು ಏನ್ ಮಾಡ್ತಾರೆ, 17 ವಯಸ್ಸು 18ನೇ ವಯಸ್ಸು ಅಂದ್ರೆ ಮೊಬೈಲ್ ಬೇಕು ಎಲ್ಲರಿಗೂ ಬೈಕ್ ಬೇಕು, ಎಲ್ಲರಿಗೂ ಇನ್ನೊಂದು ಬೇಕು ಇರುತ್ತೆ, ಎಲ್ಲ ಭೌತಿಕ ಆಸೆಗಳಿದೆ. ಮತ್ತೆ ಹೆಂಗ ಹುಡುಗಿಯರಿಂದ ಇರ್ತಾರೆ ಸೊ ಮತ್ತೆ ಅವ್ರು ಮದುವೆ ಮಾಡ್ಕೊಳ್ತಾರೆ. ಸೊ ಈ ರೀತಿ ಸೊ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಇನ್ನ ಸಮಯ ಇಲ್ಲ, ನೀನು ಹೊರಗೆ ನಾರ್ಮಲ್ ಆಗಿರು, ನೀನು ಹೊರಗೆ. ಸೊ ಒಳಗೆ ಕೃಷ್ಣನ ಚಿಂತಿಸು, ಕೃಷ್ಣನ ಭಕ್ತಿ ಮಾಡು ಅಂತ ಅವರು ಆದೇಶಿಸ್ತಾರೆ. ಸೊ ಅಂದ್ರೆ ರಘುನಾಥ ಚೈತನ್ಯ ಮಹಾಪ್ರಭು ಇನ್ನ ಇದು ಕೊಡೋದಿಲ್ಲ, ಅನುಮತಿ ಕೊಡೋದಿಲ್ಲ ಅವರಿಗೆ. ಸೊ ರಘುನಾಥರು ತಕ್ಷಣ ಮತ್ತೆ ಹೋಗ್ತಾರೆ ಮನೆಗೆ. ಸೊ ಹೋದಾಗ ಅವರ ಹಿಂದೆ ಸಮಯದಲ್ಲಿ ಬೇಗ ಕೂಡ ಮದುವೆ ಮಾಡಿಸ್ತಾ ಇದ್ರು. ಸೊ ಅವ್ರ ತಂದೆ ಮತ್ತೆ ಇವರು ಒಂದು ತುಂಬಾ ಅಪ್ಸರೆ ಅಂತ ಹೇಳ್ತಾರೆ, ಒಂದು ಯುವಕಿ, ಒಂದು ಹುಡುಗಿಯನ್ನು ಇವರಿಗೆ ಮದುವೆ ಮಾಡಿಸ್ತಾರೆ. ಸೊ ಇವ್ರ ಕುಟುಂಬಸ್ಥರ ಗೃಹಸ್ಥಾಶ್ರಮ ಪ್ರವೇಶಿಸ್ತಾರೆ ರಘುನಾಥರು. ಸೊ ಆದ್ರೆ ಹೇಳ್ತಾರೆ ಇವ್ರಿಗೆ ಆಸಕ್ತಿ ಇಲ್ಲ, ಇವ್ರಿಗೆ ಭೌತಿಕವಾಗಿ ಏನೂ ಆಸಕ್ತಿ ಇಲ್ಲ. ಸಂಪೂರ್ಣ ಚೈತನ್ಯ ಮಹಾಪ್ರಭು ಪಾದಕಮಲಗಳೇ ಇವರ ಮನಸ್ಸು, ಅವರ ಸಮರ್ಪಕವಾಗಿದೆ, ಇವರು ಶುದ್ಧ ಭಕ್ತರು. ಆದ್ರೆ ಚೈತನ್ಯ ಮಹಾಪ್ರಭು ಆಜ್ಞೆ ಇದೆ, ಅವ್ರು ಪಾಲಿಸ್ತಾ ಇದ್ದಾರೆ. ಸೊ ಮತ್ತೆ ಹೇಳ್ತಾರೆ ಇವರು ಆದರೂ ಈ ತರ ಆದ್ರೂ ಕೂಡ ಮಾಡ್ತಾ ಇದ್ದಾರೆ, ಆದ್ರೂ ಅವ್ರಿಗೆ ಇದಿಲ್ಲ, ಅವ್ರಿಗೆ ಏನ್ ಹೇಳ್ತಾರೆ, ಅವ್ರಿಗೆ ಮನಸ್ಸು ಸಮಾಧಾನ ಇಲ್ಲ, ಬಿಟ್ಟು ಹೋಗ್ಬೇಡ, ಇಲ್ಲ ಬೇಡ ನಂಗಿದೆ ಯಾವ್ದು ಗೊತ್ತಾ. ಸೊ ಇವರನ್ನ ಕಾಯೋದಕ್ಕೆ ಎಷ್ಟು ಜನ, 10-12 ಜನ ಸೆಕ್ಯೂರಿಟಿ. ಸೊ ಸೆಕ್ಯೂರಿಟಿ ಒಬ್ಬರು ಸೆಕ್ಯೂರಿಟಿ ಇಡ್ಬೇಕಂದ್ರೆ ಎಷ್ಟಾಗುತ್ತೆ. ನಾವು ಕೂಡ ಇಲ್ಲಿ ಮಂದಿರದಲ್ಲಿ ಒಂದ್ ಸಮಯಕ್ಕೆ ಇಟ್ಟಿದ್ವಿ ಸೆಕ್ಯೂರಿಟಿ, ಯಾವಾಗ ಇನಾಗ್ರೇಷನ್ ಟೈಮಲ್ಲಿ ಆಗೆಲ್ಲ ಒಂದು 5 ಸೆಕ್ಯೂರಿಟಿ ತುಂಬಾ ಬೇಕು ಅಂತ ಒಂದ್ ರೀತಿ ಇಟ್ಟಿದ್ವಿ. ಆಮೇಲೆ ನೋಡಿದ್ವಿ ಇವ್ರಿಗೆ ನಿಜವಾಗ್ಲೂ ಇರಲ್ಲ, ಇದಿದ್ಯಾ ಅದಿದ್ಯಾ, ಯಾಕಂದ್ರೆ ಅವ್ರದೇ ಕಾಸ್ಟ್, ಒಬ್ಬೊಬ್ಬರಿಗೆ ಅಷ್ಟು ಸಂಬಳ ಕೊಡ್ಬೇಕಾಗುತ್ತೆ. ಸೊ ಮತ್ತೆ ನಾವು ಕಡಿಮೆ ಮಾಡಿದ್ವಿ, 2, 3, 2. ಈಗ ನಮ್ಮ ಭಕ್ತರೇ ತುಂಬಾ ಜನ ಇದ್ದಾರೆ. ಹಾಗೆ ನಮಗೆ ಇವೆಲ್ಲ ನಾವು ಬೇಡ ಇನ್ನು ನಾವೇ ಮ್ಯಾನೇಜ್ ಮಾಡೋಣ, ಈ ಸೆಕ್ಯೂರಿಟಿ ಸದ್ಯಕ್ಕೆ ಬೇಡ, ಈಗ ನಮ್ಮದೇನು ಹೊಸ ಅಗತ್ಯ ಇಲ್ಲ. ಆದ್ರೆ ಹಿಂದೆ ಸಾಹುಕಾರರು, ಜಮೀನ್ದಾರರು, ಅವ್ರಿಗೆ ಹೇಳ್ತಾರೆ, ಇಲ್ಲಿ 10 ಜನ ಸೆಕ್ಯೂರಿಟಿ ಅವರ ಆಳುಗಳನ್ನು, ಅವ್ರದ್ದೇನು ಕೆಲಸ ಇಲ್ಲ, ಬೇರೆದೇನು ಇಲ್ಲ. ರಘುನಾಥನು ಅವ್ರ ಮೇಲೆ ಅವರು ನೋಡ್ಕೊಳ್ಬೇಕಷ್ಟೇ, ಅವನು ಎಲ್ಲೂ ಅಲ್ಲಿ ಇಲ್ಲಿ. ಈಗ ರಘುನಾಥರು ಓಡೋಗೋದು, ಚೈತನ್ಯ ಮಹಾಪ್ರಭು ಹತ್ರ ಹೋಗ್ಬಿಡ, ಜಗನ್ನಾಥಪುರಿಗೆ ಹೋಗ್ಬಿಡ್ಬೇಕು ನಾನಿನ್ನ, ಮನೆ ಬಿಟ್ಟು ಹೋಗೋದು. ಸೊ ಹೋಗೋದು 2 ಕಿಲೋಮೀಟರ್ ಹೋಗೋದು, ಇಲ್ಲ 10 ಕಿಲೋಮೀಟರ್ ಹೋಗೋದು, 20 ಕಿಲೋಮೀಟರ್ ಹೋಗೋದು. ಸೊ ಇವರು ಆಳುಗಳು ಹೋಗಿ ಅವ್ರನ್ನ ಹಿಡಿದು. ಸೊ ಹೇಳ್ತಾರೆ, ಇದು ಆಲ್ಮೋಸ್ಟ್ ಇದು ಪ್ರತಿನಿತ್ಯದ ಕಾರ್ಯ. ಸೊ ಹೀಗೆ ರಘುನಾಥರು ಅವ್ರಿಗೆ ಏನು ಇಲ್ಲ, ಅವ್ರಿಗೆ ಇದು ಭೌತಿಕವಾಗಿ ಇಲ್ಲಿ ಇರ್ಬೇಕು ಅಂತ ಅವ್ರಿಗೆ ಗೃಹಸ್ಥ ಜೀವನದಲ್ಲಿ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ. ಸೊ ಪ್ರಯತ್ನ ಪಡ್ತಾ ಇದ್ದಾರೆ, ಆಗ್ತಾ ಇಲ್ಲ. ಮತ್ತೆ ಹೇಳ್ತಾರೆ, ಅವರು ಮನೆಯ ಒಳಗೂ ಕೂಡ ಪ್ರವೇಶಿಸ್ತಾ ಇರಲಿಲ್ಲ ಅಂತ. ಯಾಕಂದ್ರೆ ಹಿಂದೆ ವೈದಿಕ ಕಾಲದಲ್ಲಿ ಹೆಂಗಸರಿಗೆ ಸಪರೇಟ್ ಇರ್ತಾ ಇತ್ತು, ಅವರು ಮನೆ ಒಳಗೆ ಇರ್ತಾ ಇದ್ರು, ಅವರು ಗಂಡಸರು ಅವ್ರದ್ದು ಹೊರಗೆ ಒಂದು ಇದೇ ಇರ್ತಾ ಇತ್ತು. ಆಮೇಲೆ ಬಹಳಷ್ಟು ಜನರು ಹೊರಗೆ ಜಗಲಿಗಳಲ್ಲಿ ಅಲ್ಲಿ ಮಲಗೋದು, ಆ ರೀತಿಯ ಕ್ರಮ ಇರ್ತಾ ಇತ್ತು. ಸೊ ಹೇಳ್ತಾರೆ, ರಘುನಾಥರು ಮನೆ ಒಳಗೆ ಹೋಗೋದು ಬಿಟ್ಬಿಟ್ರು, ಅವ್ರಲ್ಲೇ ಹೊರಗೆ ಅವರಲ್ಲೇ ಒಂದು ಹಾಸಿಗೆ ಹಾಕಿ ಅಲ್ಲೇ ಮಲಗೋದವ್ರು, ಅಲ್ಲೇ ಅವರ ಮತ್ತೆ ಚಟುವಟಿಕೆಗಳು ರಘುನಾಥರು. ಸೊ ಒಮ್ಮೆ ಇನ್ಫ್ಯಾಕ್ಟ್ ಇವರು ಹೇಳ್ತಾರೆ, ಅವ್ರ ಹೆಂಡತಿ ಯಾರು, ರಘುನಾಥ ಅವರ ತಾಯಿ ಹೇಳ್ತಾರೆ ಅವ್ರ ತಂದೆಗೆ, ನಿಮ್ಮ ಮಗನು ಎಷ್ಟು ಒಂದು ರೆಸ್ಟ್ಲೆಸ್, ಸೊ ಇವನನ್ನು ನೀವು ಒಂದು ಹಗ್ಗದಲ್ಲಿ ಕಟ್ಟಾಕ್ಬಿಡ್ಬೋದು. ಸೊ ಇವಾಗ ಜೈಲಲ್ಲಿ ಎಲ್ಲ ಕಟ್ಟಾಕ್ಬಿಡ್ತಾರೆ, ಸರಪಳಿ ಹಾಕಿ ಇನ್ನೊಂದೆಲ್ಲ ಕಟ್ಟಾಕ್ಬಿಡ್ತಾರೆ. ಸೊ ಹಾಗೆ ನೀವು ರಘುನಾಥನನ್ನು ಕೂಡ ಇವನನ್ನು ಕಟ್ಟಾಕ್ಬಿಡ್ಬಾರ್ದ. ಸೊ ಅವ್ರ ತಂದೆ ಹೇಳ್ತಾರೆ, ಏನ್ ಹೇಳ್ತಾರೆ ಅವ್ರ ತಂದೆ ಆಗ, ಮಾತಾಜಿ ಯಾರು ಅವ್ರ ಹೆಂಡತಿಗೆ ಏನ್ ಹೇಳ್ತಾರೆ, ಯಾರಾದ್ರೂ ಮದ್ವೆ ಮಾಡೋಣ ಅಂತಾರ? ಮದ್ವೆ ಮಾಡ್ಬಿಟ್ಟಿದ್ದಾರೆ, ಆಗ್ಲೇ ಮದ್ವೆನೂ ಆಗೋಯ್ತು ಅವ್ರಿಗೆ. ಆದರೂ ಕೂಡ ಈಗ ಇವ್ರು ಹೋಗ್ಬೇಕು, ಚೈತನ್ಯ ಮಹಾಪ್ರಭು ಹೋಗ್ಬೇಕು, ಬೇಡ ನನಗೆ ಸಂಸಾರ ಜೀವನ ಬೇಡ ಅಂದ್ರೆ ಅವರು ಅಷ್ಟು ಏನ್ ಹೇಳೋದು, ಅವರು ಶುದ್ಧ ಭಕ್ತರಿಗೆ ಭಗವಂತನ ಮೇಲೆ ಅಷ್ಟು ಆಕರ್ಷಣೆ ಇರುತ್ತೆ ಅವ್ರಿಗೆ. ಹಾಗೆ ಸೊ ಏನ್ ಹೇಳ್ತಾರೆ ಅವ್ರ ತಾಯಿ ಹೇಳ್ತಾರೆ, ಕಟ್ಬಿಟ್ಟು ಇಟ್ಬಿಡಿ ಅವ್ರ. ಸೊ ಪ್ರಭುಪಾದ ಭಾಷೆಯಲ್ಲಿ ಪ್ರಭುಪಾದರು ಹೇಳ್ತಾರೆ, ಯು ಮ್ಯಾಡ್ ವುಮೆನ್, ನೀವು ಹುಚ್ಚಿ ಹೆಂಗಸು ಅಂತ ಹೇಳ್ತಾರೆ, ಹುಚ್ಚಿ ಅಂತ. ಯಾಕೆ ಅಂದ್ರೆ ನೀ ಕಾಣಿಸ್ತಾ ಇಲ್ಲ ನಿಂಗೆ, ನಾನು ಇವನಿಗೆ ಈ ಶ್ರೀಮತಿ ಕೊಟ್ಟಿದ್ದೇನೆ, ಇಲ್ಲಿ ಯಾರು ಇಲ್ಲ, ವಾರಸುದಾರರು ಯಾರಿಲ್ಲ, ಇದು ರಾಜಕುಮಾರರು ಇವರಿಗೆ ಅನುಭವಿಸುವಂತದ್ದು, ಇಂದ್ರನಷ್ಟು ಇವನಿಗೆ ಇದು ಇದೆ, ಇಂದ್ರಲೋಕದಲ್ಲಿ ಇರೋದು ಸಿರಿ ಸಂಪತ್ತು ಇವನಿಗೆ, ಆ ರೀತಿ ಇಲ್ಲಿ ಭೂಲೋಕದಲ್ಲಿ ಇದೆ ಇವನಿಗೆ. ಮತ್ತೆ ಅವನಿಗೆ ಆ ರೀತಿ ಹೆಂಡತಿ, ಅಷ್ಟು ಅಪ್ಸರೆ ರೀತಿ ಹೆಂಡತಿ ಇದ್ದಾರೆ, ಇದು ಅವನ್ನ ಕಟ್ಟಾಕ್ಲಿಲ್ಲ,
ಇನ್ನ ನಾನು ಅವನಿಗೆ ದಾರ ಹಾಕಿ ಹಗ್ಗ ಹಾಕಿ ಅವನಿಗೆ ಇದಾಕಿ ಒಂದು ರೂಮಲ್ಲಿ ಕುಳಿತು ಏನ್ ಕಟ್ಟಾಕೋದು ನಾನು ಅಂತ ಅವ್ರ ತಂದೆ ಹೇಳ್ತಾರೆ. ಅಂದ್ರೆ ವೈರಾಗ್ಯ ಅವರು ರಘುನಾಥ ದಾಸ್ ಗೋಸ್ವಾಮಿಗೆ ಏನು ಕೂಡ ಇಂದ್ರಿಯ ಇದು ಇಲ್ಲ, ಅವರು ಅಷ್ಟು ವೈರಾಗಿಗಳು. ಭಾಗವತದಲ್ಲಿ ನಾವು ಈ ರೀತಿ ಕೇಳ್ತೇವೆ, ಬಹಳಷ್ಟು ಜನ ವ್ಯಕ್ತಿಗಳು ಕೇಳ್ತೇವೆ. ಯಾರಾದ್ರೂ ನೆನಪು ಮಾಡ್ಕೊಳ್ಬೋದಾ ಕೆಲವು ವ್ಯಕ್ತಿಗಳು ಆ ರೀತಿ ಒಂದು ವೈರಾಗ್ಯವನ್ನು ಭಾಗವತದಲ್ಲಿ ವ್ಯಕ್ತಪಡಿಸಿದ್ದು? ಭರತ ಮಹಾರಾಜ ಪ್ರಭುಜಿ. ಭರತ ಮಹಾರಾಜ, ಎಸ್, ಧನ್ಯವಾದಗಳು. ಸೊ ಭರತ ಮಹಾರಾಜರು ಅಷ್ಟೇ, ಅವರ ಹೆಂಡತಿ ರಾಣಿ ಮಹಾರಾಣಿ, ಆತರ ಮಕ್ಕಳು, ಆತರ ಪ್ರಜೆಗಳು. ಆದರೆ ಹೇಳ್ತಾರೆ ಅವರು ಮಲವತ್ ಅಂದ್ರೆ ಮಲ ಅಂದ್ರೆ ಮಲ. ಸೊ ಮಲಮೂತ್ರ. ಸೊ ನಾವು ಮಲಮೂತ್ರವನ್ನು ನಾವು ವಿಸರ್ಜನೆ ಮಾಡಿದಾಗ ನಾವು ಅಯ್ಯೋ ನನ್ನದೇ ಇದು ಇವಾಗ ನನ್ನ ಕೈದೇನೋ ಆಯ್ತು ಅಂದ್ರೆ, ನನ್ನದೇನೋ ವಸ್ತು ಇದಾಯ್ತು ಅಂದ್ರೆ ಕಳ್ಕೊಂಡ್ಬಿಟ್ರೆ ನಾನು ಅದ್ರ ಬಗ್ಗೆ ಇದ್ ಮಾಡ್ತೇನೆ. ನಾನು ಅಯ್ಯೋ ನಂದು ಉಂಗುರ ಎಲ್ಲೋ ಇದು ಹೊಟ್ಟೋಯ್ತು, ಅಯ್ಯೋ ನನ್ನ ಹಣ ಎಲ್ಲೋ ಕಳೆದೋಯ್ತು. ಅದಕ್ಕೆ ನಾವು ಅಷ್ಟು ಇದಾಗಿದ್ದೇವೆ, ನಮ್ಮದು ಅಂತ ಇದರಲ್ಲಿದ್ದೇವೆ. ಆದ್ರೆ ನಮ್ಮದೇ ದೇಹದ ಭಾಗವಾದ ಮಲಮೂತ್ರ ನಾವು ಅದ್ರ ಬಗ್ಗೆ. ಸೊ ಹೇಳ್ತಾರೆ ಇವರು ಭರತ ಮಹಾರಾಜರು ಅವರು ಬಿಟ್ಟೋದದ್ದು, ಅವರ ಸಂಪೂರ್ಣ ರಾಜ್ಯವನ್ನು, ಸಂಪೂರ್ಣ ಸಂಪತ್ತನ್ನು, ಅಂದ್ರೆ ಈ ಮಲವತ್ ಆ ರೀತಿ ಅವರ ಭಾವನೆ ಇತ್ತಂತೆ. ಇದು ಹೇಳಕ್ಕೆ ಸುಲಭ, ಆದರೆ ಆ ರೀತಿಯ ಸಾಕ್ಷಾತ್ಕಾರ ಪಡಿಬೇಕು ಅಂದ್ರೆ ಇದು ಆ ರೀತಿಯ ಒಂದು ವಿಶೇಷ ಭಕ್ತರಿಗೆ ಇದು ಸಾಧ್ಯ. ಇದು ಅಷ್ಟೊಂದು ವೈರಾಗ್ಯ. ಪರೀಕ್ಷಿತ್ ಮಹಾರಾಜ, ಹೌದು ಮಾತಾಡಿ ನೋಡಿ, ಪರೀಕ್ಷಿತ್ ಮಹಾರಾಜರು ಅವರು ಆದರೆ ಅವರು ಕೂಡ ಇದು ಭಗವಂತನ ಕರುಣೆ ಅಂತ ಸ್ವೀಕರಿಸಿ ತಕ್ಷಣವೇ ಬಿಟ್ಬಿಟ್ರು. ಅವರು ಇನ್ನೇನೋ ರಕ್ಷಣೆ ಮಾಡ್ಕೊಳ್ಳೋಣ, ಇನ್ನೇನೋ ಮಾಡೋಣ, ಆಕ್ಚುಲಿ ಮಾಡ್ಬೋದಾಗಿತ್ತು. ಅವರು ಬೇಕಾದ್ರೆ ಅವರಿಗೆ ತಿರುಗಿ ಶಾಪ ಕೊಟ್ಟು ಅಥವಾ ಶಾಪವನ್ನು ಅವರು ಇದು ಮಾಡ್ಬೋದಾಯ್ತು, ಇಲ್ಲಾಂದ್ರೆ ರಕ್ಷಣೆ ತೊಳ್ಬೋದಾಯ್ತು. ಏನೇನೋ ಇನ್ನ ಮಾಡೋಣ, ಸರ್ಪಯಜ್ಞ ಅವ್ರ ಮಗ ಮಾಡೋದು ಇವರೇ ಮಾಡ್ಬೋದಾಯ್ತು, ಸರ್ಪಯಜ್ಞ ಎಲ್ಲ ಏನೋ ಮಾಡ್ಬೋದಾಯ್ತು, ಕ್ರಮಗಳು ತೊಳ್ಬೋದಾಯ್ತು. ಹೀಗೆ ನನಗೆ ಏನು ಅನ್ಯಾಯವಾಗಿ ನನ್ನ ಶಿಕ್ಷಿಸ್ಬಿಟ್ರು, ಇದು ಮಾಡ್ಬಿಟ್ರು, ಅದು ಮಾಡ್ಬಿಟ್ರು ಅಂತ ಅವರು ಮಾಡ್ಬೋದಾಗಿತ್ತು. ಇಲ್ಲ, ಅವ್ರು ಮಾಡ್ಲಿಲ್ಲ. ಸೊ ಈ ತರ ಭಾಗವತದಲ್ಲಿ ನಾವು ಈ ತರ ಬಹಳ ಉನ್ನತ ವ್ಯಕ್ತಿಗಳು ಕೇಳ್ತೇವೆ. ಪರೀಕ್ಷಿತ್ ಮಹಾರಾಜರು, ಭರತ ಮಹಾರಾಜರು, ಯುಧಿಷ್ಠಿರ್ ಮಹಾರಾಜರು, ಪಾಂಡವರು, ಜನಕ ಮಹಾರಾಜ, ಸ್ವಯಂಭೂವಮನು, ನೋಡಿ ಎಷ್ಟು ನಿದರ್ಶನಗಳಿದೆ ಭಾಗವತದಲ್ಲಿ. ಈ ರೀತಿಯ ವ್ಯಕ್ತಿಗಳು ಎಷ್ಟು ನಮಗಿದ್ದಾರೆ. ಸೊ ಅದೇ ರೀತಿ ರಘುನಾಥ ಈಗ ಇತ್ತೀಚೆಗೆ ಇದೇನು ನಾವು ಪುರಾಣದಲ್ಲಿ ಕೆಲವೊಮ್ಮೆ ಹೇಳ್ಬಿಡ್ತೇವೆ, ಈ ಪುರಾಣದಲ್ಲಪ್ಪ ಇದು ಪುರಾಣ ಇದೆಲ್ಲ ಯಾರು ನೋಡಿದವ್ರು, ಯಾರು ಕೇಳಿದವರ ವ್ಯಕ್ತಿಗಳು. ಈಗ ಇತ್ತೀಚೆಗೆ ಈ ಐತಿಹಾಸಿಕವಾಗಿ ಈ ವ್ಯಕ್ತಿಗಳು, ಇದು 500 ವರ್ಷಗಳ ಹಿಂದೆ ರಘುನಾಥ ನಾವು ನೋಡ್ತೀವಿ. ಅಷ್ಟು ಸಂಪತ್ತು, ಅಷ್ಟು ಇದು. ಇನ್ಫ್ಯಾಕ್ಟ್ ಇದ್ದಾರೆ ಬಹಳ ಶಿಲಾ ಪ್ರಭುಪಾದ ಶಿಷ್ಯರು ಕೂಡ ಹಾಗೆ ಇದ್ದಾರೆ. ಸೊ ನನಗೆ ಒಂದು ನೆನಪು ಬರೋದು ಅಂದ್ರೆ ಮೋಸ್ಟ್ಲಿ ನೀವು ಇವರೇ ಅಂಬರೀಷ್ ದಾಸ್ ನೋಡಿರ್ಬೇಕು ನೀವು, ಶಿಲಾ ಪ್ರಭುಪಾದ ಶಿಷ್ಯರು. ಅವರು ಆಲ್ಫ್ರೆಡ್ ಹೆನ್ರಿ ಫೋರ್ಡ್ ಅವರ ಮರಿಮೊಮ್ಮಗ. ಸೊ ಅಷ್ಟು ಸಂಪತ್ತಿಂದ ಅವರು ಶಿಲಾ ಪ್ರಭುಪಾದ ಶಿಷ್ಯರಾಗ್ತಾರೆ. ಮತ್ತು ಎಷ್ಟೋ ವರ್ಷಗಳು ಮತ್ತೆ ಗೃಹಸ್ಥ ಜೀವನ ಅವರು ಸ್ವೀಕರಿಸೋದು. ಎಷ್ಟೋ ವರ್ಷ ಅವ್ರು ಬ್ರಹ್ಮಚಾರಿಯಾಗಿ ಕೂಡ ಅವರು ಪ್ರಭುಪಾದ ಮಂದಿರಗಳಲ್ಲಿ ಅವ್ರು ಸೇವೆ ಮಾಡಿದ್ದಾರೆ ಅವರು. ಸೊ ಹಾಗೆ ಇನ್ನ ಯಾರೊಬ್ಬರು ಗಿರಿರಾಜ್ ಮಹಾರಾಜ್ ಅಂತ ಕೇಳ್ತೇವೆ. ಸೊ ಅವ್ರ ತಂದೆ ದೊಡ್ಡ ಶ್ರೀಮಂತರಂತೆ. ಅವರು ಇದು ಕೇಳ್ಬೇಕು ನೀವು, ಜುಹು ದೇವಸ್ಥಾನ ಮುಖ್ಯ ಇದು ಅವ್ರಿಗೆ ಹೇಳ್ಬೋದು. ಅವರ ಒಂದು ಇದರಿಂದಾನೇ ಅದು ದೇವಸ್ಥಾನ ಬಂದದ್ದು ಅಂತ ಹೇಳ್ಬೋದು ನೀವು. ಸೊ ಅವರು ಜಯಪತಾಕ ಸ್ವಾಮಿ ನಮ್ಮ ಗುರು ಮಹಾರಾಜರು, ಅವರು ಕೂಡ ಅವ್ರ ಮನೆತನ ಕೂಡ ಎಷ್ಟು ಶ್ರೀಮಂತರು. ಸೊ ಗಿರಿರಾಜ್ ಮಹಾರಾಜ್ ಬಗ್ಗೆನೇ ಹೇಳ್ತಾರೆ, ಅವರು ತಂದೆ ಒಂದು ದೊಡ್ಡ ಲಾಯರ್ ಅಂತೆ, ದೊಡ್ಡ ಬ್ಯಾರಿಸ್ಟರ್ ಇದರಲ್ಲಿ ಅಮೆರಿಕದಲ್ಲಿ. ಅವರು ಶಿಲಾ ಪ್ರಭುಪಾದರಿಗೆ ಬಂದು ಇದು ಖಾಲಿ ಚೆಕ್ ಕೊಡ್ತಾರಂತೆ, ಓಪನ್ ಚೆಕ್, ಎಷ್ಟು ಬೇಕಾದ್ರೂ ಬರ್ಕೊಳ್ಳಿ ನೀವು, ನಮ್ಮ ಮಗನನ್ನು ನನಗೆ ವಾಪಸ್ ಕೊಟ್ಬಿಡಿ ನೀವು. ಸೊ ಆ ರೀತಿ ಶಿಲಾ ಪ್ರಭುಪಾದರು ಹೇಳ್ತಾರೆ, ಆ ಮಗ ಅವ್ರಿಗೆ ಆಯ್ತು ಕರ್ಕೊಂಡು ಹೋಗಿ ಇವ್ರನ್ನ, ನನಗೇನು ಇದಿಲ್ಲ ಅಂತ. ಸೊ ಆದ್ರೆ ಅವ್ರು ಗಿರಿರಾಜ್ ಮಹಾರಾಜ್ ಹೋಗೋದಿಲ್ಲ. ಅವರು ಮತ್ತೆ ಶಿಲಾ ಪ್ರಭುಪಾದರು ಅವ್ರಿಗೆ ತಂದೆ ತಾಯಿಗೆ ಸಮಾಧಾನ ಪಡಿಸೋ ರೀತಿಯಲ್ಲಿ ಹೇಳ್ತಾರೆ, ಅಟ್ಲೀಸ್ಟ್ ನೀನು ಪ್ರತಿದಿನ ನೀನು ಚೆನ್ನಾಗಿ ಒಂದು ಇದು ಬೆಳಿಗ್ಗೆ ಆಹಾರ, ರಸಗುಲ್ಲ, ಇದು ರಸಮಲೈ, ಇದೆಲ್ಲ ದೇವರಿಗೆ ಅರ್ಪಣೆ ಆಗುತ್ತೆ, ಇದನ್ನ ತಿನ್ಬೇಕು ನೀನು. ಯಾಕಂದ್ರೆ ಇವತ್ತು ತುಂಬಾ ಸಣ್ಣಗೆ ಆಗ್ಬಿಟ್ಟಿರ್ತಾರೆ, ತೆಳುವಾಗಿ ಆಗ್ಬಿಡುತ್ತಾರೆ. ತಂದೆ ತಾಯಿಯರಿಗೆ ನೋಡಿ, ಏನಪ್ಪಾ ನನ್ ಮಗ ಈ ತರ ಶ್ರೀಮಂತ, ಇಲ್ಲಿ ನೋಡಿದ್ರೆ ಇಲ್ಲಿ ಒಂದು ಹೀಗೆ ಒಂದು ಇದಾಗ್ಬಿಟ್ಟಿದ್ದಾನೆ ಅಂತ ಸುಶೀಲ ಪ್ರಭಾ ಆ ತರ ಆದೇಶಿಸಿ ಮತ್ತೆ ಅವ್ರನ್ನ ಸೇನಿವೆ. ಸೊ ರಘುನಾಥ ಗೋಸ್ವಾಮಿ ಈ ತರ ಒಂದು ಶ್ರೀಮಂತಿಕೆ, ಈ ರೀತಿಯ ಒಂದು ಶ್ರೀಮಂತಿಕೆ. ಆದರೆ ಅವ್ರಿಗೇನು ಒಂದು ಅಲ್ಲಿ ಆಸಕ್ತಿ ಇಲ್ಲ, ಸಂಪೂರ್ಣ ವೈರಾಗ್ಯ ಸ್ವರೂಪ. ಸೊ
ನಂತರ ಆದರೆ ಮತ್ತೆ ಪ್ರಯತ್ನ ಮಾಡ್ತಾ ಇದ್ದಾರೆ, ರಘುನಾಥರು ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಇದೊಂದು ಕತೆ ಆಗುತ್ತೆ, ಅದು ಇಲ್ಲಿ ನಾವು ಕೇಳಿದ್ದು. ಏನಾಗುತ್ತೆ ಅಂದ್ರೆ, ಈ ಅಧಿಕಾರಿಗಳು ಯಾರು ಕಂಪ್ಲೇಂಟ್ ಕೊಟ್ಟಿರ್ತಾರೆ, ಹಾಗೆ ಮುಸ್ಲಿಂ ರಾಜ ನವಾಬ್ ಏನ್ ಮಾಡ್ತಾನೆ, ಇವರನ್ನ ಬಂಧಿಸಬೇಕು, ಜೈಲ್ಗೆ ಹಾಕ್ಬೇಕು ಅಂತ. ಸೊ ಈ ಜೈಲ್ಗೆ ಹಾಕ್ಬೇಕು ಅಂತ ಇವ್ರು ಬರದಾಗೆ, ಇವ್ರು ಶ್ರೀಮಂತರಂದ್ರೆ ಅವ್ರಿಗೆ ಗುಪ್ತವಾಗಿ ಎಲ್ಲ ವಿಷಯಗಳು ಗೊತ್ತಾಗುತ್ತೆ. ಇವ್ರು ಅಲ್ಲಿ ತಪ್ಪಿಸ್ಕೊಂಡು ಹೋಗ್ಬಿಡ್ತಾರೆ. ಯಾರು, ಇವರ ಚಿಕ್ಕಪ್ಪ ಕೂಡ ಇವರ ತಂದೆ ಕೂಡ, ಇಬ್ಬರು ಕೂಡ ತಪ್ಪಿಸ್ಕೊಂಡು ಹೋಗ್ತಾರೆ. ಈಗ ಬರ್ತಾರೆ ಮನೆಗೆ, ಇವ್ರನ್ನ 3 ಲಕ್ಷ ಎಕ್ಸ್ಟ್ರಾ ಪ್ರಾಫಿಟ್ ಮಾಡ್ತಾ ಇದ್ದಾರೆ, 3 ಲಕ್ಷನೋ 2 ಲಕ್ಷನೋ ಎಕ್ಸ್ಟ್ರಾ ಪ್ರಾಫಿಟ್. ಸೊ ಇವ್ರನ್ನ ಈಗ ಶಿಕ್ಷಿಸಬೇಕು ಅಂದ್ರೆ ನಾವು ಅವರೇ ಇಲ್ಲ, ಅವರು ಈಗೇನ್ ಮಾಡೋದು ಈಗ? ಸೊ ಏನ್ ಮಾಡೋದು? ಅವ್ರ ಮಗ ಇದ್ದಾನೆ ರಘುನಾಥ, ಅವರನ್ನು ಬಂಧಿಸ್ಬೇಕು. ಹೀಗಾಗೆ ಅಲ್ಲ ಈಗ ನಾವು ಈಗಲೂ ಕೂಡ ಹಾಗೆ ಮಾಡೋದು. ಸೊ ರಘುನಾಥ ಏನೋ ಅವ್ರದ್ದು ತಪ್ಪಿಲ್ಲ, ಆದ್ರೆ ರಘುನಾಥನನ್ನು ಈಗ ಜೈಲ್ಗೆ ಹಾಕ್ತಾರೆ. ಅವ್ರ ತಂದೆ ಮತ್ತೆ ಚಿಕ್ಕಪ್ಪ ಇಲ್ಲ, ರಘುನಾಥನ್ ಜೈಲ್. ಸೊ ಹೇಳ್ತಾರೆ, ಅದು 1 ದಿವಸ 2 ದಿವಸ, ಪ್ರತಿ ದಿವಸನೂ ಆ ಮುಸ್ಲಿಂ ಅಧಿಕಾರಿ ಬರೋದಂತೆ, ರಘುನಾಥನನ್ನು ಚೆನ್ನಾಗಿ ಬೈಯೋದು, ಬೈಗಳು. ನಿನ್ನ ತಂದೆ ಈಗ ಮಾಡಿದ್ರು, ನಿನ್ನ ಚಿಕ್ಕಪ್ಪ ಈ ತರ ಮಾಡಿದ್ರು, ಇಷ್ಟು ಮೋಸ ವಂಚನೆ, ಅವ್ರ ಕಟುಕರು, ದುಷ್ಟರು, ಇದು ಎಲ್ಲ ಹೇಳೋದು. ಇಷ್ಟು ಹೇಳಿ ಮತ್ತೆ ಅವನಿಗೆ ಎಷ್ಟು ಕೋಪ ಬರ್ತಾ ಅಂದ್ರೆ ಇವ್ರನ್ನ ಹೊಡಿಬೇಕು ಅಂತ. ಅವ್ರು ಹೇಳ್ತಾರೆ, ರಘುನಾಥನ ಮುಖ, ಅದನ್ನ ಅವರು ಶುದ್ಧ ಭಕ್ತರು, ಅವರ ಮುಖ ನಾವು ಪೃಥು ಮಹಾರಾಜರು ಕೇಳ್ತಾ ಇದ್ದೇವೆ, ಅವರ ಮುಖಭಾವ, ಅವರ ಲಕ್ಷಣಗಳು, ದೇಹದ ಲಕ್ಷಣಗಳು, ಹಾಗೆ ರಘುನಾಥನ ಮುಖಭಾವ, ದೇಹದ ಲಕ್ಷಣ ಅವರನ್ನು ನೋಡಿ ಆ ವ್ಯಕ್ತಿಗೂ, ಆ ವ್ಯಕ್ತಿ ಯಾರು ಮುಸ್ಲಿಂ ಅಧಿಕಾರಿ ಇದ್ದಾರೆ, ಅವನಿಗೆ ಹೊಡೆಯೋದಕ್ಕೆ ಬಡಿಯೋದಕ್ಕೆ ಅವನಿಗೆ ಮನಸ್ಸಾಗಿಲ್ಲ. ಇಲ್ಲಾಂದ್ರೆ ಅವರು ಹೊಡೆದು ಬಡ್ದು ಎಲ್ಲ ಮಾಡ್ತಾ ಇದ್ರು. ಅದ್ ಹೇಳ್ತಾರೆ, ಇವರ ಮುಖಭಾವ, ಇವರ ಒಂದು ಒಂದು ಇದಾಗಿ ಇನ್ನೋಸೆಂಟ್ ಇದು ಅವರ ಸಾಧು ಇದು ಅವರ ಇರೋದು, ಇದನ್ನ ನೋಡಿ ಅವ್ರು ಏನು ಕೈ ಎತ್ತು ಮಾಡ್ಲಿಲ್ವಂತೆ. ಹೀಗೆ ನಡೀತು. ಹೀಗೆ 1 ದಿವಸ 2 ದಿವಸ, ಮೋಸ್ಟ್ಲಿ 2 ತಿಂಗಳು ನಡೀತು ಅನ್ಸುತ್ತೆ. ಕೊನೆಗೆ ಹೇಳ್ತಾರೆ, ಆ ಮುಸ್ಲಿಂ ಅಧಿಕಾರಿ ಒಂದ್ ದಿವಸ ಇವ್ರು ರಘುನಾಥರು ಅವ್ರಿಗೆ ಉದ್ದೇಶಿಸಿ ಹೇಳ್ತಾರೆ. ಅವ್ರು ಹೇಳ್ತಾರೆ, ನೀವು ನನ್ನ ಚಿಕ್ಕಪ್ಪ ಮತ್ತೆ ನನ್ನ ತಂದೆ, ನೀವೆಲ್ಲರೂ ಅಣ್ಣ ತಮ್ಮಂದಿರು, ನೀವೆಲ್ಲ ಸಹೋದರರು, ನೀವು ಕೂಡ ಅವರ ಒಂದು ಸಹೋದರನೇ. ನಾನು ನಿಮ್ಮ ಸಹೋದರನ ಮಗ. ಯಾಕಂದ್ರೆ ಈ ರೀತಿ ಒಂದೊಂದ್ಸಲ ಆಗುತ್ತೆ ಪೊಲಿಟಿಕ್ಸ್ ಇದೆಲ್ಲ ನೋಡ್ತೀವಿ ನಾವು. ಅವರು ಎಷ್ಟು ಎಲೆಕ್ಷನ್ ಅಲ್ಲಿ ಇದು ಮಾಡ್ತಾ ಇರ್ತಾರೆ, ಮತ್ತೆ ಎಲೆಕ್ಷನ್ ಆಮೇಲೆ ಅವ್ರ ಫ್ರೆಂಡ್ಸ್ ಆಗಿ ಅವರೇ ಒಂದೇ ಒಟ್ಟಿಗೆ ಸೇರಿ ಅವ್ರು ಗೌರ್ಮೆಂಟ್ ಮಾಡ್ಬಿಡ್ತಾರೆ. ಸೊ ಈ ರೀತಿ ಎಲ್ಲ ನಡೆಯುತ್ತೆ ಪಾಲಿಟಿಕ್ಸ್ ಅಲ್ಲಿ, ಇದರಲ್ಲೆಲ್ಲ. ಸೊ ಅವರು ರಘುನಾಥರು ಅವ್ರು ಉದ್ದೇಶಿಸಿ ಹೇಳೋದು ಆ ಮುಸ್ಲಿಂ ಅಧಿಕಾರಿಗೆ, ನೀವು ನನ್ನ ಒಂದು ಚಿಕ್ಕಪ್ಪ ದೊಡ್ಡಪ್ಪ ಇದ್ದಾಗೆ, ಸಹೋದರರ ಮಧ್ಯೆ ಒಂದೊಂದು ಸಲ ಆಗುತ್ತೆ, ಏನೋ ಒಂದು ಭಿನ್ನಾಭಿಪ್ರಾಯ ಬರುತ್ತೆ, ಒಂದು ಇದು ಬರುತ್ತೆ, ಅದು ಬರುತ್ತೆ. ಆದ್ರೆ ನೀವು ಮರುದಿವಸ ನೀವು ಮತ್ತೆ ಒಟ್ಟಾಗಿ ನೀವು ಒಳ್ಳೆಯ ಇದರಲ್ಲಿ ಇರ್ತೀರಾ ಅಂತ ಹೇಳ್ತಾರೆ. ಸೊ ಹೇಳ್ತಾರೆ, ಆ ಮುಸ್ಲಿಂ ಅಧಿಕಾರಿಗೆ ಇವರ ಮಾತು ಕೇಳಿ ಹೃದಯ ಎಷ್ಟು ಕರಗುತ್ತೆ ಅಂದ್ರೆ ಅವರ ಕಣ್ಣಿಂದ ನೀರು ಬರುತ್ತಂತೆ. ಅಯ್ಯೋ, ನನ್ನ ಒಂದು ಸಹೋದರನ ಮಗನೇ ಇವನಿಗೆ ನಾನು ಇಷ್ಟು ರೀತಿ ಬೈಗಳು ಮಾಡಿದೆ, ಇಷ್ಟು ರೀತಿ ನಾನು ಕಿರುಕುಳ ಕೊಟ್ಟೆ, ಇಷ್ಟು ರೀತಿ ಬಂಧಿಸಿದೆ, ನಾನು ಇಷ್ಟು ತಪ್ಪು ಮಾಡಿದೆ ಅಂತ ಅವರಿಗೆ ಒಂದು ಇದಾಗುತ್ತೆ. ಅಂದ್ರೆ ರಘುನಾಥನ ಮಾತು ಅಷ್ಟು ಸೊಗಸಾಗಿ, ಅಷ್ಟು ಒಂದು ಅರ್ಥವತ್ತಾಗಿ ಇರುತ್ತೆ. ಸೊ ಹೇಳ್ತಾರೆ, ಇವರು ಎಷ್ಟು ಸಮಯ ಬಂಧಿಸಿದ ಉದ್ದೇಶ ಏನು, ಹೇಗೋ ಇವರಿಗೆ ಮತ್ತೆ ಹಣ ವಾಪಸ್ ಸಿಗೋದೋ, ಇಲ್ಲಾಂದ್ರೆ ಅವರು ರಾಜನು ಇವರನ್ನೇ ಅಧಿಕಾರಿ ಮಾಡ್ಬೇಕು ಅಂತ. ಆದರೆ ಇವರಿಗೆ ಅವ್ರನ್ನ ಬಂಧಿಸಿ ಅವರಿಂದ ಹಣವನ್ನು ಪಡಿಲಿಕ್ಕೆ ಸಾಧ್ಯ ಆಗಿರೋದಿಲ್ಲ. ಸೊ ಹೇಳ್ತಾರೆ, ಯಾಕಂದ್ರೆ ಅವರು ಅಷ್ಟು ಅವ್ರ ಇನ್ಫ್ಲೂಯೆನ್ಸ್ ಇರುತ್ತೆ, ಅವರು ಗುಪ್ತವಾಗಿ ಅವರೆಲ್ಲೋ ಇದ್ಬಿಟ್ಟಿರ್ತಾರೆ, ಎಲ್ಲೋ ಊರಲ್ಲೇ ಇರ್ತಾರೋ, ಇನ್ನೊಂದು ಊರು ಓಡೋಗಿರ್ತಾರೋ, ಎಲ್ಲೋ ಗೊತ್ತಿಲ್ಲ. ಶ್ರೀಮಂತರು ಯಾವ ರೀತಿಯಲ್ಲಿ ಕೂಡ ಅವ್ರನ್ನ ಅಷ್ಟು ಸುಲಭವಾಗಲ್ಲ ಹಿಡಿಯೋದಕ್ಕೆ. ಇವಾಗ ನೋಡಿ, ಎಷ್ಟು ಜನ ನಾವು ಕೇಳ್ತೇವೆ, ಎಷ್ಟು ಫ್ರಾಡ್ ಮಾಡಿ ಇದು ಮಾಡಿ ಅವ್ರು ಯಾವ ಬೆಲ್ಜಿಯಂ ಅಲ್ಲಿ ಇದ್ದಾರೆ, ಇಂಗ್ಲೆಂಡ್ ಅಲ್ಲಿ ಇದ್ದಾರೆ, ಯಾರೋ ಕೇಳ್ತೇವೆ ನಾವು, ದೊಡ್ಡ ಫ್ರಾಡ್, 10 ಲಕ್ಷ ಕೋಟಿ 10,000 ಇದು ಎಷ್ಟೆಷ್ಟೋ ದೊಡ್ಡ ಬ್ಯಾಂಕ್ಗಳಲ್ಲಿ ಮಾಡಿದ್ದು. ಆದ್ರೆ ಹಣ ಇರೋದ್ರಿಂದ ಆ ದೇಶ ಈ ದೇಶ ಅಲ್ಲಿ ಎಲ್ಲ ಹೊರಗೆ ಓಡಾಡ್ತಾ ಇದ್ದಾರೆ. ಆದ್ರೆ ಆ ಕಾನೂನು ಉಪಯೋಗಿಸಿ ಈ ಕಾನೂನು ತಪ್ಪಿಸ್ಕೊಂಡಿದ್ದಾರೆ. ಸೊ ಇದೆಲ್ಲ ನಡೆಯುತ್ತೆ. ಸೊ ಎನಿವೆ, ಹೀಗೆ ರಘುನಾಥ ಮತ್ತೆ ಇವರು ಗೋಸ್ವಾಮಿ ಅವ್ರ ತಂದೆ ಚಿಕ್ಕಪ್ಪ ಸಿಕ್ಕಿರೋದಿಲ್ಲ. ಮತ್ತೆ ಹೇಳ್ತಾರೆ, ರಘುನಾಥರು ಆಗ ಹೇಳ್ತಾರೆ, ಇವರ ಮಾತನ್ನು ಕೇಳಿ ಆ ಮುಸ್ಲಿಂ ಅಧಿಕಾರಿ, ನೀನೇ ಒಂದು ನಮ್ಮ ಮೀಟಿಂಗ್ ಸಭೆಯನ್ನು ಅರೇಂಜ್ ಮಾಡು, ಅವರು ಏನ್ ಟರ್ಮ್ಸ್ ಕೊಡ್ತಾರೆ ನಾನು ಒಪ್ಪಿಗೆ, ನನಗೆ ಶೇರ್ ಬೇಕಷ್ಟೇ. ಸೊ ಅದು ಕೊಟ್ಟು ಅವರೇ ಏನ್ ಮಾಡ್ತಾರೋ ಮಾಡ್ಲಿ, ಅವರೇ ಟ್ಯಾಕ್ಸ್ ತೆರಿಗೆ ಇದು ಮಾಡ್ಲಿ, ನಾನು ಕಂಪ್ಲೇಂಟ್ ಗೌರ್ಮೆಂಟ್ ತೆಗೆದುಬಿಡ್ತೇನೆ ನಾನು. ಸೊ ಆ ರೀತಿ ಹೇಳ್ತಾರೆ. ರಘುನಾಥರು ಅಷ್ಟು ದಕ್ಷರು, ಶುದ್ಧ ಭಕ್ತರು. ಅಂದ್ರೆ ಕೇವಲ ಅವ್ರ ಭಕ್ತಿಯಲ್ಲಿ ದಕ್ಷರಲ್ಲ, ಈ ತರ ಭೌತಿಕವಾಗಿ ಕೂಡ. ಅವ್ರ ತಂದೆ ಚಿಕ್ಕಪ್ಪ ಹಾಗೆ ಹೇಳ್ಬೇಕು ಅಂದ್ರೆ, ಈ ಮುಸ್ಲಿಂ ಅಧಿಕಾರಿಗೆ ಸಿಕ್ಕಿದ್ರೆ ಮತ್ತೆ ಅವ್ರ ಮುಸ್ಲಿಂ ರಾಜನಿಗೆ ಸಿಕ್ಕಿದ್ರೆ ಅದೇನಾಗ್ತಾ ಇತ್ತು ಅವ್ರದ್ದು.
ಏನಾದ್ರೆ ಆಗ್ಬೋದು. ಅವರ ಇದರಲ್ಲಿ ಅವರನ್ನ ದಂಡಿಸಿ ಅವರನ್ನ ಕೊಂದು ಏನೋ ಬೇಕಾದ್ರೆ ಮಾಡ್ಬೋದು. ಇದೆಲ್ಲ ಸಾಮಾನ್ಯ, ಇದೆಲ್ಲ ಇದಾಗೋದು ನೋಡ್ತೇವೆ ನಾವು. ಅದು ಹೇಳ್ತಾರೆ, ಈ ರಘುನಾಥರು ಅವರ ತಂದೆ ಮತ್ತೆ ಚಿಕ್ಕಪ್ಪನ ಪ್ರಾಣವನ್ನು ಉಳಿಸ್ತಾರೆ, ಮತ್ತೆ ಆ ಮುಸ್ಲಿಂ ಅಧಿಕಾರಿ ಜೊತೆಗೆ ಒಪ್ಪಂದವನ್ನು ಮಾಡ್ಕೊಳ್ಳಿಕ್ಕೆ ಮಾಡ್ತಾರೆ. ರಘುನಾಥ ಬಗ್ಗೆ ಹೇಳ್ತಾರೆ. ಅಂದ್ರೆ ಅಷ್ಟು, ಯಾಕಂದ್ರೆ ಅವರ ತಂದೆ ಎಷ್ಟಿದ್ರು, ಅವ್ರ ತಂದೆ ಕೂಡ ತಂದೆ ತಾಯಿ ದೊಡ್ಡ ಬಿಸ್ನೆಸ್ ಮ್ಯಾನ್. ಇವರು ಕೂಡ ಆ ತರೊಂದು ಭೌತಿಕವಾಗಿ ಕೂಡ ಅವರು ಅದನ್ನು ಪಡೆದಿದ್ದಾರೆ, ಮತ್ತೆ ಆಧ್ಯಾತ್ಮಿಕವಾಗಿ ಶುದ್ಧ ಭಕ್ತರಾದ್ರಿಂದ ಅವರು ಈ ಒಂದು ಇದರಿಂದ ಅವ್ರನ್ನ ಬಚಾವ್ ಮಾಡ್ತಾರೆ, ತಂದೆ ಚಿಕ್ಕಪ್ಪ. ಸೊ ಇದು ರಘುನಾಥದ ಗೋಸ್ವಾಮಿ. ಆದರೆ ಅವರಿಗೆ ಭೌತಿಕವಾಗಿ ಆಸಕ್ತಿ ಇಲ್ಲ. ಸೊ ಇವತ್ತು ತುಂಬಾ ಆಗ್ಲೇ ಟೈಮ್ ಆಯ್ತೇನೋ. ಆಕ್ಚುಲಿ ಈ ಕ್ಲಾಸ್ ಕಂಟಿನ್ಯೂ ಮಾಡ್ಬೋದು ಯಾರಾದ್ರೂ ಮತ್ತೆ ಕೂಡ. ನಾನು ಬ್ರೀಫ್ ಆಗಿ ಮುಗಿಸ್ತೇನೆ. ಸೊ ಇಲ್ಲಿ ಹೇಳ್ತಾರೆ ರಘುನಾಥ ಗೋಸ್ವಾಮಿ ಹೀಗೆ, ಅವರ ವ್ಯಕ್ತಿತ್ವ ಹೀಗೆ. ಇಲ್ಲಾಂದ್ರೆ ನಾವು ಮಂಡೇ ಕೂಡ ಕಂಟಿನ್ಯೂ ಮಾಡ್ಬೋದು ಇದು ಫಾಸ್ಟ್ ಟೈಮ್. ಸಂಡೇ ನಾಳೆ ಇರುತ್ತೆ ಅಂತ ತಗೊಳ್ತಾರೆ, ಗೊತ್ತಿಲ್ಲ ನಂಗೆ ಯಾರು. ಮಂಡೇ ನಾನು ಮಂಡೇ ಇವ್ರಿಗೆ ಹೇಳಿದ್ದೆ. ಓಕೆ, ಇನ್ನೊಂದು 5 minutes ನೋಡೋಣ ಎಷ್ಟಾಗುತ್ತೆ ಅಷ್ಟು ನಾನು ಹೇಳಕ್ಕೆ ಪ್ರಯತ್ನ ಪಡ್ತೇನೆ. ಸೊ ಎನಿವೆ, ಇದೆಲ್ಲ ಆದ್ಮೇಲೆ ರಘುನಾಥರು ಪ್ರಯತ್ನ ಮಾಡ್ತಾ ಇದ್ದಾರೆ, ಆದರೆ ಅವರಿಗೆ ಚೈತನ್ಯ ಮಹಾಪ್ರಭು ಹತ್ರ ಹೋಗ್ತಾರೆ. ಸೊ ಅವ್ರ ತಂದೆ ಚಿಕ್ಕಪ್ಪ ಬಿಡ್ತಾ ಇಲ್ಲ ಅವ್ರಿಗೆ. ಸೊ ಯಾಕೆ ಅವ್ರಿಗೆ ಹೋಗಕ್ ಆಗ್ತಾ ಇಲ್ಲ? ಪ್ರತಿ ಸಲ ಅವ್ರು ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾರೆ, ಆದ್ರೆ ಅವ್ರಿಗೆ ಅಲ್ಲಿ ಚೈತನ್ಯ ಮಹಾಪ್ರಭು ಹತ್ರ ಹೋಗಕ್ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ಯಾರಾದ್ರೂ ಉತ್ತರಿಸಬಹುದು? ಕೃಷ್ಣ ಪ್ರಭುಜಿ, ಭಕ್ತರಿಗೆ ಅಡಚಣೆ ಜಾಸ್ತಿ ಬರುದಲ್ಲ ಪ್ರಭುಜಿ? ಭಕ್ತರಿಗೆ ಅಡಚಣೆ, ಕೃಷ್ಣ ಪರೀಕ್ಷೆ ಮಾಡ್ತಾ ಇದ್ದಾರೆ, ಟೆಸ್ಟ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಸೀರಿಯಸ್ ನೀವು? ಯಾಕಂದ್ರೆ ಒಮ್ಮೆ ಬಂದ್ಬಿಡುತ್ತೆ ಆ ಭಾವ, ಬಂದ್ಬಿಡುತ್ತೆ ವೈರಾಗ್ಯ ಭಾವ, ಒಂದ್ಸಲ ಬಂದ್ಬಿಡುತ್ತೆ. ಪೆಂಡುಲಮ್ ಇದ್ದಾಗೆ ನಾವು ಫುಲ್ ತ್ಯಾಗ ಬಂದ್ಬಿಡುತ್ತೆ ನಮಗೆ. ನಿರ್ಜಲ, ಇವತ್ತು ನಿರ್ಜಲ ಏಕಾದಶಿ, ನಾನು ನಿರ್ಜಲ ಏಕಾದಶಿ ಮಾಡ್ತೇನೆ, ನಾನು ಏನು ತಿನ್ನೋದಿಲ್ಲ. ನಾನು ಇವತ್ತು 64 ಸುತ್ತು ಜಪ ಮಾಡ್ತೇನೆ. ನಾನು ಬಂದ್ಬಿಡುತ್ತೆ ವೈರಾಗ್ಯ, ಬಂದ್ಬಿಡುತ್ತೆ ಒಂದ್ ದಿವಸಕ್ಕೆ ಬಂದ್ಬಿಡುತ್ತೆ. ಮತ್ತೆ ಇನ್ನೊಂದ್ ದಿವಸ ನೆಕ್ಸ್ಟ್ ಡೇ ಭೋಗ, ಈ ಕಡೆಗೆ ಬಂದ್ಬಿಡುತ್ತೆ ಪೆಂಡುಲಮ್. ಆಗ ಬಂದು ಜಪ ಬ್ಯಾಗ್ನ ಅಲ್ಲಿ ದೂರ ಬಿಸಾಡ್ಬಿಡ್ತೇವೆ. ಮತ್ತೆ ಎಲ್ಲ ಅದು ತಿನ್ನೋಣ, ಇದು ತಿನ್ನೋಣ. ನಮ್ಮ ನಾಲಿಗೆ ಏನ್ ಮಾಡೋದು ಇದನ್ನ? ಒಂದ್ ದಿವಸ ಇದನ್ನ ನಿಯಂತ್ರಣದಲ್ಲಿ ಇಡ್ಬೋದು, ಇನ್ನೊಂದ್ ದಿವಸ ಹೇಗೆ ನಿಯಂತ್ರಣದಲ್ಲಿ ಇಡ್ಬೋದು. ಒಂದು ದಿನ ತಿನ್ನೋದಿಗೆ ಇನ್ನೊಂದ್ ದಿನ 3 ದಿನದ್ದು ತಿಂತಾರೆ. ಆಮೇಲೆ ಇನ್ನೊಂದ್ ದಿವಸ ನಮಗೆ ಅಯ್ಯೋ ಇದು ಆರೋಗ್ಯ ಇದಾಗೋಯ್ತು, ಕುಸಿದೋಯ್ತು, ನನಗೆ ಇದು ಇದಾಗೋಯ್ತು, ಅದಾಗೋಯ್ತು. ನೋಡ್ತೀವಿ ನಮ್ಮ ಸ್ಥಿತಿ ಇದು. ಒಂದ್ ದಿವಸ ಫುಲ್ ವೈರಾಗ್ಯ, ಇನ್ನೊಂದ್ ದಿವಸ ನಾವು ಇನ್ನೊಂದೇನೋ ಆಗುತ್ತೆ ನಮಗೆ. ಓಕೆ, ಸೊ ಇಲ್ಲಿ ಇವ್ರು ಆತರ ವೈರಾಗ್ಯ ಅಲ್ಲ. ಇವ್ರು ಪ್ರತಿ ದಿವಸನೂ ಇವರು ಸಂಪೂರ್ಣ ವೈರಾಗ್ಯ. ಅವ್ರಿಗೆ ಏನು ಅವ್ರ ಹೆಂಡತಿ ಮೇಲೆ ಆಕರ್ಷಣೆ ಇಲ್ಲ. ಸಂಪೂರ್ಣ ಎಲ್ಲದಕ್ಕಿಂತ ಆಕರ್ಷಣೆ ಅಂದ್ರೆ ಗಂಡಿಗೆ ಹೆಣ್ಣು, ಹೆಣ್ಣಿಗೆ ಗಂಡು. ಸೊ ಇದು ಆಕರ್ಷಣೆ ಅಷ್ಟು. ಇಲ್ಲಿ ಹೇಳ್ತಾರೆ ಅಪ್ಸರೆ ರೀತಿ. ಸೊ ಅವ್ರಿಗೆ ಆಕರ್ಷಣೆ ಇಲ್ಲ ಅವ್ರಿಗೆ. ಮತ್ತೆ ಅವ್ರಿಗೆ ಸಂಪತ್ತಿನ ಮೇಲೆ ಆಕರ್ಷಣೆ ಇಲ್ಲ ಅವ್ರಿಗೆ. ಆದ್ರೂ ಕೂಡ ಅವರು ಯಾಕೆ ಭಗವಂತನಿಗೆ ಯಾಕೆ ಕೊಡ್ತಾರೆ? ಕೃಪೆ ಯಾಕೆ ಕೊಡ್ತಾರೆ? ಭಕ್ತಿಗೆ ಕೇಳ್ತೇವೆ ನಾವು, ಆಯ್ತುಕ್ಕಿ ಅಪ್ರತಿಯತ. ಕೃಷ್ಣನಿಗೆ ಭಕ್ತಿಗೆ ಯಾವ್ದು ಅಡಚಣೆ ಇಲ್ಲ ಅಂತ ಹೇಳ್ತೀವಿ. ಅದ್ರ ನೋಡಿ ಎಷ್ಟು ಅಡಚಣೆಗಳು ಬರ್ತಾ ಇದೆ ರಘುನಾಥನಿಗೆ. ಎಷ್ಟು ಸಲ, 1 ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಅಲ್ಲ, ಪ್ರತಿ ದಿವಸ ಅವ್ರು ಪ್ರಯತ್ನ ಪಡ್ತಾರೆ, ಅವ್ರಿಗೆ ಆಗ್ತಾ ಇಲ್ಲ. ಕೃಷ್ಣ ಏನು ಇಷ್ಟು ಕ್ರೂರಿನ? ಕೃಷ್ಣ ರಘುನಾಥನಿಗೆ ಇಷ್ಟು ಕಷ್ಟ ಕೊಡ್ತಾ ಇದ್ದಾರೆ ಭಗವಂತ. ಅವರ ಇಚ್ಛೆಯನ್ನು ಪೂರೈಕೆ ಮಾಡ್ತಾ ಇಲ್ಲ ಭಗವಂತನು ನಿತ್ಯೋ ನಿತ್ಯಾನಾಂ ಚೇತನಾಂ ಏಕೋಯೋ ಬಹುನಾಂ ವಿಧಾತಿ ಕಾಮನ್. ಎಲ್ಲ ಜೀವಿಗಳ ಕಾಮಗಳನ್ನು ಪೂರೈಕೆ ಮಾಡ್ತಾನೆ. ಇಲ್ಲಿ ರಘುನಾಥರ ಇದು ಇಚ್ಛೆಯನ್ನು ಪೂರೈಕೆ ಮಾಡ್ತಾ ಇಲ್ಲ ಭಗವಂತ. ಇಂತ ಚೈತನ್ಯ ಎಲ್ಲರಿಗಿಂತ ಕರುಣಾಮಯ ಅವತಾರ ಶ್ರೀ ಚೈತನ್ಯ. ನಮೋ ಮಹಾವಧಾನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮನೆ ಗೌರವ ವಿಷಯ. ಆದ್ರೆ ಅಷ್ಟು ಕರುಣಾಮಯ ಅವತಾರ ರಘುನಾಥರಿಗೆ ಯಾಕೆ ಕೊಡ್ತಾ ಇಲ್ಲ? ಗುರುಗಳ ಆಶ್ರಯ ತಗೊಳ್ಳಿಲ್ಲ. ಗುರುಗಳಿದ್ದಾರೆ, ಅವ್ರಿಗೆ ಗುರುಗಳಿದ್ದಾರೆ, ಗುರುಗಳ ಆಶ್ರಯ ತಗೊಂಡಿದ್ದಾರೆ ಅವರು. ಆಕ್ಚುಲಿ ಅವ್ರ ಗುರುಗಳು ಯದುನಂದನ ಆಚಾರ್ಯ ಅಂತ ಕೇಳ್ತಾರೆ. ಮೋಸ್ಟ್ಲಿ ಅವರು ಹರಿದಾಸ್, ಅವರು ಯದುನಂದನ ಆಚಾರ್ಯ ದೊಡ್ಡ ಪಂಡಿತರು, ಅವರು ವಿದ್ವಾಂಸರು. ಅವರು ಮೋಸ್ಟ್ಲಿ ಹರಿದಾಸ್ ಠಾಕೂರಿಂದ ಶ್ರೀ ದೀಕ್ಷೆ ಪಡೆದಿರ್ತಾರೆ ಅನ್ಸುತ್ತೆ ನನಗೆ. ನೋಡಿ ಎಕ್ಸಾಕ್ಟ್ ಆಗಿ ನೋಡಿ ಏನು. ಸೊ ಅವ್ರ ಗುರುಗಳು ಇದ್ದಾರೆ ಅವ್ರಿಗೆ, ಇಲ್ಲ ಅಂತಲ್ಲ. ಅವ್ರ ಮಾರ್ಗದರ್ಶನ ಎಲ್ಲ ಇದೆ, ಮಾಡ್ತಾ ಇದ್ದಾರೆ. ಅವರ ಮಾರ್ಗದರ್ಶನ ಅವರು ಇದೆ. ಅವ್ರ ಕೃಪೆ ಇಲ್ಲ ಅಂತಲ್ಲ, ಕೃಪೆ ಇದೆ. ಆದ್ರೂ ಕೂಡ ಇನ್ನ ಸರಿಯಾಗಿ ಏನ್ ಹೇಳೋದು, ಅದು ಆಗ್ತಾ ಇಲ್ಲ. ಆದ್ರೆ ಈ ವಿಶೇಷವಾಗಿ ಈ ಇದ್ರಲ್ಲಿ ಹೇಳ್ತಾರೆ ಯಾಕೆ ಅವ್ರಿಗೆ ಆಗ್ತಾ ಇಲ್ಲ. ಅವ್ರಿಗೆ ಹೇಳ್ತಾರೆ ಯಾಕಂದ್ರೆ ಇವರು ಚೈತನ್ಯ ಮಹಾಪ್ರಭುವನ್ನ ಆಶ್ರಯವನ್ನು ಪಡೆಯೋದಕ್ಕೆ ಇವರು. ಸೊ ಚೈತನ್ಯ ಮಹಾಪ್ರಭು ಆಶ್ರಯ ಸಿಗ್ಬೇಕು ಅಂದ್ರೆ ನಮ್ಗೆ ಚೈತನ್ಯ ಮಹಾಪ್ರಭು ಆಶ್ರಯ ಸಿಕ್ಕಿದ್ರೆ ರಾಧಾಕೃಷ್ಣ ಅವರ ಆಶ್ರಯ ಸಿಗುತ್ತೆ. ಆಕ್ಚುಲಿ ಹೇಳ್ತಾರೆ ರಾಧಾಕೃಷ್ಣ ನಾವು ಆಶ್ರಯ ಸಿಗ್ಬೇಕು, ನಮ್ಗೆ ಡೈರೆಕ್ಟ್ ಆಗಿ ಸಿಗೋದಿಲ್ಲ ನಮ್ಗೆ, ಅದು ಚೈತನ್ಯ ಮಹಾಪ್ರಭುವಿಂದ ಸಿಗುತ್ತೆ. ಚೈತನ್ಯ ಮಹಾಪ್ರಭು ನಮ್ಗೆ ಆಶ್ರಯ ಸಿಗ್ಬೇಕು ಅಂದ್ರೆ ನಿತ್ಯಾನಂದ ಪ್ರಭು ಆಶ್ರಯ ಸಿಗ್ಬೇಕು, ನಮ್ಗೆ ಅವರ ಕೃಪೆ ಸಿಗ್ಬೇಕು. ಸೊ ಏನೋ ಹೇಗೋ ಈ ಒಂದು ಲೀಲೆಯ ಮೂಲಕ ಭಗವಂತನ ತೋರಿಸೋದು,
ಅವ್ರು ಇನ್ನ ಆಕ್ಚುಲಿ ಅವ್ರು ನಿತ್ಯ ಭಕ್ತರು, ಶುದ್ಧ ಭಕ್ತರು. ಆದರೆ ನಮಗೆ ಒಂದು ಇದು ನಿರಂತರವಾಗಿ ಒಂದು ಘಟನೆ, ಒಂದು ಪಾಠ ಇರೋ ರೀತಿಯಲ್ಲಿ ಭಗವಂತನು ಚೈತನ್ಯ ಮಾಡುವ ಲೀಲೆ. ಚೈತನ್ಯ ಮಹಾಪ್ರಭುನೇ ಇವರಿಗೆ ಆ ರೀತಿ, ಇವರೆಷ್ಟು ಪ್ರಯತ್ನ ಪಟ್ಟರು ಇವರಿಗೆ ಅನುಮತಿ ಇಲ್ಲ. ಇವರಿಗೆ ನೀವು ಹೇಳಿದಾಗೆ ಅಡಚಣೆಗಳೇ. ಸೊ ನಂತರ ಒಂದು ಸಮಯಕ್ಕೆ ನಿತ್ಯಾನಂದ ಪ್ರಭು ಅವರ ಹತ್ತಿರ ಗ್ರಾಮಕ್ಕೆ ಬರ್ತಾರೆ. ಎಲ್ಲಿ ರಘುನಾಥ ದಾಸರಿದ್ದಾರೆ ಅವರ ಹತ್ತಿರದ ಗ್ರಾಮ ಪಾನಿಹಟ್ಟಿ. ಇವತ್ತೇನು ನಾವು ಅದು ಪಾನಿಹಟ್ಟಿ ಚಿಡಾದೈ ಉತ್ಸವ ಅದರ ಬಗ್ಗೆ ಮಾತಾಡ್ಬೇಕು ಅನ್ಕೊಂಡ್ವಿ. ಆ ಗ್ರಾಮಕ್ಕೆ ಶ್ರೀ ನಿತ್ಯಾನಂದ ಪ್ರಭುಗಳು ಬರ್ತಾರೆ. ಸೊ ನಿತ್ಯಾನಂದ ಪ್ರಭುಗಳು ಬಂದಾಗ ಇವರು ರಘುನಾಥ ದಾಸ ಗೋಸ್ವಾಮಿ ತುಂಬಾ ಸಂತೋಷ ಆಗುತ್ತೆ ಅವ್ರಿಗೆ. ಸೊ ಅವ್ರು ಯೋಚನೆ ಮಾಡ್ತಾರೆ, ನಾನು ನಿತ್ಯಾನಂದ ಪ್ರಭು ಅವರ ಕೃಪೆಯನ್ನು ಪಡೆದು ಬಿಟ್ರೆ ಖಂಡಿತವಾಗಿ ನನಗೆ ಚೈತನ್ಯ ಮಹಾಪ್ರಭುಗೆ ಸಿಗತ್ತೆ. ಸೊ ನನಗೆ ಈ ಸಲ ನನಗೆ ಆಗತ್ತೆ. ಅವರು ಕೂಡ ಅವ್ರಿಗೆ ಇದಾಗುತ್ತೆ. ಯಾಕಂದ್ರೆ ಬಲರಾಮ ನಾಯಂ ಆತ್ಮ ಬಲಹೀನೇನ ಲಭ್ಯ. ಸೊ ನಮಗೆ ಆಧ್ಯಾತ್ಮಿಕ ಪ್ರಗತಿ, ಆಧ್ಯಾತ್ಮಿಕ ಇದು ಮಾಡೋದಕ್ಕೆ ನೀವ್ ಹೇಳಿ ಗುರುಗಳು ಅಂತ ಹೇಳಿದ್ರಿ. ಆ ಮೂಲ ಗುರು, ಆದಿ ಗುರು ಅಂದ್ರೆ ಯಾರು? ಬಲರಾಮ, ಬಲದೇವ, ಗುರುದತ್ತ ಅವರೇ ಮೊದಲ ಗುರು ಅವರೇ. ಎಲ್ಲ ಗುರು, ಆ ಶಕ್ತಿ ಗುರುಗಳಿಗೆ ಬಲರಾಮನ ಅವ್ರ ಆಶ್ರಯ ಪಡೋದ್ರಿಂದ ಬಲರಾಮನ ಇಂದಲೇ ಅವ್ರಿಗೆ ಆ ಶಕ್ತಿ ಕೂಡ ನಮ್ಮ ಗುರುಗಳಿಗೂ ಸಿಗೋದು. ಎಲ್ಲ ಗುರು ಪರಂಪರೆಗೆ ಸಿಗೋದು ಬಲರಾಮನಿಂದ. ಸೊ ಈ ನಿತ್ಯಾನಂದ ಪ್ರಭು ಬಲರಾಮ ಬೇರೆ ಅಲ್ಲ. ಸೊ ಹೀಗೆ ರಘುನಾಥರು ಆಲೋಚನೆ ಮಾಡ್ತಾರೆ. ಅವ್ರು ಯೋಚನೆ ಮಾಡ್ತಾರೆ, ನನಗೆ ಈಗ ನಿತ್ಯಾನಂದ ಪ್ರಭು ಬಂದಿದ್ದಾರೆ, ಇವರ ಕರುಣೆ ಸಿಕ್ಬಿಟ್ರೆ ಡೆಫಿನೆಟ್ ಸಿಗುತ್ತೆ. ಸೊ ಇದಕ್ಕೆ ಬೇರೆ ನಿದರ್ಶನಗಳಿದ್ಯಾ? ನಿತ್ಯಾನಂದ ಪ್ರಭು ಕೃಪೆ ಸಿಕ್ಕಿದ್ಮೇಲೆ ಚೈತನ್ಯ ಮಹಾಪ್ರಭು ಕೃಪೆ ಸಿಗೋದು ಇಲ್ಲ. ಬರೀ ರಘುನಾಥ ಗೋಸ್ವಾಮಿ ಒಂದೇ ಅಲ್ಲ, ಬೇರೆ ಇದು ಕೂಡ ನಿದರ್ಶನಗಳಿವೆ ನಮಗೆ. ಜಗಾಯ್ ಮದಾಯ್. ಧನ್ಯವಾದಗಳು ಮಾತಾಡಿ. ಜಗಾಯ್ ಮದಾಯ್ ನೋಡಿ ಎಷ್ಟು ಒಳ್ಳೆ ಉದಾಹರಣೆ. ಜಗಾಯ್ ಮದಾಯಿ ಅವರು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ್ದಾರೆ. ಆದರೆ ಅಷ್ಟು ಪತನಗೊಂಡು ಅವರು ಕಳ್ಳರು, ದರೋಡೆಕೋರರು, ಗೂಂಡ, ಎಲ್ಲರಿಗೂ ಹಿಂಸೆ ಕೊಡೋದು, ಎಲ್ಲ ಜೀವಿಗಳು, ಎಲ್ಲ ಅನೈತಿಕ ಚಟುವಟಿಕೆಗಳೇ ಆ ರೀತಿ ಆಗಿದ್ದು. ಸೊ ಅವರಿಗೆ ನಿತ್ಯಾನಂದ ಪ್ರಭು ಅವರಿಗೆ ಉದ್ಧರಿಸ್ತಾರೆ. ಚೈತನ್ಯ ಅವರು ಬಂದು ಅವ್ರನ್ನ ಆ ಸುದರ್ಶನನ್ನು ಕರೆದು ಅವ್ರನ್ನ ಕೊಲ್ಲಬೇಕು ಅಂತ ನಿತ್ಯಾನಂದ ಪ್ರಭುಗಳು ಅವರನ್ನು ಚೈತನ್ಯ ಮಹಾಪ್ರಭುಗೆ ಮನವಿ ಮಾಡಿ ಅವರ ಪ್ರಾಣವನ್ನು ಅವರು ಇದು ಮಾಡ್ತಾರೆ. ಸೊ ಹಾಗೆ ಅಲ್ಲಿ ಕೂಡ ನಾವು ನೋಡೋದು ನಿತ್ಯಾನಂದ ಪ್ರಭುಗಳ ಕೃಪೆ ನಮಗ್ ಬೇಕು. ಆರ ಕಬೆ ನಿತಾಯ್ ಚಾಂದೇರ್ ಕರುಣಾ ಹೋಯ್ಬೆ ಸಂಸಾರ ಭಾಸಾನ ಮೋರ ಕಬೆ ತುಚ್ಚ ಹಾಯ್ಬೆ. ಸೊ ಹೇಳ್ತಾರೆ, ನಮಗೆ ಭೌತಿಕ ಆಕರ್ಷಣೆ ತುಂಬಾ ಇದೆ, ನಮಗೆ ಭೌತಿಕ ಆಸಕ್ತಿಗಳು ತುಂಬಾ ಇದೆ. ಆದ್ರೆ ನಿತ್ಯಾನಂದ ಪ್ರಭು ಅವ್ರೇನಾದ್ರು ನಮ್ಗೆ ಕಾಣಿಸಿದ್ರೆ ನಮಗೆ ಈ ಭೌತಿಕ ಇದರ ಸಂಸಾರ ಭಾಸನ ಏನಿದೆ ಇದಕ್ಕೆ ಇಂದ್ರಿಯ ಸುಖದ ಇದರಿಂದ ನಮಗೆ ಆಸಕ್ತಿಗಳು, ಇದು ಇಂದ್ರಿಯ ವಸ್ತುಗಳು, ಇದು ನಮಗೆ ಹೇಗೆ ಕಾಡಿಸ್ತಾ ಇದೆ, ಇದು ನಮಗೆ ತುಚ್ಛ, ಇದೇನು ಇದಕ್ಕೆ ಬೆಲೆನೇ ಇಲ್ಲ. ಅದರ ನಿಜವಾದ ಬೆಲೆ ನಮಗೆ ಕಾಣುತ್ತೆ. ನಮಗೆ ಇದ್ರ ತುಂಬಾ ಅಮೂಲ್ಯವಾಗಿ ಕಾಣ್ತಾ ಇದೆ. ಹೀಗೆ ಈ ರೀತಿಯ ಒಂದು ಸಂಪತ್ತು, ಈ ರೀತಿಯ ಭೌತಿಕ ವಸ್ತುಗಳು ಬಹಳ ಆಕರ್ಷಣೆ. ಇದು ನಂಗೆ ಸಿಕ್ಬಿಟ್ರೆ ಸಾಕು, ನನ್ನ ಲೈಫ್ ಸಕ್ಸಸ್ಫುಲ್, ನನ್ನ ಜೀವನ ಪರಿಪೂರ್ಣ. ಹೀಗೆ ನಾವು ಹಂಬಲಿಸ್ತಾ ಇದ್ದೇವೆ ಇಂದ್ರಿಯ ವಸ್ತುಗಳನ್ನು. ಸೊ ಆದರೆ ಅದರ ನಿಜ ಸ್ವರೂಪ ನಮ್ಗೆ ಕಾಣಬೇಕು ಅಂದ್ರೆ ನಮಗೆ ನಿತ್ಯಾನಂದ ಪ್ರಭು ಅವರ ಕೃಪೆ ಸಿಗ್ಬೇಕು. ಸೊ ಇವರು ರಘುನಾಥ ದಾಸ ಗೋಸ್ವಾಮಿ ಅವರು ಈಗ ಅದರ ಒಂದು ಅವಕಾಶದ ಒಂದು ಇದನ್ನು ತಗೊಳ್ತಾರೆ, ಲಾಭವನ್ನು ತಗೊಳ್ತಾರೆ. ಸೊ ಅದನ್ನು ತಗೊಂಡು ಅವರು ನಿತ್ಯಾನಂದ ಪ್ರಭು ಅವ್ರ ಕೃಪೆ ಸಿಗುತ್ತೆ ಅವ್ರಿಗೆ. ಸೊ ನಾವು ಓದ್ದಾಗೆ, ಇಲ್ಲಿ ಬ್ರೀಫ್ ಆಗಿ ಓದ್ದಾಗೆ ನಿತ್ಯಾನಂದ ಪ್ರಭುಗಳು ಅನುಗ್ರಹಿಸ್ತಾರೆ. ಅವರ ಅನುಗ್ರಹ ಸಿಗುತ್ತೆ ರಘುನಾಥ ಗೋಸ್ವಾಮಿಗೆ. ಅದರ ಅನುಗ್ರಹಕ್ಕೆ ಸಿಗ್ಬೇಕು ಅನ್ನೋದಕ್ಕೆ ಅವರು ಇವ್ರಿಗೆ ಹೇಳ್ತಾರೆ, ರಘುನಾಥನಿಗೆ, ನಿನಗೆ ಶಿಕ್ಷೆ ಕೊಡ್ತೇನೆ ನಾನು. ಶಿಕ್ಷೆ ಏನು ಅಂದ್ರೆ, ಇಲ್ಲಿ ನನ್ನ ಅನುಯಾಯಿಗಳಿದ್ದಾರೆ, ನನ್ನ ಸಂಗಡಿಗರಿದ್ದಾರೆ. ನಿತ್ಯಾನಂದ ಪ್ರಭು ಜೊತೆಗೆ ಎಲ್ಲಷ್ಟು ಅವರ ಸಂಗಡಿಗರಿರ್ತಾ ಇದ್ರು. ಅವರಿಗೆಲ್ಲರೂ ನೀನು ಒಂದು ಒಳ್ಳೆ ಔತಣ ವ್ಯವಸ್ಥೆ ಮಾಡ್ಬೇಕು, ಫೀಸ್ಟ್, ದೊಡ್ಡ ಔತಣವನ್ನು ಅರೇಂಜ್ ಮಾಡ್ಬೇಕು. ಆದ್ರೆ ನಾನು ಒಬ್ಬ ನಿತ್ಯಾನಂದ ಪ್ರಭು ಏನಂದ್ರೆ ಬಲರಾಮನೇ ನಿತ್ಯಾನಂದ ಪ್ರಭು. ಸೊ ಹಾಗಾಗಿ ಅವ್ರು ಯಾವಾಗ್ಲೂ ಆ ಗೋಪಾಲ ಆ ಒಂದು ಭಾವನೆ ಇರ್ತಾ ಇದ್ರು. ಸೊ ಹಾಗೆ ಅವ್ರು ಹೇಳ್ತಾರೆ, ನಾನೀಗ ಪಿಕ್ನಿಕ್ ಮೂಡಲ್ ಇದ್ದೇನೆ. ನಾನು ಇಲ್ಲಿ ನೋಡಿ, ಗಂಗಾ ನದಿ ತೀರ ಇದು. ಸೊ ಇಲ್ಲಿ ಪಿಕ್ನಿಕ್ ಮೂಡಲ್ ನನಗೆ, ಅದು ಪಿಕ್ನಿಕ್ ಅಲ್ಲಿ ನಾವು ಏನ್ ತಿಂತೇವೆ, ನಾವೆಲ್ಲ ಆಹಾರ, ಈ ತರ ಅವಲಕ್ಕಿ, ಈ ತರ ಒಂದು ಆಹಾರಗಳು ತಯಾರಿ ಮಾಡಿ ತಗೊಂಡು ಹೋಗೋದು, ಇದು ಒಂದು ಪದ್ಧತಿ ಅಲ್ಲಿ ಸುಲಭವಾಗಿ. ಸೊ ಈಗ ನನಗೆ ಆ ರೀತಿ ನೀನು ಒಂದು ಚಿಪ್ಡ್ ರೈಸ್ ಅವಲಕ್ಕಿ, ಅದನ್ನ ಹಾಲಿನಲ್ಲಿ, ಅದನ್ನ ಮೊಸರಿನಲ್ಲಿ ಅದನ್ನ ಇದು ಮಾಡಿ ಆ ಒಂದು ಔತಣವನ್ನು ನೀನು ಕೊಡ್ಬೇಕು ನನಗೆ ಅಂತ ಹೇಳ್ತಾರೆ.
ಸೊ ಆಕ್ಚುಲಿ ರಘುನಾಥರಿಗೆ ತುಂಬಾ ಆನಂದ ಆಗುತ್ತೆ. ದೊಡ್ಡ ಶ್ರೀಮಂತನಿಗೆ ಏನು ಕಷ್ಟ, ಏನು ಒಂದು ಅವ್ರಿಗೇನು ನೋಟಿಸ್ ಬೇಡ. ನಮಗೆ ಅಂದ್ರೆ ಜನ್ಮಾಷ್ಟಮಿ ಬರ್ತಾ ಇದೆ, ಅದಕ್ಕೆ ಎಷ್ಟು ಹಣ, ಎಷ್ಟು ಖರ್ಚಾಗ್ಬೋದು, ಅದಕ್ಕೆ ಎಷ್ಟು ಕಲೆಕ್ಷನ್ ಆಗ್ಬೇಕು, ಇದಾಗಿ ನಾವು ಭೌತಿಕವಾಗಿ ನಾವು ಯೋಚನೆ ಮಾಡ್ಬೇಕು. ಇವ್ರು ದೊಡ್ಡ ಶ್ರೀಮಂತ ರಘುನಾಥನು. ಸೆಕೆಂಡ್ಸ್ ಅಲ್ಲಿ ಅವ್ರು ಈ ತರ ಫಂಕ್ಷನ್ ಮಾಡ್ಬೇಕು ಅಂದ್ರೆ ಅವ್ರ ತಕ್ಷಣ ಅವರು ಎಲ್ಲ ಹಣ ಇದೆ, ಎಲ್ಲ ಬರ್ತಾರೆ. ಸೊ ಅವರು ಹೇಳ್ತಾರೆ, ಅದರಲ್ಲಿ ನಡೆಯುತ್ತೆ ದೊಡ್ಡ ಲೀಲೆ ಇದು. ಎಲ್ಲ ಹತ್ರದ ಮಾರ್ಕೆಟ್ಗಳು ಅದೆಲ್ಲ ಅವ್ರು ಖರೀದಿ ಮಾಡ್ಬಿಡ್ತಾರೆ. ಏನೇನಿದೆ ಶಾಪ್ಗಳೆಲ್ಲ ಫುಲ್ ಫಿನಿಶ್. ಅವರೇ ಬರ್ತಾರೆ, ಶಾಪ್ ಓನರ್ಸೇ ಬರ್ತಾರೆ, ಎಲ್ಲ ಬಂದು ತಗೊಳ್ಳಿ ಅಂತ ಅವರೇ ಸೇಲ್ ಮಾಡ್ತಾರೆ. ದೊಡ್ಡ ಇದು ತುಂಬಾ ಆನಂದಮಯ ಹಬ್ಬ ಇದು. ಯಾಕಂದ್ರೆ ಅಷ್ಟು ಜನ ಸೇರ್ತಾರೆ. ಇವರ ಒಂದು ಹಬ್ಬದ ಇದನ್ನು ಕೇಳಿ ನಿತ್ಯಾನಂದ ಪ್ರಭು ಅವರು ಆಜ್ಞೆ ಮಾಡಿದ್ದು, ಮತ್ತೆ ರಘುನಾಥ ಗೋಸ್ವಾಮಿ ಅವರು ಮಾಡ್ತಾ ಇದ್ದು ಕೇಳಿ ನೂರಾರು ಸಾವಿರಾರು ಲಕ್ಷಾಂತರ ಜನ ಬರ್ತಾರೆ. ಸೊ ಲಕ್ಷಾಂತರ ಜನ ಬಂದಷ್ಟು ಅವ್ರ ಶಾಪ್ಕೀಪರ್ಸೇ ಬಂದ್ಬಿಡ್ತಾರೆ. ಇವರು ಹೋಗಿ ಶಾಪ್ಗೆ ಹೋಗಿ ತಗೊಂಡೋಗಿ ಬರೋದು ಬೇಡ, ನಾವು ಪರ್ಚೇಸ್ ಡಿಪಾರ್ಟ್ಮೆಂಟ್ ಅಂತ ಒಂದಿರುತ್ತೆ, ಮಾಡೋದು ಬೇಡ. ಅವರೇ ಬಂದ್ಬಿಟ್ರು, ಅವರೇ ಬಂದು ಅವರೇ ಐಟಮ್ ಕೊಡ್ತಾ ಇದ್ದಾರೆ. ಬನ್ನಿ, ನಿಮ್ಗೆ ಏನ್ ಬೇಕು ನೀವು ಮಾಡಕ್ಕೆ. ಇವ್ರು ಅದನ್ನ ಎಲ್ಲ ಹಣ ಕೊಟ್ಟು ಖರೀದಿ ಮಾಡ್ತಾ ಇದ್ದಾರೆ. ಮತ್ತೆ ಬಂದವರು ಅವ್ರನ್ನು ಕೂಡ, ನೀವು ಕೂಡ ಇಲ್ಲೇ ಕೂತ್ಕೊಳ್ಳಿ, ನೀವು ಕೂಡ ಈ ಔತಣವನ್ನು ಸ್ವೀಕರಿಸಿದ ಅವ್ರಿಗೆ ಕೂಡ ಆ 2 ಇದು ಕೊಟ್ಟು, ಚಿಪ್ಡ್ ರೈಸ್ ಕೊಟ್ಟು ಅವ್ರು ಕೂಡ ತಿನ್ನಿಸ್ತಾ ಇದ್ದಾರೆ. ಸೊ ಈ ರೀತಿ ಎಲ್ಲ ಇದು ನಡೆದ ದೊಡ್ಡ ಔತಣ ಇದು. ಸೊ ಹೇಳ್ತಾರೆ ಎಲ್ಲ ಅವಾಗ ಭಕ್ತರಿಗೆ ಅಲ್ಲಿ ಕೃಷ್ಣ ಬಲರಾಮರು ಹೇಗೆ ಅವರು ಯಮುನಾನ ತಟದಲ್ಲಿ ಅವರು ಆನಂದಿಸ್ತಾ ಇದ್ರು. ಅವರ ಸ್ನೇಹಿತರು ಕೃಷ್ಣ ಸಂಗಡಿಗರು ಅಂದ್ರೆ ನೂರಾರು ಸಾವಿರಾರು. ಕೃಷ್ಣನ ಫ್ರೆಂಡ್ಸ್ ನಮ್ಮ ರೀತಿ 2 ಜನ ಫ್ರೆಂಡ್ಸ್, 4 ಜನ ಫ್ರೆಂಡ್ಸ್, ಇವತ್ತು ಹೋಗೋಣಪ್ಪ ಅಲ್ಲಿ ಟ್ರೀಟ್, ಅಲ್ಲಿ ಹೋಟೆಲ್ಗೆ ಹೋಗೋಣ, ಅಲ್ಲಿ ಹೋಗೋಣ. ಇಲ್ಲಾಂದ್ರೆ ನಾವು ಅಯ್ಯೋ ನಮ್ಮ ಹತ್ರ ಹಣ ಇದೆಯಾ, ಇಷ್ಟು ಜನ ಕರ್ಕೊಂಡು ಹೋದ್ರೆ ಹೆಂಗೆ ಬರ್ತ್ಡೇ ಪಾರ್ಟಿ ಎಷ್ಟು, ನಾವೆಲ್ಲ ಲೆಕ್ಕ ಮಾಡ್ಬೇಕು, ಅದೆಲ್ಲ ಇಲ್ಲ. ಕೃಷ್ಣನು ಅನ್ಲಿಮಿಟೆಡ್, ಅವನ ಸ್ನೇಹಿತರು ಅನ್ಲಿಮಿಟೆಡ್, ಮತ್ತೆ ಪ್ರತಿನಿತ್ಯ ಅಲ್ಲಿ ಫೆಸ್ಟಿವಲ್. ಸೊ ಹಾಗೆ ರಘುನಾಥ ಗೋಸ್ವಾಮಿ ದೊಡ್ಡ ಮಾಡಿದ ಫೆಸ್ಟಿವಲ್ ಅಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ಇದ್ದಾರೆ. ಎಲ್ಲರಿಗೂ ಕೂಡ ಬೇಕಾದಷ್ಟು, ಹೊಟ್ಟೆ ತುಂಬಿದಷ್ಟು ಕೂಡ ಅದು ಶಿಫ್ಟ್ ರೈಸ್ ಎಲ್ಲ ಕೊಡ್ತಾ ಇದ್ದಾರೆ. ಸೊ ಹೇಳ್ತಾರೆ ಇದು ಸಾಧ್ಯ ಯಾಕಾಗುತ್ತೆ ಅಂದ್ರೆ ಇದು ಭಗವಂತನಿಗೆ ಯಾವುದೂ ಅಸಾಧ್ಯ ಇಲ್ಲ. ಅಲ್ಲಿ ಯಾವ್ದು ಆ ರೀತಿಯ ಒಂದು ದೊಡ್ಡ ಇದು ನಡೆಯುತ್ತೆ. ಆಮೇಲೆ ಹೇಳ್ತಾರೆ ಈ ಸನ್ನಿವೇಶದಲ್ಲಿ ನಿತ್ಯಾನಂದ ಪ್ರಭುಗೆ ಅರ್ಪಣೆ ಮಾಡ್ತಾರೆ ಮೊದಲಿಗೆ. ಆ ನಿತ್ಯಾನಂದ ಪ್ರಭು ಹೇಳ್ತಾರೆ ಅವರು ಸ್ವೀಕರಿಸುವ ಮುಂಚೆ ಅವರು ಚೈತನ್ಯ ಮಹಾಪ್ರಭು ಅಲ್ಲಿ ಕರೆಸ್ತಾರೆ. ಚೈತನ್ಯ ಮಹಾಪ್ರಭು ಇರೋದು ಜಗನ್ನಾಥ್ಪುರಿಯಲ್ಲಿ, ಅವರು ಸನ್ಯಾಸ ಸ್ವೀಕರಣ ಅಲ್ಲಿದ್ದಾರೆ. ಆದ್ರೆ ಇದು ಪಾನಿಹಟ್ಟಿ ಅಂತ ಇರೋದು ಬಂಗಾಲದಲ್ಲಿ, ಎಷ್ಟೋ ನೂರಾರು ಕಿಲೋಮೀಟರ್, ಮೋಸ್ಟ್ಲಿ ಒಂದು 300-400 ಕಿಲೋಮೀಟರ್ ಇರಬೇಕು ಅನ್ಕೊಳ್ತೀನಿ ನಾನು, ಅಷ್ಟು ದೂರದಲ್ಲಿದ್ದಾರೆ. ಆದ್ರೆ ನಿತ್ಯಾನಂದ ಪ್ರಭು ಅವರು ಕರೆದದ್ದೇ ಚೈತನ್ಯ ಮಹಾಪ್ರಭು ಬರ್ತಾರೆ ಅಲ್ಲಿ ಪಾನಿಹಟ್ಟಿಗೆ. ಬಂದು ನಿತ್ಯಾನಂದ ಪ್ರಭು ಒಂದು ಇದರಿಂದ ಚೈತನ್ಯ ಮಹಾಪ್ರಭು ತಿನ್ನಿಸ್ತಾ ಇದ್ದಾರೆ, ಚೈತನ್ಯ ಮಹಾಪ್ರಭು ನಿತ್ಯಾನಂದ ತಿನ್ನಿಸ್ತಾ ಇದ್ದಾರೆ. ಹೇಳ್ತಾರೆ ಇದು ಎಲ್ಲರಿಗೂ ಕಾಣ್ಲಿಲ್ಲ. ಚೈತನ್ಯ ಮಹಾಪ್ರಭು ಬಂದಿದ್ದಾರೆ, ಮತ್ತೆ ಈ ರೀತಿ ಅವರ ಮಧ್ಯೆ ಕೃಷ್ಣ ಬಲರಾಮರು ಯಾವಾಗ್ಲೂ ಅವರು ಅಷ್ಟು ಆತ್ಮೀಯತೆಯಲ್ಲಿ ಅವರ ಇದು ಚಟುವಟಿಕೆಗಳು ನಡೆಯೋದು ಎಲ್ಲರೂ ಕಾಣೋದಿಲ್ಲ. ಸೊ ಎಲ್ಲರೂ ಕಾಣಲಿಲ್ಲ. ಸೊ ಎಲ್ಲರೂ ನಿತ್ಯಾನಂದ ಏನ್ ಮಾಡ್ತಾ ಇದ್ದಾರೆ, ಎಲ್ಲೋ ಗಾಳಿಗೆಲ್ಲೋ ಬಿಸಾಡ್ತಾ ಇದ್ದಾರೆ ಇದು ಆ ಚಿಪ್ಡ್ ರೈಸ್ ಅದನ್ನು ಅಂತ ಅನ್ಕೊಂಡು. ಇಲ್ಲ, ಚೈತನ್ಯ ಮಹಾಪ್ರಭು ಬಂದಿದ್ರು, ಕೆಲವು ಭಕ್ತರಿಗೆ ಕಾಣುತ್ತೆ ಅದು. ಸೊ ಈ ಒಂದು ಸನ್ನಿವೇಶದಲ್ಲಿ ಚೈತನ್ಯ ಮಹಾಪ್ರಭು ಖುದ್ದಾಗಿ ಬರ್ತಾರೆ. ನಂತರ ಇದು ದೊಡ್ಡ ಈ ಸಮಾರಂಭ ಆದ್ಮೇಲೆ ನಿತ್ಯಾನಂದ ಪ್ರಭು ಹೇಳ್ತಾರೆ ಯಾರಿಗೆ, ರಘುನಾಥರಿಗೆ, ಚೈತನ್ಯ ಮಹಾಪ್ರಭು ಸ್ವತಃ ಬಂದಿದ್ರು. ಸೊ ಅವರು ನಿನಗೆ ಆಶೀರ್ವದಿಸಿದ್ರು, ಅವರು ಅಷ್ಟು ಸಂತೃಪ್ತರಾದರು. ಸೊ ನೀನು ಈ ಸದ್ಯದಲ್ಲೇ ತುಂಬಾ ಹತ್ತಿರದ ಸಮಯದಲ್ಲೇ ನೀನು ಚೈತನ್ಯ ಮಹಾಪ್ರಭುವಿನ ಅವರ ಆಶ್ರಯವನ್ನು ಪಡಿತೀಯ. ಅದರಲ್ಲೂ ನೀನು ಯಾರು ಸ್ವರೂಪ ದಾಮೋದರ ಗೋಸ್ವಾಮಿ, ಸೊ ಅವರ ಆಶ್ರಯ ಪಡಿತೀಯ. ಚೈತನ್ಯ ಮಹಾಪ್ರಭು ಅವರ ಮೂಲಕ ನಿನ್ನನ್ನು ಸ್ವೀಕರಿಸ್ತಾರೆ. ಅದು ಯಾಕಂದ್ರೆ ರಘುನಾಥ ಅನ್ನೋದು ಬಹಳ ಜನ ರಘುನಾಥರಿದ್ದಾರೆ, ಅದರಲ್ಲಿ ಇವರನ್ನು ಸ್ವರೂಪೇರ ರಘುನಾಥ ಅಂತ ಕರೀತಾರೆ. ಸೊ ಸ್ವರೂಪ ದಾಮೋದರ ಗೋಸ್ವಾಮಿ ಅವರ ಆಶ್ರಯದಲ್ಲಿ ಚೈತನ್ಯ ಮಹಾಪ್ರಭು ಅವರನ್ನು ನಿರ್ವಹಿಸ್ತಾರೆ, ಅವರನ್ನು ಒಪ್ಪಿಸ್ತಾರೆ. ಸೊ ಅವರನ್ನು ಮಾರ್ಗದರ್ಶನ ಕೊಡ್ತಾರೆ, ಮತ್ತೆ ಹೇಗೆ ಚೈತನ್ಯ ಮಹಾಪ್ರಭು ಸೇವೆ, ಕೃಷ್ಣ ಸೇವೆ ಮಾಡೋದಕ್ಕೆ. ತುಂಬಾ ದೊಡ್ಡ ಕತೆ ಇದು, ದೊಡ್ಡ ಲೀಲೆ. ಸೊ ಮತ್ತೆ ರಘುನಾಥರ ಜೀವನ ಚರಿತ್ರೆ ನಾವು ಕೇಳೋದು, ಇದು ವೈರಾಗ್ಯ ಅನ್ನೋದು ಸ್ವಲ್ಪ ಸಮಯದಲ್ಲಿ ಅಷ್ಟೇ ಅಲ್ಲ, ಅವರ ಜೀವನ ಉದ್ದಕ್ಕೂ ಇದೇ ರೀತಿಯ ವೈರಾಗ್ಯ ಅಂದ್ರೆ ನಂತರ ಅವರು ಏನ್ ಮಾಡ್ತಾರೆ, ಅವರು ಇನ್ನೊಂದು ಬಾರಿ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಸೊ ಆ ಬಾರಿ ತಪ್ಪಿಸ್ಕೊಳ್ಳೋದ್ರಲ್ಲಿ ಅವರು ಯಶಸ್ವಿ ಆಗ್ತಾರೆ. ಯಶಸ್ವಿಯಾಗಿ ಆ ಬಾರಿ ಹೇಳ್ತಾರೆ ಅವರು ಮೇನ್ ರೋಡಲ್ಲಿ ಹೋಗೋದಿಲ್ಲ. ಮೇನ್ ರೋಡ್ ಸಾಮಾನ್ಯ ಒಂದು ಪ್ರದೇಶದಿಂದ ಪ್ರದೇಶ ಹೋಗೋದು, ನಾವು ಹೆದ್ದಾರಿ ಹೈವೇಯಲ್ಲಿ ಹೋಗ್ತೇವೆ. ಸಪೋಸ್ ನಾವು ಇಲ್ಲಿಂದ ಬೆಂಗಳೂರು ಹೋಗ್ಬೇಕು, ಹಿಂಗೆ ಹೋಗ್ತೇವೆ. ಬ್ಯಾಂಗ್ಳೂರ್ ಭಯ ಮೈಸೂರು ಹೋಗ್ತೇವೆ, ಇಲ್ಲಾಂದ್ರೆ ಭಯ ಹಾಸನ ಹೋಗ್ತೇವೆ, ಹೈವೇಲಿ ಹೋಗ್ತೇವೆ. ಯಾರು ಕೂಡ ಇನ್ನೆಲ್ಲೆಲ್ಲೋ ಕಾಡು ಪ್ರದೇಶದ ಮೂಲಕ ಹೋಗೋದಿಲ್ಲ. ಆದ್ರೆ ಹೇಳ್ತಾರೆ ರಘುನಾಥ ಗೋಸ್ವಾಮಿ ಅವರು
ಆ ಸಮಯದಲ್ಲಿ ತಪ್ಪಿಸ್ಕೊಂಡು ಹೋಗೋ ಬಾರಿಯಲ್ಲಿ ಅವರು ಹೈವೇಯಲ್ಲಿ ಹೋಗ್ಲಿಲ್ಲ. ಅವರು ಕಾಡು ಮಾರ್ಗದಲ್ಲಿ ಹೋಗ್ತಾರೆ. ಕಾಡಲ್ಲಿ ಎಷ್ಟು ಯಾವ ರೀತಿಯ ಪ್ರಾಣಿಗಳಿರ್ತವೆ, ಹಾವು ಹೆಬ್ಬಾವುಗಳಿರ್ತವೆ, ಕಳ್ಳಕ್ಕ ಇವರೆಲ್ಲ ಇರ್ತಾರೆ. ಅವ್ರೇನು ಲೆಕ್ಕಿಸದೆ ಅವರು ಆ ಮಾರ್ಗದಲ್ಲಿ ಅವ್ರು ತಪ್ಪಿಸ್ಕೊಂಡು ಹೋಗ್ತಾರೆ. ಹೇಳ್ತಾರೆ ಈ ಬಾರಿ ಅವ್ರಿಗೆ ಅವ್ರು ಕಳಿಸ್ತಾರೆ ಅವ್ರ ತಂದೆ ಚಿಕ್ಕಪ್ಪ ಇಟ್ಕೊಂಬನ್ನಿ ಅಂತ. ಆದ್ರೆ ಸಿಗೋದಿಲ್ಲ, ಅವರು ಆ ಬಾರಿ ಸಿಗೋದಿಲ್ಲ. ಯಾಕಂದ್ರೆ ಅವ್ರ ಚೈತನ್ಯ ಮಹಾಪ್ರಭು ಕೃಪೆ ಬಂದು ಸಿಕ್ಬಿಟ್ಟಿದೆ ಅವ್ರಿಗೆ. ಅವ್ರು ಯಾವ ರೀತಿಯಲ್ಲೂ ಇನ್ನ ಅವ್ರನ್ನ ತಡಿಲಿಕ್ಕೆ ಆಗೋದಿಲ್ಲ. ಮತ್ತೆ ಅವ್ರು ಹೇಳ್ತಾರೆ 12 ದಿವಸ ಅವರು ಸತತವಾಗಿ ನಡೆದುಕೊಂಡು ಹೋಗ್ತಾರೆ. ಯಾಕಂದ್ರೆ ಅದು ಸುಮಾರು 400-500 ಕಿಲೋಮೀಟರ್ ಎಷ್ಟು ಕಿಲೋಮೀಟರ್ ಇದೆ, 400 ಕಿಲೋಮೀಟರ್ ಇಲ್ಲ ಅನ್ಕೊಳ್ತೇನೆ. ಎಷ್ಟು ಪಾನಿಹಟ್ಟಿ ಟು ನೋಡಿ, ಗೂಗಲ್ ಅಲ್ಲಿ ನೋಡ್ಬೋದು ಎಷ್ಟು ದೂರ ಪಾನಿಹಟ್ಟಿ ಟು ಜಗನ್ನಾಥ್ ಪುರಿ ಅಂತ. ಸೊ ನೋಡ್ಬೋದು ಎಷ್ಟು ಕಿಲೋಮೀಟರ್ ಪಾನಿಹಟ್ಟಿ ಟು ಜಗನ್ನಾಥ್ ಪುರಿ. ಸೊ ಅಷ್ಟು ಕಿಲೋಮೀಟರ್ ಅವರು ನಡೆದುಕೊಂಡು ಹೋಗ್ತಾರೆ. ಅದು ಇದು ಕಾಡು ಮಾರ್ಗದಲ್ಲಿ ಹೋಗ್ತಾರೆ. ಸೊ ಕಾಡಿನ ಮಾರ್ಗದಲ್ಲಿ ಹೋಗ್ತಾ ಅವ್ರು ಹೇಳ್ತಾರೆ ಪ್ರತಿನಿತ್ಯ ಎಲ್ಲೋ ಒಂದು ಎಲ್ಲಿ ಆದ್ರೆ ಅಲ್ಲಿ ಮಲ್ಗೋದು. ರಾಜ ಜಮೀನ್ದಾರನ ಮಗ ಅಷ್ಟು ಶ್ರೀಮಂತ, ಆದ್ರೆ ಅವರೆಲ್ಲೋ ಎಲ್ಲಿ ಸಿಗುತ್ತೆ ಅಲ್ಲಿ ಗೋಶಾಲೆಗಳು ಅಲ್ಲಿ ಇಲ್ಲಿ ಎಲ್ಲ ಇದ್ದುಕೊಂಡು. ಮತ್ತೆ 3 ಬಾರಿ ಮಾತ್ರ ಅವ್ರಿಗೆ ಆಹಾರ ಸಿಗ್ತದೆ 12 ದಿವಸದಲ್ಲಿ. ಅವರು ಶ್ರೀ ಚೈತನ್ಯ ಮಹಾಪ್ರಭುಗಳ ಪಾದಗಳನ್ನು ಸ್ಮರಿಸುತ್ತಾ ಅವರು ಸತತವಾಗಿ ಅವರು ನಡೆದುಕೊಂಡು ಹೋಗ್ತಾರೆ. ಹಗಲದಲ್ಲಿ ನಡೆಯೋದು, ರಾತ್ರಿ ಎಲ್ಲಾದ್ರೂ ಒಂದ್ ಕಡೆ ಅಲ್ಲಿ ಎಲ್ಲಾದ್ರೂ ಉಳಿಯೋದು. ಮತ್ತೆ ಬೆಳಿಗ್ಗೆನೆ ಸ್ಟಾರ್ಟ್. ಮತ್ತೆ ಹಾಗೆ ಅವರು 12 ದಿವಸ ಏನೋ ಆಗುತ್ತೆ, ಅವರು ಜಗನ್ನಾಥ್ಪುರಿಗೆ ಹೋಗ್ತಾರೆ. ಸೊ ಮತ್ತೆ ಚೈತನ್ಯ ಮಹಾಪ್ರಭು ತುಂಬಾ ಸಂತೋಷ ಆಗುತ್ತೆ. ಇಂಥ ಶ್ರೀಮಂತನ ಮಗ, ಆದ್ರೆ ಇಷ್ಟು ವೈರಾಗ್ಯ ಮೂರ್ತಿ. ಸೊ ಮತ್ತೆ ಚೈತನ್ಯ ಮಹಾಪ್ರಭುಗಳು ಅವರಿಗೆ ವಿಶೇಷವಾಗಿ ಅವರ ಮೂಲಕ ನಮಗೆ ಕಲಿಸಿದ್ದು ವೈರಾಗ್ಯ ಭಾವನೆ. ಎಲ್ಲ ಭಕ್ತರು ವೈರಾಗ್ಯವನ್ನು ತೋರಿಸ್ತಾರೆ, ಆದ್ರೆ ಇವರು ಈ ತರ ಒಂದು ಇಷ್ಟು ಸಂಪತ್ತಿನ ಇದಿದ್ರು ಕೂಡ, ಬ್ಯಾಕ್ಗ್ರೌಂಡ್ ಆ ತರ ಇದ್ರು ಕೂಡ ಅವ್ರು ಮತ್ತೆ ಆ ಪರ್ಟಿಕ್ಯುಲರ್ ಆಹಾರದಲ್ಲಿ ಹೇಳ್ತಾರೆ ರಘುನಾಥರು. ಮತ್ತೆ ಕೂಡ ಇಲ್ಲಿ ನಾವು ಕೇಳಿದ್ದು ಜಗನ್ನಾಥ ಪುರಿಯ ಇದರಿಂದ ಅವರು ಆಹಾರವನ್ನು ಸ್ವೀಕರಿಸ್ತಾರೆ. ಈಗ ಸನ್ಯಾಸಿ ಅವರು ಮನೆ ಬಿಟ್ಟು ಬಂದರು ಅವರು. ಸೊ ಸನ್ಯಾಸ ಸ್ವೀಕರಿಸಿದ ಮೇಲೆ ಅವರು ಯಾರ ಮೇಲೆ ಅವಲಂಬಿಸೋದಿಲ್ಲ. ಅವ್ರು ಜಗನ್ನಾಥ ಮಂದಿರದ ಪ್ರಸಾದವನ್ನು ಮೊದಲಿಗೆ ತಗೊಳ್ತಾ ಇದ್ರು ಅಂತ ಹೇಳ್ತಾರೆ. ಮತ್ತೆ ಅವರು ಜಗನ್ನಾಥ ಮಂದಿರದಲ್ಲಿ ಭಿಕ್ಷುಕರಿಗೆ ಏನ್ ಕೊಡ್ತಾರೆ ಅದನ್ನು ತಗೊಳ್ತಾ ಇದ್ರು ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾರೆ ಇನ್ನ ಸ್ವಲ್ಪ ಸಮಯ ಆದ್ಮೇಲೆ ಅವ್ರು ಏನ್ ಮಾಡ್ತಾ ಇರ್ತಾರೆ, ಅವ್ರ ತಂದೆ ಕಳಿಸ್ತಾರೆ. ಅಟ್ಲೀಸ್ಟ್ ನನ್ನ ಮಗ ಅಲ್ಲಿ ಇನ್ನ ಬರೋದಿಲ್ಲ ವಾಪಸ್ಸು, ಇನ್ನ ಚೈತನ್ಯ ಮಹಾಪ್ರಭುಗಳು ಸ್ವೀಕರಿಸಿದ್ದಾರೆ ಅಂತ ಅವ್ರು ಕೂಡ ಕೊನೆಗೆ ಬಿಡ್ತಾರೆ. ಎಷ್ಟು ಅಂತ ಅವ್ರು ಇಟ್ಕೊಳ್ತಾರೆ. ತಂದೆ ತಾಯಿ ಕೂಡ ಎಷ್ಟಾದ್ರೂ ಭಕ್ತರೆ ಅವ್ರು ನೋಡ್ತಾರೆ. ಅವರು ಇನ್ನ ಅವರಿಗೆ ಅದೇ ಆನಂದ, ಅದೇ ಸಂತೋಷ. ಮತ್ತೆ ಅವನು ಭಗವಂತನ ಚೈತನ್ಯ ಮಹಾಪ್ರಭುಗಳ ಕರುಣೆಯನ್ನು ಪಡೆದಿದ್ದಾನೆ. ಸೊ ಹಾಗೆ ಅಂತ ಅವ್ರು ಕೂಡ ಒಪ್ಕೊಳ್ತಾರೆ. ರಿಯಾಲಿಟಿ, ಅಕ್ಸೆಪ್ಟ್ ದ ಟ್ರೂತ್, ರಿಯಾಲಿಟಿ ಏನು ಸ್ವೀಕರಿಸ್ತಾರೆ. ಹಾಗೆ 1829 ಮೈಲ್ಸ್ ಪಾನಿಹಟ್ಟಿಯಿಂದ ಜಗನ್ನಾಥ್ ಪುರಿನ ಮಾತಾಜಿ 1820 ಇಲ್ಲ, ಅಷ್ಟು ದೂರ ಇಲ್ಲ ಮಾತಾಜಿ, ಇಲ್ಲ ನೋಡೋಣ ಇರಿ ಎಷ್ಟು ಲೆಕ್ಕ ಮಾಡೋಣ. ಪಾನಿಹಟ್ಟಿ ಟು ಜಗನ್ನಾಥ್ ಪುರಿ. ಇಲ್ಲ, ಯಾಕಂದ್ರೆ ಬಂಗಾಲ ಒರಿಸ್ಸಾ ಪಕ್ಕ ರಾಜ್ಯನೇ ಅಲ್ಲ ಮಾತಾಜಿ. ಇದ್ಯಾವುದೋ ಬೇರೆ ಪಾಣಿಪಟ್ಟಿ ಪ್ರಭುಜಿ ಪಾಣಿಹಟ್ಟಿ ಇಲ್ಲಿ ಹೋಗ್ಬಿಟ್ಟದು. ಪುರಿ, ಜಗನ್ನಾಥ್ ಪುರಿ ಡಿಸ್ಟೆನ್ಸ್. ಎನಿವೆ, ಸೊ ಇಲ್ಲಿ ನಾವು ಕೇಳೋದು ಎಷ್ಟು ಡಿಸ್ಟೆನ್ಸ್ ಇದು? 508 ಕಿಲೋಮೀಟರ್ ಮಾತಾಜಿ. ಅದೇ 508. ಪಾಣಿಪಟ್, ಫಸ್ಟ್ ಬ್ಯಾಟಲ್ ಆಫ್ ಪಾಣಿಪಟ್, ಸೆಕೆಂಡ್ ಬ್ಯಾಟಲ್ ಆಫ್ ಅದು ಪಂಜಾಬ್, ಹರಿಯಾಣ, ಪಂಜಾಬ್. ನೋಡಿ ಇದು 508 ಕಿಲೋಮೀಟರ್ ಆಗುತ್ತೆ. 508 ಕಿಲೋಮೀಟರ್ ಅವರು ನಡೆದು ಬಂದದ್ದು 12 ದಿವಸದಲ್ಲಿ. ಅದ್ರ ದಿವಸಕ್ಕೆ ಎಷ್ಟು ನಡೀತಾ ಇರೋ ಅವರು 40 ಕಿಲೋಮೀಟರ್ ನಡೀತಾ ಇರೋ ಅಂತ ಅವ್ರು. 40-45 ಕಿಲೋಮೀಟರ್ ಪ್ರತಿ ದಿವಸ. ಅದು ಕಾಡು ಬೆಟ್ಟ ಆ ಪ್ರದೇಶದ ಮೂಲಕ. ಅವರೆಲ್ಲೋ ಮನುಷ್ಯನ ಮಾಡಿದ ದಾರಿಯಲ್ಲಿ ಹೋಗ್ಲಿಲ್ಲ ಅವರು. ಸೊ ಈ ರೀತಿ ಅವ್ರು ನಡೆದುಕೊಂಡು ಬಂದದ್ದು ಅವ್ರು. ಯಾಕಂದ್ರೆ ಎಲ್ಲಾದ್ರೂ ಬಂದ್ರೆ ಅಲ್ಲಿ ಸಿಕ್ಬಿಡ್ತಾರೆ. ಆಮೇಲೆ ಅವ್ರ ತಂದೆ ದೊಡ್ಡ ಶ್ರೀಮಂತ ಮಗ. ಸೊ ಯಾರು ಕೂಡ ರೆಕಗ್ನೈಸ್ ಮಾಡ್ತಾರೆ, ಇವ್ರು ರಘುನಾಥ, ಇವ್ರ ತಂದೆ ಹುಡುಕ್ತಾ ಇದ್ದಾರೆ, ಹೋಗಿ ಕರ್ಕೊಂಡು ಹೋಗ್ಬಿಡ್ತಾರೆ. ಸೊ ಅದಕ್ಕೆ ಅವರು ಆ ರೀತಿ ದಾರಿಯಲ್ಲಿ ಹೋಗಿ, ಯಾಕಂದ್ರೆ ಫೇಮಸ್ ಪರ್ಸನ್, ಎಲ್ಲ ಗೊತ್ತಿರೋ ವ್ಯಕ್ತಿ, ಏನೋ ಯಾರು ಗೊತ್ತಿಲ್ಲದೆ ಇರೋ ವ್ಯಕ್ತಿ ಅಲ್ಲ ಇವರು. ಅವರಿಗೆ ಕಾವಲಿಟ್ಟಿರ್ತಾರಲ್ಲ ಪ್ರಭು, ಕಾವಲಿಟ್ಟಿರ್ತಾರೆ. ಮತ್ತೆ ಇವರು ಫೇಮಸ್, ಅಷ್ಟು ದೊಡ್ಡ ವ್ಯಕ್ತಿ ಅಂದ್ರೆ ಎಲ್ಲರೂ ಗೊತ್ತಾಗ್ಬಿಡುತ್ತೆ, ಅವರ ಮಗ ಇವನು ರಘುನಾಥ ಅಂತ. ಸೊ ಅವ್ರು ಹಿಡಿದು ಕಳ್ಕೊಂಡು ಹೋಗ್ತಾರೆ. ಸೊ ಅದಕ್ಕೆ ಅವರು ಆ ಪ್ರದೇಶದಲ್ಲಿ. ಸೊ ಎನಿವೆ, ಸೊ ಅಲ್ಲಿ ಬಂದ್ಮೇಲೆ ಅವ್ರ ತಂದೆ ತಾಯಿ ಒಪ್ಕೊಳ್ತಾರೆ. ಒಪ್ಕೊಂಡು ತಂದೆ ಇವರಿಗೋಸ್ಕರ ಅಟ್ಲೀಸ್ಟ್ 400 ಚಿನ್ನದ ನಾಣ್ಯವನ್ನು ಫಸ್ಟ್ ಕಳಿಸ್ತಾರೆ. 400 ಚಿನ್ನದ ನಾಣ್ಯಗಳು ಸುಮ್ಮನೆ ಅಲ್ಲ, ದೊಡ್ಡ ಅಮೌಂಟ್ ಅದು. ಒಂದು ಚಿನ್ನದ ನಾಣ್ಯಕ್ಕೆ ಎಷ್ಟೋ ಇದೆ. ಸೊ ಹೇಳ್ತಾರೆ ಅದನ್ನ ಕಳಿಸಿ ಪಾಕೆಟ್ ಮನಿ
ಮತ್ತೆ ಇಬ್ಬರು ಸೇವಕರನ್ನು ಕಳಿಸ್ತಾರೆ ಅನ್ಸುತ್ತೆ, ಇಬ್ಬರು ಬ್ರಾಹ್ಮಣರು ಮತ್ತೆ ಇನ್ನ ಇಬ್ಬರು ಇವರು ಕಳಿಸಿ, ಅದರಿಂದ ಆದ್ರೂ ಇವರು ಸ್ವಲ್ಪ ಅದನ್ನ ಇವ್ರು ನೋಡ್ಕೊಳ್ಬಹುದು, ಇವ್ರಿಗೆ ಒಳ್ಳೆ ಊಟ, ಒಳ್ಳೆ ತಿಂಡಿ, ಒಳ್ಳೆ ಬಟ್ಟೆ ಅಂತ ಕಳಿಸ್ತಾರೆ ಅವರು. ಸೊ ಹೇಳ್ತಾರೆ ರಘುನಾಥ ಮೊದಲಿಗೆ ಸ್ವೀಕರಿಸೋದಿಲ್ಲ, ಮತ್ತೆ ರಘುನಾಥ ಆಲೋಚನೆ ಮಾಡ್ತಾರೆ, ಯಾಕೆ ನಾನು ಚೈತನ್ಯ ಮಹಾಪ್ರಭು ಮತ್ತೆ ಅವರ ಎಲ್ಲ ಸಂಗಡಿಗರನ್ನ ಕರಿಬಾರ್ದು, ವೈಷ್ಣವ ಭೋಜನ ಮಾಡಬಾರ್ದು, ನಾನು ವೈಷ್ಣವ ಸೇವೆ ಮಾಡಬಾರ್ದು. ಸೊ ಅಂತ ಯೋಚನೆ ಮಾಡಿ ಅವರು ಆ 400 ಚಿನ್ನದ ನಾಣ್ಯ ಸ್ವೀಕರಿಸಿ ಮತ್ತೆ ಅದನ್ನು ಉಪಯೋಗಿಸ್ಕೊಂಡು ಚೈತನ್ಯ ಮಹಾಪ್ರಭು ಕರೆಸ್ತಾ ಇರ್ತಾರೆ ಆಗಾಗ. ಸೊ ಔತಣವನ್ನು ಚೈತನ್ಯ ಮಹಾಪ್ರಭು ಸ್ವೀಕರಿಸ್ತಾ ಇರ್ತಾರೆ. ಸೊ ಕೆಲವು ದಿವಸ ಆದ್ಮೇಲೆ ಅದನ್ನು ಕೂಡ ನಿಲ್ಲಿಸ್ಬಿಡ್ತಾರೆ, ಯಾಕಂದ್ರೆ ಅವ್ರಿಗೆ ಗೊತ್ತಾಗುತ್ತೆ, ಅವ್ರಿಗೆ ಇದು ಚೈತನ್ಯ ಮಹಾಪ್ರಭುಗೆ ಇಷ್ಟ ಇಲ್ಲ, ನಾನು ಈ ರೀತಿ ದೊಡ್ಡ ಔತಣವನ್ನು ತಯಾರಿ ಮಾಡೋದು, ದೊಡ್ಡ ಇದನ್ನು ಮಾಡೋದು, ಯಾಕಂದ್ರೆ ನಾನು ವೈರಾಗಿ ಬಿಟ್ಬಿಟ್ಟಿದ್ದೇನೆ ಮನೆಯಿಂದ ಎಲ್ಲ, ಈಗಲೂ ಮತ್ತೆ ಮನೆಯಿಂದ ನಾನು ಸ್ವೀಕರಿಸೋದು, ಇದನ್ನ ಹಣವನ್ನು ಇದು ಮಾಡೋದು ಅದು ಸರಿಯಲ್ಲ ನಾನು ಸೊ ಅಂತ ಹೇಳಿ ಅವರು ಮತ್ತೆ ವಾಪಸ್ ಕಳಿಸ್ಬಿಡ್ತಾರೆ. ಅವ್ರು ಯಾರನ್ನ, ಆ ಬ್ರಾಹ್ಮಣರನ್ನ, ಆಳುಗಳನ್ನ, ಹಣವನ್ನು ಏನ್ ಬಿಕ್ಕಿದೆ ಇನ್ನ 200-250 ಕಾಯಿ ನಿತ್ತೇನೋ, ಇಲ್ಲಪ್ಪ ಪಾಕೆಟ್ 400 ಕಾಯಿ ಇನ್ನೂ ನೆಕ್ಸ್ಟ್ ಬಂದದ್ದು, ಅದ್ರ ಜೊತೆ ಕಳಿಸ್ಬಿಡ್ತಾರೆ, ಹೋಗಿ ನೀವು ವಾಪಸ್. ಸೊ ಚೈತನ್ಯ ಮಹಾಪ್ರಭು ಕೇಳ್ತಾರೆ ಸ್ವರೂಪ ದಾಮೋದರ ಗೋಸ್ವಾಮಿಗೆ, ರಘುನಾಥ ಇವಾಗ ಕರೆಯೋದಿಲ್ಲ, ಈಗ ನನಗೆ ಅವಾಗವಾಗ ಕರೀತಾ ಇದ್ರು ಊಟಕ್ಕೆ, ಸ್ಪೆಷಲ್ ಫೀಸ್ಟ್ ಆಗ್ತಾ ಇತ್ತು, ಏನಾಯ್ತು? ಇಲ್ಲ, ಅವ್ರು ಹೇಳ್ತಾರೆ ರಘುನಾಥ ಗೋಸ್ವಾಮಿ ಈಗ ಯೋಚನೆ ಮಾಡಿದ್ರು, ನಾನು ಸನ್ಯಾಸಿ, ನಾನು ವೈರಾಗಿ, ಇದಾದ್ಮೇಲೆ ನಾನು ನನ್ನ ಮನೆಯಿಂದ ಇದೆಲ್ಲ ತಗೊಳ್ಳೋದು ಸರಿಯಲ್ಲ ಇದು ಅಂತ ಅವರು ವಾಪಸ್ ಕಳಿಸ್ಬಿಟ್ರು. ಮತ್ತೆ ಹೇಗೆ ತಿಂತಾ ಇದ್ದಾರೆ, ಹೇಗೆ ಅವರು ಆಹಾರವನ್ನು ಸ್ವೀಕರಿಸ್ತಾ ಇದ್ದಾರೆ ಅಂದ್ರೆ, ಆ ಜಗನ್ನಾಥ ಮಂದಿರದಲ್ಲಿ ಚೈತನ್ಯ ಮಹಾಪ್ರಭು ಹೋಗಿ ನೋಡ್ತಾ ಇರ್ತಾರೆ, ಒಂದು ಭಿಕ್ಷುಕರಾಗಿ ಅಲ್ಲಿ ನಿಂತು ಯಾರು ಭಕ್ತರು ಬಂದು ಅದೇನು ಕೊಡ್ತಾರೆ ಜಗನ್ನಾಥ ಪ್ರಸಾದ, ಅದನ್ನು ಸ್ವೀಕರಿಸ್ತಾರೆ. ಸೊ ಚೈತನ್ಯ ಮಹಾಪ್ರಭು ತುಂಬಾ ಸಂತೋಷ ಆಗುತ್ತೆ, ಇಷ್ಟು ದೊಡ್ಡ ಶ್ರೀಮಂತದ ಮಗ ಅರೆ ಇಲ್ಲಿ ನೋಡಿದ್ರೆ ಈ ರೀತಿ ಅಷ್ಟು ವೈರಾಗ್ಯ ಮೂರ್ತಿಯಾಗಿದ್ದಾನೆ. ಮತ್ತೆ ಸ್ವಲ್ಪ ದಿವಸ ಆದ್ಮೇಲೆ ಚೈತನ್ಯ ಮಹಾಪ್ರಭು ನೋಡ್ತಾರೆ, ಅಲ್ಲೂ ಕಾಣೋದಿಲ್ಲ ಅವ್ರಿಗೆ, ಜಗನ್ನಾಥ ಮಂದಿರದವರೆಗೆ ಕಾಣೋದಿಲ್ಲ ರಘುನಾಥ. ಸೊ ಚೈತನ್ಯ ಮಹಾಪ್ರಭು ಕೇಳ್ತಾರೆ ಸ್ವರೂಪ ದಾಮೋದರ ಗೋಸ್ವಾಮಿಗೆ, ಹೇಗೆ ರಘುನಾಥ ಆಹಾರವನ್ನು ಸ್ವೀಕರಿಸ್ತಾ ಇದ್ದಾನೆ, ನಾನು ಅಲ್ಲೂ ಕೂಡ ನೋಡೋದಿಲ್ಲ, ಅವನು ಏನ್ ತಿಂತಾ ಇದ್ದಾನೆ, ಏನ್ ಮಾಡ್ತಾ ಇದ್ದಾನೆ? ಅವಾಗ ಹೇಳ್ತಾರೆ, ಅವರು ಅಲ್ಲಿ ಜಗನ್ನಾಥ ಮಂದಿರದಲ್ಲಿ, ಅಲ್ಲಿ ಆನಂದ್ ಬಜಾರ್ ನೀವು ಹೋದಾಗ ಯಾರು ಹೋಗಿ ಜಗನ್ನಾಥ ಮಂದಿರ ಹೋಗಿ ನೋಡಿದ್ದೀರಾ, ಅಲ್ಲಿ ಇದು ಮಾಡ್ತಾರೆ, ಪ್ರಸಾದ ವಿತರಣೆ ಆಗುತ್ತೆ, ಮಾರಾಟ ಮಾಡ್ತಾರೆ. ಅದೆಲ್ಲ ಆದ್ಮೇಲೆ ಅಲ್ಲೇ ಅವ್ರು ಬಿಟ್ಟು ಹೋಗ್ತಾರೆ. ಅದು ಬಿಟ್ಟು ಹೋಗೋದು, ಅದನ್ನ ಅಲ್ಲಿರುವ ಗೋಮಾತೆಗಳು ಅವು ತಿಂತವೆ. ಕೆಲವೊಮ್ಮೆ ಅವು ಕೂಡ ತಿನ್ನೋದಿಲ್ಲ, ಯಾಕಂದ್ರೆ ಅಷ್ಟೊಂದು ಅದು ವಾಸನೆ ಬಂದು ಅದು ಇದಾದ್ಮೇಲೆ ಅದನ್ನ ಅವು ತಿನ್ನೋದಿಲ್ಲ, ಗೋಗಳು ತಿನ್ನೋದಿಲ್ಲ. ಅದನ್ನು ಅವರು ಬಿಸಾಡ್ತಾರೆ ಅಲ್ಲೆಲ್ಲೋ ಅಲ್ಲಿ ಇದರಲ್ಲಿ ಅದು ಆ ನೀರಿನಲ್ಲಿ ಕಾಲುವೆ ಮೂಲಕ ಹೋಗುತ್ತೆ. ಸೊ ಹೇಳ್ತಾರೆ ರಘುನಾಥ ಅಲ್ಲಿ ಹೋಗಿ ಆ ಜಗನ್ನಾಥ ಮಹಾಪ್ರಸಾದ ಅಂತ ಭಾವಿಸ್ತಾ ಆ ಅನ್ನವನ್ನು, ಆ ಪ್ರಸಾದವನ್ನು, ಅದನ್ನು ಒಂದು ತಂದು ಒಂದು ಮಡಕೆಯಲ್ಲಿ ಇಟ್ಟು ಅದನ್ನ ಚೆನ್ನಾಗಿ ತೊಳೆದು ಆ ವಾಸನೆ ಅದೆಲ್ಲ ತೆಗೆದು ಅದೇನಿದೆ ಅದನ್ನು ಸೇವಿಸ್ತಾರೆ. ಸೊ ಚೈತನ್ಯ ಮಹಾಪ್ರಭು ಏನ್ ಮಾಡ್ತಾರೆ, ಒಂದ್ ದಿವಸ ಸಡನ್ ಆಗಿ ಬರ್ತಾರೆ, ರಘುನಾಥ ಇರೋ ಒಂದು ಇದಕ್ಕೆ ಬರ್ತಾರೆ, ಅವರ ಒಂದು ಗುಡಿಸಲಿಗೆ ಬರ್ತಾರೆ, ಅವರ ಒಂದು ಕುಟೀರಕ್ಕೆ ಬರ್ತಾರೆ. ರಘುನಾಥ, ನೀನು ತುಂಬಾ ಒಳ್ಳೆ ಜಗನ್ನಾಥ ಮಹಾಪ್ರಸಾದ ತಿಂತಾ ಇದೆಯಾ ಅಂತ ನಾನು ಕೇಳ್ತಾ ಇದ್ದೀನಿ, ನನಗೂ ಸ್ವಲ್ಪ ಯಾಕೆ ಕೊಡಬಾರ್ದು ನೀನು ಅಂತ ಹೇಳ್ತಾರೆ. ರಘುನಾಥನ ಯೋಚನೆ ಮಾಡ್ತಾರೆ, ರಘುನಾಥ ಅಯ್ಯೋ ಇದು ಇಂಥ ಆಹಾರ, ಇದು ಎಲ್ಲ ಅಷ್ಟು ಹಳಸಾದ, ಅಷ್ಟು ಇದಾದ ಇದನ್ನ ನಾನು ತಿಂತಾ ಇದ್ದೇನೆ ಹೇಳ್ತಾರೆ. ಅವ್ರು ಮಾಡ್ತಾ ಇದ್ದಾರೆ, ಆದರೆ ಅವರ ಭಾವನೆ ಹೇಗಿದೆ ಅಂದ್ರೆ, ಅಯ್ಯೋ ಇದು ಏನಿದೆ ಇದು ಅಂತ. ಒಂದೊಂದ್ಸಲ ನಾವು ಮಾಡ್ತೀವಿ, ತಪಸ್ಸೆ ಮಾಡುವಾಗ ನಮಗೆ ಅಯ್ಯೋ ಹೇಗೋ ಮಾಡ್ಬಿಡ್ಬೇಕು, ಸೊ ಆ ರೀತಿ ಭಾವನೆಯಲ್ಲಿ ಮಾಡ್ತೀವಿ. ಸೊ ಆ ರೀತಿ ಭಾವನೆ ಅಂದ್ರೆ ಒಳ್ಳೆ ಆನಂದ ಭಾವನೆಯಲ್ಲಿ ಮಾಡ್ಬೇಕು ಅಂತ ಕೂಡ ಹೇಳೋದು. ಇಲ್ಲಿ ಆ ರೀತಿ ಭಾವನೆ ಒಂದು ಇರುತ್ತೆ, ಸ್ವಲ್ಪ ಭಾವನೆ ಇರುತ್ತೆ ಅಂತ ಹೇಳ್ತಾರೆ ರಘುನಾಥನಿಗೆ. ಸೊ ಚೈತನ್ಯ ಮಹಾಪ್ರಭು ಹೋಗಿ ಅವರೇ ನೋಡಿ ಅವರೆಲ್ಲಿ ಇಟ್ಟಿರ್ತಾರೆ ಒಂದು ಮಡಕೆಯಲ್ಲಿ, ಅದನ್ನ ತೆಗೆದು ತಿನ್ಬಿಡ್ತಾರೆ. ಸೊ ಒಂದು ಇದನ್ನು ತಿಂತಾರೆ, ಮತ್ತೆ ಇನ್ನೊಂದು ಕೈ ಹಾಕ್ತಾರಂತೆ, ಹಾಗೆ ಹೇಳ್ತಾರೆ ಸ್ವರೂಪ ದಾಮೋದರ ಬಂದು ನಿಲ್ಲಿಸ್ತಾರೆ. ಹೇಗೆ ಹೇಳ್ತಾರೆ, ರುಕ್ಮಿಣಿ ಇದು ಸುಧಾಮನ ಇದನ್ನು ತಿನ್ನುವಾಗ ಒಂದು ತಿಂತಾರೆ, ಇನ್ನೊಂದನ್ನು ಬಿಡ್ಲಿಲ್ಲ. ಸೊ ಅದೇ ರೀತಿಯಲ್ಲಿ ಚೈತನ್ಯ ಮಹಾಪ್ರಭು ಇದು ಒಂದು ತಿಂದು ಇನ್ನೊಂದು ತಿನ್ನೋ ಅಷ್ಟೊತ್ತಿಗೆ ಅವ್ರು ಬಂದು ನಿಲ್ಲಿಸ್ತಾರೆ, ಬೇಡ. ಸೊ ಹೇಳ್ತಾರೆ, ಆಗ ರಘುನಾಥನಿಗೆ ಒಂದು ಮನವರಿಕೆ ಆಗುತ್ತೆ, ಸೊ ನಾನು ತಿಂತಾ ಇರೋದು ಎಷ್ಟಿದ್ರು ಜಗನ್ನಾಥ ಮಹಾಪ್ರಸಾದ. ಸೊ ನಾವ್ ಇದನ್ನೆಲ್ಲ ಅನುಕರಣೆ ಮಾಡಬಾರ್ದು, ಇದೆಲ್ಲ ಆ ರೀತಿ ಮಾಡಿದ್ರು ನಾವು ಕೂಡ ಇವಾಗ ಇಲ್ಲಿ ಹೊಲಸಾದ ಇಲ್ಲಿ ಪ್ರಸಾದ ಎಲ್ಲ ಭಕ್ತರು ಬಿಸಾಡಿದ್ದಾರೆ, ಅದನ್ನ ಹೋಗ್ತೀವಿ ನೋಡಿ, ಇದ್ದಾರೆ ಸ್ವಲ್ಪ ಭಕ್ತರು ಇದ್ದಾರೆ, ನಾವು ನೋಡ್ತೇವೆ, ಕೇಳ್ತೇವೆ. ಸೊ ಇದೆಲ್ಲ ಈ ರೀತಿ ಭಕ್ತರು ಈಗಲೂ ಮಾಡೋರಿದ್ದಾರೆ. ಆದ್ರೆ ಇದೆಲ್ಲ ನಾವು ಕೂಡ ಮಾಡೋದು, ನಾವು ಅನುಸ್ಕರಣೆ ಮಾಡೋದು ಅಂತಲ್ಲ, ನಾವು ಫಾಲೋ ಮಾಡೋಣ, ನಾವು ಇಮಿಟೇಟ್ ಮಾಡಬಾರ್ದು ನಾವು. ಸೊ ರಘುನಾಥ ಗೋಸ್ವಾಮಿಗಳು ಹೀಗೆ ಅವರ ದಿನಚರಿ. ಮತ್ತೆ ಚೈತನ್ಯ ಮಹಾಪ್ರಭು ಮತ್ತೆ ಅವ್ರಿಗೆ ಕೊನೆಗೆ ಆಜ್ಞೆ ಕೊಡ್ತಾರೆ, ನೀನು ವೃಂದಾವನದಲ್ಲಿ ಹೋಗಿ ನೆಲೆಸು ಅಂತ. ಸೊ ಚೈತನ್ಯ ಮಹಾಪ್ರಭು ಲೀಲೆ ಆದ್ಮೇಲೆ ಅವರು ವೃಂದಾವನಕ್ಕೆ ಹೋಗ್ತಾರೆ. ಅಲ್ಲಿ ನೆಲೆಸಿದಾಗ ಹೇಳ್ತಾರೆ, ಅವರು ದಿನಕ್ಕೆ ಅಲ್ಲ 2 ದಿನಕ್ಕೆ ಒಮ್ಮೆ ಅವರು ಆಹಾರ ತಗೊಳ್ತಾರೆ. ಏನು ತಗೊಳ್ತಾ ಇದ್ರು, ಏನೋ ಒಂದಕ್ಕೆ ಸ್ವಲ್ಪ ಮಜ್ಜಿಗೆ,
ಒಂದೊಂದ್ಸಲ ಬಟರ್ ಅಂತ ಹೇಳ್ತಾರೆ, ಒಂದ್ಸಲ ಮಜ್ಜಿಗೆ, ಬಟರ್ ಮಿಲ್ಕ್ ಅಂತ ಹೇಳ್ತಾರೆ, ಬಟರ್ ಮಿಲ್ಕ್. ಸೊ ಈ ಮಜ್ಜಿಗೆ 2 ದಿವಸಕ್ಕೊಮ್ಮೆ ಅಂತ ತೀವ್ರ ತಪಸ್ಸೆ. ಸೊ ನಮಗೆ ಆ ರೀತಿ ಮಾಡಿದ್ರೆ ಅಷ್ಟೇ, ನಾವು 4 ದಿವಸ ಆದ್ಮೇಲೆ ನಮ್ಮನ್ನ ಹೋಗಿ ICUಗೆ ಹಾಕ್ಬೇಕಾಗುತ್ತೆ, ಆಸ್ಪತ್ರೆಗೆ ಸೇರಿಸ್ಬೇಕಾಗುತ್ತೆ ಅಷ್ಟೇ. ಸೊ ಇದು ಶುದ್ಧ ಭಕ್ತರು ಅವರ ಇದು ಆಧ್ಯಾತ್ಮಿಕ ಅಭ್ಯಾಸ, ಅವರ ಸಾಧನೆ, ಅದು ನಾವು ಯೋಚನೆ ಮಾಡೋದಕ್ಕೂ ಆಗೋದಿಲ್ಲ. ಮತ್ತೆ ಹೇಳ್ತಾರೆ ಅಷ್ಟೇ ಅಲ್ಲ, ರಘುನಾಥ ಗೋಸ್ವಾಮಿ ಕೇವಲ ಇಷ್ಟು ತಪಸ್ಸೇ ಅಲ್ಲ, ಆಹಾರ ಅಷ್ಟು ಕಡಿಮೆ ಮಾಡಿದ್ದಲ್ಲ, ಜೊತೆಗೆ ಅವರು ಪ್ರತಿನಿತ್ಯ ಅವರು 1000 ನಮಸ್ಕಾರಗಳು, ವಂದನೆಗಳು, ದಂಡವತ್ ಪ್ರಣಾಮಗಳು. ಸುಮ್ಮನೆ ನಮಸ್ಕಾರ ಅಲ್ಲ, ನಾವು ಸುಮ್ಮನೆ ಹಿಂಗೆ ಹರೇ ಕೃಷ್ಣ ಅಂತ ಹೇಳ್ಬಿಡ್ತೀವಿ ಅಷ್ಟಲ್ಲ, ಕೆಳಗ್ ಬಿದ್ದು ನಮಸ್ಕಾರ ಮಾಡ್ತಾರೆ. ಯಾರಿಗೆ? ಕೃಷ್ಣನಿಗೆ. ಕೃಷ್ಣನ ಮಂದಿರಗಳು, ಇಲ್ಲಾಂದ್ರೆ ಎಲ್ಲಾದ್ರೂ ಅಲ್ಲಿ ಕೃಷ್ಣ ಅವರೇ ಇರೋ ಸಾಲಿಗ್ರಾಮ ಅಲ್ಲ, ಅವ್ರು ಇದನ್ನು ಗೋವರ್ಧನ ಶಿಲೆಯಲ್ಲಿ ಪೂಜಿಸ್ತಾ ಇದ್ರು ಅವರು, ಚೈತನ್ಯ ಮಹಾಪ್ರಭು ಕೊಟ್ಟದ್ದವ್ರಿಗೆ, ಅವ್ರಿಗೆ ನಮಸ್ಕಾರ. ಪ್ರತಿ ದಿವಸ ಹೇಗೆ ನಾವು ಜಪ ಮಾಡ್ತೇವೆ, 16 ಸುತ್ತು ಜಪ ಮಾಡ್ತೇವೆ, ಅದೇ ರೀತಿ ಅವರು ಪ್ರತಿ ದಿವಸ 100,000 ಬಾರಿ ದಂಡವತ್ ಪ್ರಣಾಮ ಕೃಷ್ಣನಿಗಷ್ಟು ಭಕ್ತರಿಗೆ 2,000 ದಂಡವತ್ ಪ್ರಣಾಮ. ನಾವು ಗುರುಗೆ ಮಾಡ್ತೀವಿ, ಗುರು ಹತ್ರ ಹೋಗಿ ನಾವೆಲ್ಲ ತುಂಬಾ ದೊಡ್ಡ ಪ್ರಣಾಮಗಳು ಹಾಕ್ತೇವೆ. ಆಚಾರ್ಯ ಶ್ರೀಲ ಪ್ರಭುಪಾದರಿಗೆ ಮಾಡ್ತೇವೆ ನಾವು, ಸೊ ಒಮ್ಮೊಮ್ಮೆ ಬೇರೆ ಭಕ್ತರಿಗೂ ಮಾಡ್ತೇವೆ ನಾವು. ಆದ್ರೆ ಇದು ಅವರು ಎಲ್ಲ ವೈಷ್ಣವರು, ದೊಡ್ಡ ವೈಷ್ಣವರು, ಅವ್ರಿಗೆ 2,000 ಬಾರಿ. ಅದು ಪ್ರತಿನಿತ್ಯ ಕೌಂಟ್, ಪ್ರತಿನಿತ್ಯ ಮಿನಿಮಮ್. ಸೊ ಒಂದ್ಸಲ ಆಯಾಸ, ಇನ್ನೊಂದಾದ್ರೆ ಅಯ್ಯೋ ನಾವು ನಮಸ್ಕಾರ ಮಾಡೋದಿಲ್ಲ, ನಾವು ಕೆಳಗೆ ಬೀಳೋದಿಲ್ಲ, ನಾವು ಅಯ್ಯೋ ನಂಗೆ ಕಾಲು ನೋವು, ನನಗೆ ತುಂಬಾ ಸುಸ್ತಾಗೋಯ್ತು ಅಂದ್ರೆ ನಾವು ಮಾಡೋದಿಲ್ಲ, ಯಾಕಂದ್ರೆ ಆಗೋದಿಲ್ಲ ನಾವು. ರಘುನಾಥ ಗೋಸ್ವಾಮಿ ಪ್ರತಿನಿತ್ಯ ಅಷ್ಟು ಮಾಡ್ತಾ ಇದ್ರು. ಸೊ ಇದೆಲ್ಲ ನಾವು ಯೋಚನೆ ಮಾಡೋಕ್ಕಾಗೋದಿಲ್ಲ. ಆ ಭಕ್ತರು ಅದು ಇತ್ತೀಚೆಗೆ 500 ವರ್ಷಗಳ ಹಿಂದೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಅನುಯಾಯಿಗಳು ಅವ್ರು ಮಾಡಿದ್ದ ಶುದ್ಧ ಭಕ್ತಿ, ತಪಸ್ಸೆ. ಸೊ ಇದೆಲ್ಲ ನಮಗೆ ಗೋಸ್ವಾಮಿ, ಅದಕ್ಕೆ ನಾವು ಹೇಳ್ತಾರೆ, ನಾವು ಅವರ ಹೆಜ್ಜೆಯನ್ನ ಹೋಗೋದು. ಷಡ್ ಗೋಸ್ವಾಮಿ, ರೂಪಾನುಗ ಅಂತ ನಮ್ಮನ್ನು ಕರೆಯೋದು. ಸೊ ಅವರ ಅನುಯಾಯಿಗಳ ನಾವು. ಸೊ ಅವರ ಒಂದು ಸ್ವಲ್ಪ ಕೃಪೆ ನಮಗೆ ಸಿಕ್ಕರೆ ಸಾಕು, ಅವರ ಸ್ವಲ್ಪ ಒಂದು ಸಿಕ್ಕಿದ್ರೆ ನಮಗೆ ಅವಾಗ ಶ್ರೀ ಚೈತನ್ಯ ಮಹಾಪ್ರಭು, ಶ್ರೀ ನಿತ್ಯಾನಂದ ಪ್ರಭುಗಳು, ಶ್ರೀ ರಾಧಾಕೃಷ್ಣ ಸೀದರು ನಮಗೆ, ಮತ್ತೆ ನಮ್ಮ ಗುರುಗಳು, ನಮ್ಮ ಶ್ರೀಲ ಪ್ರಭುಪಾದರು, ಅವರ ಆಜ್ಞೆಗಳು, ಆದೇಶಗಳನ್ನು ನಾವು ಪಾಲನೆ ಮಾಡೋಕ್ಕೆ ನಮಗೆ ಅವರು ಶಕ್ತಿ ಕೊಟ್ಟು ನಾವು ನಮ್ಮ ಜೀವನವನ್ನು ಪರಿಪೂರ್ಣ ಮಾಡ್ಕೊಳ್ಬೇಕು. ಹರೇ ಕೃಷ್ಣ. ಇಲ್ಲಿ ನಿಲ್ಲಿಸ್ತೇನೆ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಆಕ್ಚುಲಿ